సింగి కట్టిదే మళ్ళీని 15 సూడి మైపు 15 సూడి మైపు పోతుంది 15 సూడి ఒక 15 సూడి పోతుంది మైపు ಮಲ್ಪೆರ್ ಬಂಡ ಒಂಜಿ ಬುದ್ಧನ ಒಂಜಿ ಸ್ವರೂಪ ಮಲ್ಪುಗಂದ ಕಡ್ಡಿಡೆ ಗಾಲಿ ಬುದ್ಧನ ಬಗ್ಗೆ ಒಂಜಿ ಆಜಿ ತಿಂಗಳು ಬೋತುಂಡು ಬೇರೆ ಕೆಲಸ ಆಗ್ಬೇಕು ಆಜಿ ತಿಂಗಳು ಬೋತುಂಡು ಈ ಗೂಡ್ದಿಪ್ಪನ ಮಂತುದಿನಿ ವಾಷರ್ ಒಂದೆತ್ತ ಪೈಪುದ ವಾಷರ್ ಉಂಡದೆ ಹೈಟ್ ಮಂತುದಿನಿ ಹೈಟ್ ಒಂಜಿ ಸಾರ ತಾಜುನು 25 ವಾಷರ್ ಉಂಡು ಐಡಿಯಾ ಅವು ಎನ್ನ ಕಂಡನಿ ಹೊರಿಯರು ಅಂಚ ಮನ್ಪೊಡು ಬಾರಿ ತಾಳ್ಮೇಡು ಮಂತುದಿ ಮಾತ್ರ ಅವು ಟೈಮ್ 4 ತಿಂಗಳಾತನು.
ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಗತ್ ಸಿಂಗ್ ಪ್ರತಿಷ್ಠಾನ ರಿಜಿಸ್ಟರ್ ಸೇವಾ ಮಂಡಳದಲ್ಲಿದ್ದೇವೆ. ಇವತ್ತು ಇಲ್ಲಿ ಆಗುವಂತಹ ಗೂಡುದೀಪ ಕಾಂಪಿಟೇಷನ್ನಲ್ಲಿ ನಾನು ಕೂಡ ಇಲ್ಲಿ ಭಾಗವಹಿಸಿದ್ದಲ್ಲಿ ಈ ಗೂಡುದೀಪ ಮಾಡಿರುವಂಥದ್ದು ಆಧುನಿಕ ಭಾಗ ಟೇಪ್ ರೆಕಾರ್ಡರ್ ವೇಸ್ಟ್ ನಮ್ಮ ಕ್ಯಾಸೆಟ್ನಿಂದ ಮಾಡಿರುವಂಥದ್ದು. ಈ ಕ್ಯಾಸೆಟ್ನಿಂದ ಏನೇನು ಮಾಡ್ಬೋದು ಹಾಗೂ ಈ ಕಸದಿಂದ ರಸ ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ನಿಮಗೆ ಶುದ್ಧವಾಗಿ ಹಾಗೂ ಪರಿಪೂರ್ಣವಾಗಿ ಹೇಳುವಂಥದ್ದು. ಇದರಲ್ಲಿ ನೀವು ನೋಡಿರುವಂಥದ್ದು ಈ ಕ್ಯಾಸೆಟ್ ರೀಲ್ ಹಾಗೂ ಇದರಲ್ಲಿರುವಂತಹ ರಿಂಗ್ ಮತ್ತು ಅದರಲ್ಲಿರುವಂತಹ ಸಿಲ್ವರ್ ಚಿಪ್ ಹಾಗೂ ಬ್ರಾಸ್ ಕಲರ್ ಅಂತಹ ಒಂದು ಚಿಪ್ಗಳನ್ನು ಬಳಸಿ ಹಾಗೂ ಅದರ ಮುಚ್ಚಳಗಳನ್ನು ಕೂಡ ಬಳಸಿ ನಾನು ಇದರಲ್ಲಿ ಈ ಗೂಡುದೀಪ ಮಾಡಿರುವಂಥದ್ದು. ಇದಕ್ಕೆ ನಾನು ಪಟ್ಟಂತಹ ಶ್ರಮ 7 ತಿಂಗಳಾದ ಕಾರಣ ಇದರಲ್ಲಿ ನನ್ನ ತಂದೆಯವರ ತುಂಬ ಒಂದು ಸಹಮತ, ನನಗೆ ಅವರೇ ಹೆಲ್ಪರ್ ಆಗಿ ಈ ಕೆಲಸ ಮಾಡಿರುವಂಥದ್ದು. ಈಗ ತನಕ 8 ಕಾಂಪಿಟೇಷನ್ನಲ್ಲಿ 7 ಕಡೆಗೆ ಮೊದಲ ಬಹುಮಾನ ಹಾಗೂ 1 ಕಡೆಗೆ ಮಾತ್ರ ದ್ವಿತೀಯ ಬಹುಮಾನ ಸಿಕ್ಕಿದೆ. ಇಲ್ಲಿಯ ಆಯೋಜಕರು ಮಾಡುವಂತಹ ಈ ಗೂಡುದೀಪ ತುಂಬ ಖುಷಿ ಹಾಗೂ ಜನರು ಕೂಡ ಇಲ್ಲಿ ತುಂಬ ಬಂದು ಈ ಗೂಡುದೀಪವನ್ನು ನೋಡ್ತಾ ಇದ್ದಾರೆ. ಮುಂದೆ ಕೂಡ ಇವರು ಹೀಗೆ ಕಾಂಪಿಟೇಷನ್ ನಾವು ಮಾಡುವಂಥ ಕಲೆಯನ್ನು ಇನ್ನೂ ಕೂಡ ಏನು ಹೇಳ್ತೇವೆ ಇನ್ನೂ ಚಂದವಾಗಿ ನಾವು ಮಾಡುವಂಥ ಈ ಗೂಡುದೀಪವನ್ನು ಎಲ್ಲರೂ ನೋಡಿ ಎಲ್ಲರೂ ಖುಷಿಯಿಂದ ಸಂತೋಷವಾಗಿ ಈ ಗೂಡುದೀಪವನ್ನು ನೋಡಿಕೊಂಡು ಎಲ್ಲರೂ ಮುಂದೆ ಕೂಡ ಈ ಗೂಡುದೀಪ ಕಾಂಪಿಟೇಷನ್ ಎಲ್ಲ ನೋಡಬೇಕಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕ್ರೇಯಾನ್ಸಿನ್ ಮಾಡಿದ ಗೂಡುದೀಪ 12,600 ಕ್ರೇಯಾನ್ಸ್ ಇದರಲ್ಲಿ ಬಳಸಿದ್ದೇನೆ. ಇದರಲ್ಲಿ ಡಿಸೈನ್ಗಳಿವೆ. ಎಲ್ಲ ಕ್ರೇಯಾನ್ಸ್ ಕಟ್ ಮಾಡಿಯೇ ಮಾಡಿದ್ದು. ಮತ್ತು ಇದು ಸಾಧಾರಣ 1.5 ತಿಂಗಳು ಟೈಮ್ ತಗೊಂಡಿದ್ದೇನೆ. ಮತ್ತು ಇದಕ್ಕೆ ಸಾಧಾರಣ 8,000 ರೂಪಾಯಿ ಖರ್ಚು ಆಗಿದೆ. ಒಳ್ಳೊಳ್ಳೆ ಗೂಡುದೀಪಗಳು ಬಂದಿದೆ. ಒಂದು ಬಹುಮಾನ ಸಿಗುವ ಚಾನ್ಸ್ ಅಂತ ಎಣಿಸ್ತಾ ಇದ್ದೇನೆ. ರಕ್ಕಸೆ ಭಾರಿ ಬಲಾಢ್ಯಾದ ಮೆರೆಯಂದುಪ್ಪು ಈಶ್ವರನ ಮಗೆ ಅಲ್ಪ ಜನನಗೂ ಬರ್ಪೆ ವಾಸುಕೆ ನೊಟ್ಟುಗು ಸುಬ್ರಹ್ಮಣ್ಯ ಕ್ಷೇತ್ರದ ನೆಲೆಗೊತ್ತುದು ನಾಗ ದೋಷ ನಿವಾರಕ್ಕೆ ಆದ ಎನ್ನಿಕಲ ಪ್ರತೀತಿ ವಿಶೇಷ ಪ್ರತಿರೂಪವನ್ನು ಸಂಸ್ಥೆದ ಆಟೋಮ್ಯಾಟಿಕ್ ಅದು ಬಾಕಿಲು 4 ಸೈಡ್ ಅವರೆಲ್ಲರಿ ಬೊಕ್ಕರ ನಿಖಿಲ ಮಾತರ್ನಲ ಕೈ ತಾಟಿದ ನಿರ್ದೇಶನ ಪಲಯ ಬಂಡೇರು ಇಂಚ ದೇವಸ್ಥಾನ ಟೈಬ್ ಮಲ್ಪುಗ ಅಂಚೆ ಆ ಐಡಿಯಾ ಮಲ್ತೀನಿ ಕೂಡ ಎಲ್ಲರೂ ಕೂಡ ಮೇಕೆ ಪಲ್ಯನಗಳು ಸೇರ್ದು ಒಟ್ಟಿಗೆ ಮಲ್ತೀನಿ. ಒಂದು 4 ಗಡೆ ಕೊಣೋದು 4 ಗಡೆ ಎಲ್ಲ ಸೆಕೆಂಡ್ ತಿಕ್ಕದು ಇದು 5ನೇ ಗಡೆಗೆ ಹೋಯ್ತು.
ನಿತ್ಯಾನಂದ ಯುವಕ ಮಂಡಲ ಅದೆಲ್ಲ ಓದಿರೋದು ಸಾಧಾರಣ ಈ 4-5 ವರ್ಷದ ಮುಂಚೆ ಇಂಚಿನ ಗೂಡುದೀಪ ಮಂತದ ಈ ವರ್ಷ ಆಜಿನ ವರ್ಷದ ಸತತ ಗೂಡುದೀಪ ಮಂತ ಈ ವರ್ಷ ಆಜಿನ ವರ್ಷದ ಗೂಡುದೀಪ ಅವೇ ರೀತಿ ಈ ವರ್ಷ ಪ್ರತಿ ವರ್ಷ ಮಂತೊಂದು ಬತ್ತಿಲಕನೆ ಬೋಲ್ಟ್ ನೆಟ್ಟದ ಗೂಡುದೀಪ ಮಂತದ ಅಂಚನೆ ಕರಿನ ವರ್ಷ ಉಲಾಂಡು ಅಂಚಿನನೆ ಬೇತೆ ಬೇತೆ ರೀತಿದ ಗೂಡುದೀಪಲೇನು ಮಂತದ ಬಹುಮಾನ ಗೆಂದೊಂದು ಬೈದ ಅಂಚನೆ ಈ ಸಲ ಒಂಜಿ ವೆರೈಟಿ ಅದು ಉಪ್ಪಾಡು ಬಂಡದ ಬೋಲ್ಡ್ ನೆಟ್ಟೆಡ್ ಒಂದು ಗೂಡುದೀಪನ ಮಂತೊಂದು ಬೈದ ಅಂದೇಟ್ ಅಂಚನೆ ನಮ್ಮ ದೇವೇರ್ನಂದಕ್ಕೆ ಸೇರ್ನಂಚಿನ ಕಲಶ ವಡು ಅಂಚಿನನೆ ಪೂ ಇಂಚಿನ ಒಂಜಿ ಕೆಲವು ಆಕೃತಿಗಳು ಮಂತೊಂದು ಬರ್ತದು ಒಂಜಿ ಗೂಡುದೀಪನ ರಚನೆ ಮಂತದ ಅಂಚನೆ ಪೋಯಿನ ಸಾಧಾರಣ 4 ಜಾಗೆ ಒಂಜಿ ಪ್ರಥಮ ದಿತ್ತೆ ಇಂಚನೆ ಬಹುಮಾನ ಪಡೆಯೊಂದುಲ ಬೈದ ಅವೇ ರೀತಿ ಕೆಲವು ಜಾಗೆಡ್ ಸ್ವಲ್ಪ ಒಂಚೂರು ಬೇಜಾರದ ವಾತಾವರಣ ಎಲ್ಲ ಆತನು ದಾಯಪಣ್ಣ ಒಂಚೂರು ಗೂಡುದೀಪನ ಸರಿಯಾದ ತೂವಂದ ಒಂಚೂರು ಬಹುಮಾನಡು ಒಂಚೂರು ನಮಗೆ ಸಮಾಧಾನ ಜಂದಿಲ್ಲ ಕಲಾ ಕೆಲವು ವಿಷಯ ನಡೀತದೆ ಆಂಡಲ ಸತತ ನಮ್ಮ ಪ್ರಯತ್ನ ಮಂತೊಂದು ಬರ್ತದೆ ಈ ವರ್ಷ ಶ್ರೀ ನಿತ್ಯಾನಂದ ಯುವಕ ಮಂಡಲ ರಿಜಿಸ್ಟ್ರೇಡ್ ತೊಕ್ಕೊಟ್ಟು ಅದ ಒತ್ತಿಡ್ದು 5ನೇ ವರ್ಷದ ಗೂಡುದೀಪನ ಮಂತೊಂದಲ್ಲ. ಜಾಸ್ತಿ ನೈಟ್ ಬೇಲೆ ಮಂತ ಒಂದಿತ್ತ ಒಂದೇಟು ಪಂಡ ನಮ್ಮ ಒಂಜಿ ತೂತ ಕಟ್ಟಿಡು ಮಂತಿನ ದೇವಸ್ಥಾನ ಒಂದಿತ್ತ ಐಡಿಯಾ ನಾವು ಇಂಚನೆ ಗೂಗಲ್ ಸರ್ಚ್ ಮಾಡ್ಕೊಂಡಾಗ ಹೋಯ್ ವರ್ಷದಲ್ಲ ಐಡಿಯಾ ಪತ್ತೊಂದು ಈ ವರ್ಷ ಎಲ್ಲ ಗೂಡುದೀಪ ಸ್ಟೈಲ್ಡೆ ಒಂಜಿ ಇಸ್ಕಾನ್ ಟೆಂಪಲ್ ಒಂದು ಮಂತದ ಬ್ಯಾಂಗ್ಳೂರ್ದ ಇಸ್ಕಾನ್ ಟೆಂಪಲ್ ಒಂದೇಟು ನಮ್ಮ ಒಂದು ಪೂರ ಡಿಸೈನ್ಸ್ ಪೂರ ಯೂಸ್ ಮಂತದ ಒಂದೇಟು ಮಸ್ತ್ ಐಟ್ ದಾದ ಪೂರ ಡಿಸೈನ್ ಉಂಡು ಅವು ಪೂರ ಯೂಸ್ ಮಂತದ ನಮ್ಮ ಒಂದು ಪೂರ ಐಟ್ ಉಪ್ಪುನಂತಿನ ಡಿಸೈನ್ 9 ತಿಂಗಳು ಮುಟಾತನು ಒಂದೇಟು ಕಮ್ಮಿ ಪಂಡಲ 2 ಲಕ್ಷ ಸ್ವಲ್ಪ ಸಾರದ ಮಿತ್ತು ತೂತ ಕಡ್ಡಿ ಉಂಡು ಒಟ್ಟು ಎಂಕ್ಲ 5 ಜನ ಫ್ರೆಂಡ್ಸ್ ಆಕಾಶ್ ಎನ್ನ ಪುತ್ತರ್ ಗಣೇಶ್ ಕೊಟ್ಟೆಕಾರ್ ಬಂದು ಮನೀಶ್
ಬೊಕ್ಕ ನಿಶಾಂತ್ ಬೊಕ್ಕ ಪಂಕಜಿಂದ್ ನಮ್ಮ 5 ಜನ ಒಂದು ರಾತ್ರಿ ಬೇಲೆ ಮಂತದ ಒಂದಕ್ಕೆ ಖರ್ಚು ಆಲ್ಮೋಸ್ಟ್ 10,000 ಮುಟ್ಟ ತಾಗದುಂಡು. ತುಯ ಬಂದಾಂಡ ಒಂದು ನಮಕ್ ಓಮ್ ಆಕಾರ ತೋಜುಂಡು ಒಂದು ನಲ್ಲ ಈ ಕಾನ್ಸೆಪ್ಟ್ ಪನ್ಪೇರು ದೇ ಬಂದಾಂಡ ಓಮ್ ಆಶ್ರಮ ಪನ್ಪುನ ಈ ರಾಜಸ್ಥಾನ ನಲ್ಲ ಕಂಪ್ಲೀಟ್ ಆತಿಜಿ ಎಂಕುಲು ಈ ಎನಿಮೇಟೆಡ್ ಫೋಟೋ ತೂದಿ ಈ ಮಾಡೆಲ್ ಮಲ್ದಿಪ್ಪುನಂಚಿನ ಉಂದೇನು ಮಲ್ಪಾರೆ ಎಂಕ್ ಒಂಜಿ ತಿಂಗಳು ದೆತೊಂದುಂಡು ಉಂದೇನು ಯಾನು ಒರಿಯೇ ಮಲ್ದಿಪ್ಪುನಂಚಿನ ನೆಕ್ ಸಾಧಾರಣ ಎಂಕುಲು ಫೋಮ್ ಬೋರ್ಡ್ ಯೂಸ್ ಮಲ್ತಿದ್ದು ಈ ಮಾಡೆಲ್ ಮಲ್ದ ನೆಕ್ ಫೋಮ್ ಬೋರ್ಡ್ ಬಕ್ಕ ಫ್ಲೆಕ್ಸ್ ಗಮ್ ಮಾತ್ರ ಯೂಸ್ ಮಲ್ದಿಪ್ಪುನಂಚಿನ ಬಕ್ಕ ಡೆಕೋರೇಟಿಗಾದ ಪೇಂಟ್ ಯೂಸ್ ಮಲ್ದ ಬಕ್ಕ ಆರ್ಟಿಫಿಷಿಯಲ್ ಗ್ರಾಸ್ ನೆಕ್ ಯೂಸ್ ಮಲ್ದ ಬಕ್ಕ ನೆಕ್ ಮಲ್ಪಾರೆ 4,000 ಮುಟ್ಟ ನೆಕ್ ಖರ್ಚಾತು. ಹಲವು ವಿನೂತನ ಕಾರ್ಯಕ್ರಮಗಳ ಜೊತೆ ತೊಕ್ಕೊಟ್ಟು ಪರಿಸರದಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮವನ್ನು ತಮ್ಮೆಲ್ಲರ ನೇತೃತ್ವದಲ್ಲಿ ಕೂಡ ಸಾಮೂಹಿಕ ಸಾಕಾರದೊಂದಿಗೆ ನಡೆಸ್ತಾ ಇದ್ದಾರೆ. ಬಹುಶಃ ವಿಶೇಷವಾಗಿ ದೀಪಾವಳಿ ಮುಗಿದಿದೆ, ಇನ್ನೇನು ತುಳಸಿ ಹಬ್ಬ ಬರೋದ್ರಲ್ಲಿದೆ. ಅದರ ಜೊತೆಯಲ್ಲಿ ಇಂಥ ಒಂದು ಕಲರ್ಫುಲ್ ಈವ್ನಿಂಗ್ ಅಂತ ಹೇಳ್ಬೋದು. ಬಹುಶಃ ಇಡೀ ತೊಕ್ಕೊಟ್ಟಿಗೆ ತೊಕ್ಕೊಟ್ಟೆ ವರ್ಣರಂಜಿತವಾಗಿ ವಿವಿಧ ಗೂಡುದೀಪಗಳಿಂದ ಅಲಂಕಾರವಾಗಿದೆ. ಬಹುಶಃ ಹೇಳತೀರದಂತಹ ಸಂತೋಷ ಕೂಡ ಆಗ್ತಾ ಇದೆ. ಜನರಲ್ಲಿ ಸಾಂಸ್ಕೃತಿಕ ಪ್ರಶ್ನೆಯ ಮೂಲಕ ಸಾಮಾಜಿಕವಾದಂತಹ ಕಳಕಳಿಯನ್ನು ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸರ್ವ ಸದಸ್ಯರು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಉಳ್ಳಾಲದ ಜನತೆಯ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಕೇವಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಳ್ಳುವಂಥ ನೆಲೆಯಲ್ಲಿ ಕೂಡ ಅವರು ಬಹುಶಃ ಕೆಲವಾರು ವರ್ಷಗಳಿಂದ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು, ಅಥವಾ ಪರಿಸರ ಸಂರಕ್ಷಣೆ ಇರ್ಬೋದು, ಅಥವಾ ಅವರ ಬೇರೆ ಬೇರೆ ಸ್ವಚ್ಛ ಭಾರತ್ ಕಾನ್ಸೆಪ್ಟ್, ಈ ರೀತಿಯ ಹಲವು 10 ಕಾರ್ಯಕ್ರಮಗಳ ಜೊತೆ ತುಂಬ ಬಡವರ್ಗದವರಿಗೆ ಸಹಾಯ ಮಾಡುವಂಥದ್ದು ಇರ್ಬೋದು. ಬಹುಶಃ ಇವತ್ತು ವೀರ ಯೋಧ ಭಗತ್ನ ಒಂದು ನೆನಪನ್ನು ಇಟ್ಕೊಂಡು ಇವತ್ತು ಇತಿಹಾಸದಲ್ಲಿ ಮರೆಯಾದಂಥ ತನ್ನ ಚಿಕ್ಕ ಪ್ರಾಯದಲ್ಲೇ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಅಂಥ ಮಹಾನ್ ವೀರನ ನೆನಪಿನಲ್ಲಿ ಇವತ್ತು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬಹಳ ಒಂದು ಉತ್ತಮವಾದಂಥ ಸೇವೆಯನ್ನು ಈ ಪ್ರದೇಶದ ಜನರಿಗೆ ನೀಡ್ತಾ ಇದೆ. ಇಂಥ ನಿಟ್ಟಿನಲ್ಲಿ ನಮಗಂತೂ ಬಹಳ ಸಂತೋಷ. ವರ್ಷಕ್ಕೊಮ್ಮೆ ಇಲ್ಲಿ ಗೂಡುದೀಪ ಸ್ಪರ್ಧೆ ಜೊತೆಗೆ ಏನು ಮನಸ್ಸಿನಲ್ಲಿರುವಂಥ ನೋವನ್ನು ಮರೆಯುವಂತಹ ಒಳ್ಳೆ ಅವಕಾಶ ಕೂಡ ಇಲ್ಲಿ ಸಿಗುತ್ತೆ. ಬಹುಶಃ ಎಷ್ಟೇ ಚಿಂತೆಗಳಿದ್ರೂ ಕೂಡ ಇಂಥ ಒಂದು ಸಮಾರಂಭಕ್ಕೆ ಭೇಟಿಯಾಗುವಂಥ ನೆಲೆಯಲ್ಲಿ ನಾವು ಇಂಥ ಒಂದು ಹಬ್ಬ ಹರಿದಿನಗಳಲ್ಲಿ ಗೂಡುದೀಪ ಸ್ಪರ್ಧೆಯ ಜೊತೆ ಮತ್ತಷ್ಟು ಸಾಂಸ್ಕೃತಿಕ ಸ್ಪರ್ಧೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೀತಾ ಇದೆ. ಅದರ ಜೊತೆ ಸಭಾ ಕಾರ್ಯಕ್ರಮ, ಅದರಲ್ಲಿ ಕೂಡ ಬಹಳ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ಗೂಡುದೀಪ ಸ್ಪರ್ಧೆಯಲ್ಲಿ ನಮ್ಮಂಥ ಒಂದು ಅಕ್ಕ, ಅದು ಕೂಡ ಶ್ರೀ ಕಟೀಲೇಶ್ವರಿ ಅಮ್ಮನ ಪಕ್ಕದಲ್ಲಿ ನಿಂತಿದ್ದೇನೆ. ಬರುವಾಗ ಅನ್ಸ್ಕೊಳ್ತಾ ಇದೆ ಮಲ್ಲಿಗೆ ಹಾಕಿದಾಗ ಪರಿಮಳ ಏನು ಬರ್ತಾ ಇಲ್ಲ ಅಂತೇಳಿ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದು ವಿಶೇಷವಾಗಿ ಹತ್ತಿಯಿಂದ ಮತ್ತು ಮಾಡಿದಂಥ ಮಲ್ಲಿಗೆ ಮತ್ತು ಬಟ್ಟೆಯಿಂದ ಮಾಡಿದಂಥ ಏನು ಶಾವಂತಿಗೆ. ಬಹುಶಃ ನಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ತೊಟ್ಟಿಲು ತೂಗುವ ಕೈಗಳು ದೇಶವನ್ನು ಆಳ್ತದೆ ಕೂಡ ಹೌದು. ಬಹುಶಃ ಕಸದಿಂದ ರಸ ಮಾಡಲಿಕ್ಕೆ ನಮ್ಮಂಥ ಮಹಿಳೆಯರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಒಬ್ಬ ಕಲಾವಿದೆಯಾಗಿ ಕೂಡ ಇಲ್ಲಿ ಒಬ್ಬರು ಕಲಾವಿದೆ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ಆ ದೇವಿಯ ಮುಖಾರವಿಂದಗಳಲ್ಲಿ ಏನೋ ಭಕ್ತಿಯ ತೇಜಸ್ಸಿನ ಜೊತೆಗೆ ವಿನೂತನವಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷ. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ಅದು ಸಾಂಸ್ಕೃತಿಕವಾಗಿರುವಂಥ ಒಂದಷ್ಟು ಗೂಡುದೀಪಗಳಿರ್ಬೋದು, ಅಂದರೆ ಮಾಡರ್ನ್ ಆಗಿ ಟ್ರೆಡಿಷನಲ್ ಮತ್ತು ಮಾಡರ್ನ್ ಆಗಿರುವಂಥ ಒಂದಷ್ಟು ಗೂಡುದೀಪಗಳನ್ನು ಈ ಫುಲ್
ಆ ಒಂದು ಮೈದಾನದಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಬಹುಶಃ ಖಂಡಿತವಾಗಿ ಜನರಿಗೆ ಒಂದು ಕಣ್ಣಿಗೆ ತಂಪು ಮತ್ತು ಮನಸ್ಸಿಗೆ ಇಂಪನ್ನು ಕೊಡುವಂಥ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಾಡ್ತಾ ಇದೆ. ಮತ್ತೊಮ್ಮೆ ಮೊಗದೊಮ್ಮೆ ಇವರು ವರ್ಷಗಳು ಕಳೆದಿದೆ, ದಶಮಾನೋತ್ಸವ ಅಲ್ಲ, ಮುಂದೆ ಇವರ ಸಿಲ್ವರ್ ಜುಬ್ಲಿ ಬೆಳ್ಳಿ ಹಬ್ಬ ಕೂಡ ಬರಲಿ, ಸ್ವರ್ಣ ಮಹೋತ್ಸವ ಕೂಡ ಬರಲಿ. ಇವರಿಂದ ನಮ್ಮ ಊರಿಗೆ ಒಂದಷ್ಟು ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕಾರ್ಯಕ್ರಮಗಳ ಜೊತೆಗೆ ಸೇವೆಗಳು ಕೂಡ ನಡೆಯುವಂಥ ಅವಕಾಶ ಭಗವಂತ ಮಾಡಿಕೊಡಲಿ ಅಂತ ಅವರನ್ನು ಹಾರೈಸ್ತಾ ಇದ್ದೇನೆ. ಜೊತೆಗೆ ಇಂಥ ಒಂದು ಉಳ್ಳಾಲ ಪರಿಸರದಲ್ಲಿ ನಮಗೆ ಮತ್ತೊಮ್ಮೆ ಹೇಳಲಿಕ್ಕೆ ಇವತ್ತು ಮಾತು ಬರ್ತಾ ಇಲ್ಲ. ಇಡೀ ದಿವಸದ ಬ್ಯುಸಿ ಶೆಡ್ಯೂಲಲ್ಲಿ ಇಂಥ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿದಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಸಾರ್ವಜನಿಕರ ಪರವಾಗಿ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ ತೊಕ್ಕೋಟು ಇದರ ಗೂಡುದೀಪ ಉತ್ಸವದ ಈ ಒಂದು ಗೂಡುದೀಪ ಸ್ಪರ್ಧೆಯಲ್ಲಿ ನಮ್ಮ ತಂಡ ಸೃಷ್ಟಿ ಕೋಟೆಕಾರ್, ನಾವು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಒಂದು ಪ್ರತಿಬಿಂಬವನ್ನು ಪ್ರತಿಕೃತಿ ವಿಭಾಗದಲ್ಲಿ ಸ್ಪರ್ಧೆಗೆ ಆಯ್ಕೆ ಮಾಡಿದ್ದೇವೆ. ಶ್ರೀದೇವಿಯ ರಚನೆಯನ್ನು ಮಣ್ಣಿನಿಂದ ಮಾಡಿ ಅದಕ್ಕೆ ಫೈಬರ್ನಿಂದ ಪ್ರತಿಬಿಂಬವನ್ನು ತೆಗೆದು ನಿರ್ಮಿಸಲಾಗಿದೆ. ಅದೇ ರೀತಿ ಮಲ್ಲಿಗೆಯನ್ನು ಹತ್ತಿಯಿಂದ ಮಾಡಿ ಅದೇ ರೀತಿ ಈ ಗೊಂಡೆ ಹೂವನ್ನು ಬಟ್ಟೆಯ 15 ಮೀಟರಿನ ಬಟ್ಟೆಯನ್ನು ತುಂಡು ಸಣ್ಣ ಕಣಗಳಿಂದ ನಿರ್ಮಿಸಲಾಗಿದೆ. ಅದೇ ರೀತಿ ಹತ್ತಿಯ ಮಲ್ಲಿಗೆ ಇದರಲ್ಲಿ 2000ಕ್ಕೂ ಮಿಗಿಲಾದ ಮಲ್ಲಿಗೆ ಹೂಗಳನ್ನು ನಾವಿಲ್ಲಿ ಜೋಡಿಸಿದ್ದೇವೆ. ಇದರ ನಿರ್ಮಾತೃ ಶ್ರೀಯುತ ದಿವಾಕರಾಚಾರ್ಯ ಮತ್ತು ಅವರ ಧರ್ಮಪತ್ನಿ ಅನುಸೂಯ, ಇವರು ಮಲ್ಲಿಗೆಯ ನಿರ್ಮಾತೃ. ಅದೇ ರೀತಿ ದೇವಿಯ ಪ್ರತಿಬಿಂಬವನ್ನು ದಿವಾಕರಾಚಾರ್ಯ, ಅದೇ ರೀತಿ ಅವರ ಪುತ್ರ ಪೂರ್ಣ, ಅದೇ ರೀತಿ ಅವರಿಗೆ ಸಹಾಯವಾಗಿ ಪ್ರಜ್ಞಾ ಇವರು ಸಹಕರಿಸಿದ್ದಾರೆ. ನಮಗೆ ಇಲ್ಲಿ ಅವಕಾಶ ಕೊಟ್ಟಂಥ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನನ್ನ ಹೆಸರು ಪ್ರಾಣೇಶ್ ಕುದ್ರಳ್ಳಿ ಅಂತಲ್ಲ. ಇದು ವಾರಣಾಸಿ ಟೆಂಪಲ್, ವಿಶ್ವನಾಥ ಟೆಂಪಲ್ ಅಂತೇಳಿ, ಇದು ರಾಣಿಗೆಗೋಸ್ಕರ ಕಟ್ಟಿರುವಂಥ ಟೆಂಪಲ್. ಇದು ಈಗ ನ್ಯೂ ಟೆಂಪಲ್. ಇದು ವಿಶ್ವದಲ್ಲಿ ಅತಿ ದೊಡ್ಡ ಟೆಂಪಲ್. ಇದು ಗೋಪುರ ಆಗಿತ್ತು. ಇದು 253 ಫೀಟ್ ಹೈಟಿನಷ್ಟು ದೊಡ್ಡ ಇರುವಂಥ ಗೋಪುರ. ಇದು ವಾರಣಾಸಿದು ಅತಿ ಈಗ ನೂತನವಾಗಿ ಅಂದರೆ 1938ರಲ್ಲಿ ನಿರ್ಮಿಸಾದಂಥ ಇದು ಟೆಂಪಲ್, ವಿಶ್ವನಾಥ ಟೆಂಪಲ್, 2ನೇ ಟೆಂಪಲ್ ಇದು ಅಲ್ಲಿದು. ಮತ್ತು ಇದಕ್ಕೆ ಸುಮಾರು 2 ತಿಂಗಳ ಕಾಲ ಈ ವರ್ಕಿಗೆ ಟೈಮ್ ತೆಗೆದಿದ್ದೇನೆ. ಮತ್ತು ಇದಕ್ಕೆ ಸುಮಾರು 15,000 ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟಿದೆ. ಹಾಗೆ ಇದನ್ನು ಮಾಡಬೇಕಂತ ಒಂದು ಅನಿಸಿಕೆ ಇತ್ತು. ಅದೇ ರೀತಿಯಲ್ಲಿ ನಾನು ನಿರ್ಮಿಸಿರ್ತೇನೆ. ಮಾತ ಗೌರಣಿತ ಅತಿಥಿನಕ್ಲೆ ಅಂಚನೆ ವೇದಿಕೆದ ದುಂಬು ಮೂರು ಸೇರಿದಿನಂಚಿನ ಮಾತ ಕಲಾಭಿಮಾನಿ ಬಂದುಲೆ
ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರೆನ ವರ್ಷ ದಶಮ ಸಂಭ್ರಮನ ಬಾರಿ ಒಂಜಿ ಗೌಜಿದ ಮುಖಾಂತರವಾದ ಈ ಒಂಜಿ ಇಂದುವೆ ಅಂಬೇಡ್ಕರ್ ಮೈದಾನಡ್ 2 ದಿನದ ಕಾಲ ನಿಕ್ಲ ಮಾತೆರಲ ಸಹಕಾರ ಪ್ರೋತ್ಸಾಹ ಬಾರಿ ಒಂಜಿ ವಿಜೃಂಭಣೆ ಆಚರಣೆ ಮಂತದ ಪನ್ಪನ ಒಂಜಿ ವಿಚಾರ ಪಂಡ್ರೆ ಭಾರಿ ಖುಷಿ ಆಪುಂಡು. ಈ ವರ್ಷ 11ನೇ ವರ್ಷದ ಈ ಒಂಜಿ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಮಾತ ಕಲಾಭಿಮಾನಿ ಬಂಧುಗಳ ನಕ್ಲಿನ ಗಣ್ಯ ಅತಿಥಿ ನಕ್ಲಿನ ಪ್ರಪ್ರಥಮಾತು ಏನು ಸ್ವಾಗತ ಅಂತಂದ್ರಲ್ಲ ಇನ್ನಿತ್ತ ಈ ಕಾರ್ಯಕ್ರಮನ ದೀಪ ಅರಳಾದ ದೀಪ ಪತ್ತಾದ ಈ ಒಂಜಿ ಕಾರ್ಯಕ್ರಮನ ವಿದ್ಯುಕ್ತವಾದ ಉದ್ಘಾಟನೆ ಮನ್ಪರ ಬೈದಿನಂಚಿನಾರು ನಮ್ಮ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡ್ಲಗ್ ಭಾರಿ ಒಂಜಿ ಪುದರ್ಬೋಯಿನಂಚಿನ ಒಂಜಿ ಧಾರ್ಮಿಕ ಕ್ಷೇತ್ರ. ಇಡೀ ದೇಶ ವಿದೇಶಡ್ಲ ಮಾತೆರ್ಲ ನಮ್ಮ ಮಂಗಳೂರು ಪನ್ಪಣಂಜಿ ಜಿಲ್ಲೆಗೆ ವಿಶೇಷವಾದ ಸ್ಥಾನಮಾನ ಕೊಡುತ್ತಿನ ಅಂಚಿನ ಒಂಜಿ ಧಾರ್ಮಿಕ ಕ್ಷೇತ್ರ ಮಂಗಳದೇವಿ ಕ್ಷೇತ್ರ. ಆ ಮಂಗಳದೇವಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಧಾರ್ಮಿಕ ವ್ಯಕ್ತಿಲಾದ ಪಂಚಿನಾರು ಸರಳ ಸಜ್ಜಿನಿಕದ ಶ್ರೀಯುತ ರಮಣತ್ ಹೆಗಡೆ ಬೇರೆ ಎಂಕ್ಲ ಒಂಜಿ ಎಂಕ್ಲೊಂಜಿ ಪ್ರೀತಿಡರಿನ ಈ ಒಂಜಿ ಕಾರ್ಯಕ್ರಮಕ್ಕೆ ಬರಡು ಪನ್ಪಂಚಿನ ಭಿನ್ನ ಮಂತದ ಪಂಚಿನ ಸಂದರ್ಭಡಾರು ಆತೆ ಒಂಜಿ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ಬರ್ಪೆ ಪನ್ಪಂಚಿನ ಪಾತ್ರನ ಪಣದೀನಿ ಸಮಯಕ್ಕೆ ಸರಿಯಾದ ಈ ಕಾರ್ಯಕ್ರಮಗಾರು ಮೂಲ ಸೇರ್ದಿರು ಅರೆಗೆ ನಿಕ್ಲ ಮಾತೆರಲ ಪರವಾದ ಈ ಒಂಜಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನರೆಗೆ ಕೋರೊಂದಿಲ್ಲ. ಇನ್ನಿತ ಕಾರ್ಯಕ್ರಮನು ಉದಿಪನ ಮಲ್ಪರಪು ನಂಚಿನ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನಂಚಿನ ಶ್ರೀ ರಮಾನಾಥ ಹೆಗ್ಡೆ ಮೇರೆಗೆ ಪ್ರತಿಷ್ಠಾನದ ಸದಸ್ಯರು ನೀಡಿದ ಗೌರವದ ಕಾಣಿಕೆ. ಧಾರ್ಮಿಕ ಸಾಮಾಜಿಕ ಕಜ್ಜುಕು ವಿಶೇಷ ವಾಯನಂಚಿತ್ರ ಸೇವೆಯನ್ನು ಪುಣಂಚಿತ್ರ ಸನ್ಮಾನ್ಯ ಶ್ರೀ ಪದ್ಮರಾಜ್ ಆರ್ ಅವರಿಗೆ ಅರ್ತಿ ಪಿತ್ತಡು ಎತ್ಕೊಂಡುಲ್ಲ ಮಗಳು ಶಾಲು ಪೊದೆತದು ಸ್ಮರಣಿಕೆ ಕುರಿದು ಎದ್ಕೊಂಡು ಪಡೆದು ಭಿನ್ನಯು ಗೂಡುದೀಪದ ಸಂಚಾಲಕರಾಯರಂಚಿನ ಶ್ರೀ ರಾಜೇಶ್ ಬಿ ಅವೇ ರೀತಿ ನಾರಾಯಣ್ ಕೆರೆಬೈಲ್ ಮೆಕ್ಲೆಡ್ದ ಪ್ರೀತಿದ ಗೌರವ. ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು ಮೆರೆಗ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪರವಾದ ನಿಕ್ಲ ಮಾತೆಲ್ಲ ಪರವಾದ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ನೆಂಚಿನ ಸ್ವಾಗತ ಕೋರೊಂದಿಲ್ಲ ಎದುಕೊಂದುಲ್ಲೇರೆ ಸೊಲ್ಮಿಲು ಇವರಿಗೆ ಜಯಶ್ರೀ ಕನ್ನಡ ತೋಟ ಇವರಿಗೆ ಪ್ರೀತಿಯ ಶಾಲ್ನ ಮುಖಾಂತರ ಗೌರವ. ಅದೇ ರೀತಿ ಚೇತನ್ ಬೈಪಾಸ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದಾರೆ. ನನ್ನೂರಿ ಮಲ್ಲ ಬಿನ್ನರಾದ ಈ ಕಾರ್ಯಕ್ರಮದ ಉಪಸ್ಥಿತರು ಪುಣಂಚಿನ ಇದ್ದಾರೆ. ಅವಲಕ್ಕನೆ ಇನ್ನಿತ ಈ ಒಂಜಿ ವೇದಿಕೆಡ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಒಂಜಿ ಕ್ರಿಯಾಶೀಲವಾದ ಕಾರಣ ಒಂಜಿ ವರ್ಷದಿಂಚ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂಜಿ ಕೆಲಸ ಕಾರ್ಯನ ಬಾರಿ ಒಂಜಿ ಪೊರ್ಲು ರೀತಿಯಲ್ಲಿ ಮಂತೊಂದು ಬರ್ಪಣಂಚಿನ ಎನ್ನ ಆತ್ಮೀಯ ಮಿತ್ರರೆಲ್ಲ ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸ್ಥಾಪನೆ ಹಿಡಿದು ಇನ್ನು ಮುಟ್ಟಲ್ಲ ಆಯ್ತು ಒಂಜಿ ಕೆಲಸನ ಪ್ರಾಮಾಣಿಕವಾದ ನಿಷ್ಠೆಡ್ ಮಂತೊಂದು ಬರ್ಪಣಂಚಿನ ಶ್ರೀಯುತ ರಾಕೇಶ್ ಬೈಪಾಸ್ ಈ ಒಂಜಿ ಸಭಾ ವೇದಿಕೆ ಅರೆಗಲ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ನೆಂಚಿನ ಸ್ವಾಗತನ ಕೋರೊಂದಿಲ್ಲ. ಈ ಕಜ್ಜೋಗು ಎದುಕೊಂಡು ಪಡೆದು ಗಣೇಶ್ ಕಾಪಿಕಾಡೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ಸರ್ವರಿಗೂ ಶುಭವನ್ನೇ, ಸರ್ವರಿಗೂ ಮಂಗಳವನ್ನೇ, ಸರ್ವರಿಗೂ ಆರೋಗ್ಯ ಭಾಗ್ಯ ಧನ ಸಂಪತ್ತನ್ನು ಕರುಣಿಸುವಂತಹ ಪರಮ ಜ್ಯೋತಿ ಪರಮ ಪವಿತ್ರ ಪರಮಾತ್ಮನ ಸಂಕೇತವೇ ಬೆಳಕು ನೀಡುವಂತಹ ಹಣತೆ ಈ ದೀಪವನ್ನು ಬೆಳಗಿಸುವ ಮೂಲಕ 11ನೇ ವರ್ಷದ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಶ್ರೀ ಮಂಗಳಾದೇವಿ ದೇವಸ್ಥಾನ
ಇದರ ಆಡಳಿತ ಮುಕ್ತೇಸರಾದಂತಹ ಸನ್ಮಾನ್ಯ ಶ್ರೀ ರಮಾನಾಥ ಹೆಗಡೆ ಹಾಗೆಯೇ ಎಲ್ಲ ಅತಿಥಿ ಅಭ್ಯಾಗತರು. ದಕ್ಷಿಣ ಕನ್ನಡ ಮೂಲ ಮುಖ ಕುದ್ರೋಳಿ ಪ್ರಾರಂಭವಾದ ಪೂರ ಕಲಾವಿದರು ಅವು ಸಾಧಾರಣ ಗೂಡುದೀಪತ್ತು ಮೂಲ ಏನು ತುಯ್ಯ ಒಂದು 75 ನಮೂನೆದ ಗೂಡುದೀಪ. ಆ ಗೂಡುದೀಪನು ವೈಶಿಷ್ಟ್ಯ ರೀತಿಲಿ ಅಕಲ್ನ ಭಾವನೆಗೆ ತಕ್ಕ ಈ ಕಲಾವಿದರು ಮಲ್ದಿರು ಏನು ತುಳುಪನೇ ಒಂಜಿ ಸಂತೋಷ ದಯ ಬಂದಾಗ ಕಡ್ಡಿಡಾಡು ಬೋಲ್ಟುಡಾಡು ಇತರ ವಸ್ತುನ ಪಾಡ್ದು ಆಕಳು ಮಲ್ದಂತಿನ ಈ ಕಾರ್ಯಕ್ರಮ ಅವು ಕೂಡ ಒಂದು 2 ಜನ ಮೆಗ್ಗಿ ಬೆಲೆ ಬಾಯಿ ಜನಗಳು ಅಕಲ್ನ ಗೂಡುದೀಪಲ ಒಂದು ವಿಶಿಷ್ಟ ಈ ಪ್ರತಿಷ್ಠಾನ ಭಗತ್ ಸಿಂಗ್ ಬಂದಾಗ ಒಂದು ಮಲ್ಲ ಸ್ವಾತಂತ್ರ್ಯ ಹೋರಾಟಗಾರ 23 ವರ್ಷಡು ಬ್ರಿಟಿಷರ ವಿರುದ್ಧ ಹೋರಾಡೋದು ಭಗತ್ ಸಿಂಗ್ ಬಕ್ಕ ಸಂಗಡಿಗರನ್ನು ಕೆಲವರನ್ನು ಗಲ್ಲಿಗೆ ಸೇರಿ ಆ ಒಂದು ಸ್ಫೂರ್ತಿ ಈ ನಮ್ಮ ಈ ಪ್ರತಿಷ್ಠಾನ ಆ ಪುದರ್ ದೀತನ ಒಂಜಿ ಗಣ್ಯ ವ್ಯಕ್ತಿನ ಒಂಜಿ ಪುದರ್ ನಮ್ಮ ನನ್ನ 1000 ವರ್ಷ ಹೋಂಡಲ ನನ್ನ ಪೋವಂದು ಅಂಚಾದ ಈ ಗೂಡುದೀಪ ಸ್ಪರ್ಧೆಯನ್ನು ಏರ್ಪಡಿತು. ಈ ಮುಲ್ತ ಪರಿಸರಡು ನಮ್ಮ ಕತ್ತಲೆ ಎತ್ತನಲ್ಲ ಒಂಜಿ ದೀಪ ಎತ್ತಿನ ಅವು ಬೆಳಗಣು ಅಂಚನೆ ಮುಲ್ತ ಜನಕ್ಲಿನ ಒಂಜಿ ಕಷ್ಟನು ಈ ಸಂಘ ಎಡ್ಡೆ ರೀತಿಯಲ್ಲಿ ತೂದು ಆಕಲಿ ಬೊಡೆಯನ ಸೌಕರ್ಯವನ್ನು ಕೊರೊಂದುಲ್ಲೇರು ನನಗೆ ಕೂಡ ದೇವರು ಆಕಲಿ ಎಡ್ಡೆ ಕೆಲಸವನ್ನು ಮಾಡುವ ಒಂಜಿ ಭಾಗ್ಯವನ್ನು ಕೊಡೋದು ಬಣ್ಣದ ಎನ್ನ ರಡ್ಡು ಪಾತ್ರ ಮುಗಿಪು. ಈ ಬಾಗಡು ಒಂಜಿ ಸಾಧಕರ ನಕ್ಲೇನು ಗುರುತಿಸವನಂಚಿನ ಕೆಲಸ ಮಲ್ತದು ವರ್ಷಡ್ ಒರಿಯಗ್ ಸಾಧಕ ಪ್ರಶಸ್ತಿ ಕೊರೊಂದು ಬರ್ಪುನ ಮೂಲಕ ಆಕ್ಲೇನು ನನಾತ ಸಮಾಜಡ್ ಒಂಜಾತ್ ಎಡ್ಡೆಪುಡು ಕೆಲಸ ಮಲ್ಪರ ಒಂಜಿ ಪ್ರೇರಣೆ ಕೊರ್ಪುನಂಚಿನ ಉಲ್ಲಾಸ ಕೊರ್ಪುನಂಚಿನ ಕೆಲಸನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಲ್ತೊಂದು ಬೈದೇನು. ಗುರುವಂದನೆಡು ಹಿರಿಯಾಕ್ಲೇನು ಎಂಕುಲು ಆಯ್ಕೆ ಮಂದದ್ದು ಗುರು ಪೂರ್ಣಿಮದಾನಿ ಗುರುವಂದನೆ ಮಲ್ತಂಡ ಸಾಧನೆಡು ಒಂಜಿ ಮೇಲ್ಪಂಕ್ತಿ ಇಡುಪ್ಪುನಂಚಿನ ವ್ಯಕ್ತಿನಕ್ಲೇನು ಸಾಧಕ ಪ್ರಶಸ್ತಿದ ಮೂಲಕ ಗುರುತಿಸವನಂಚೆ ಕೆಲಸ ಮಲ್ತೊಂದುಲ್ಲ. 10 ವರ್ಷದಿಂಚಲ ಬೆತೆ ಬೆತೆ ಮರ್ಗಿಲ್ಡ್ ಕೆಲಸ ಮಲ್ತನಂಚಿನ ನಮ್ಮ ಹಿರಿಯ ಕಿರಿಯ ಬಂಧುನಕ್ಲಿಗೆ ನಮ್ಮ ಅಭಿನಂದನೆ ಮಾನಾದಿಗೆನ ಮಲ್ತದು ಕಾರ್ಯಕ್ರಮನ ನಡಪಂದು ಬೈದ ಗೂಡುದೀಪ ಸಂಗಮ ಬಕ್ಕ ದೀಪಾವಳಿ ಸಂಭ್ರಮದ ಪುರ್ತರು. ಈ ಸಂದರ್ಭಡ್ಲ ಇರಿತ ಬೆತೆ ಬೆತೆ ಕ್ಷೇತ್ರದ ಬೈದಿನಂಚಿನ ಬೆತೆ ಬೆತೆ ಕ್ಷೇತ್ರದ ಕೆಲಸ ಮಲ್ತೊಂದು ಈ ಸಮಾಜದೊಟ್ಟಿಗೂ ಜೋಡಣೆ ಮಲ್ತೊಂದು ಬತ್ತನಂಚಿನ ನಮ್ಮ ಧಾರ್ಮಿಕ ಸಾಮಾಜಿಕ ಮುಖಂಡರನಕ್ಲ ಎದುರು ನಾಯಕರನಕ್ಲ ಎದುರು ಯೋಜಿ ಸಂದರ್ಭಡು ಸಾಧಕ ಪ್ರಶಸ್ತಿ 2018 ಕೊರಿಯರ ಬಾರಿ ಖುಷಿಯ ಒಂದುಂಡು. ಈ ವರ್ಷದ ಎಂಗ್ಲ ಆಯ್ಕೆ ಬಂಡ 2018 ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಗೆ ಎಂಗ್ಲ ಮಾತಿರ್ನಲ ನಾಯಕರಾದುಪ್ಪುನಂಚಿನ ಎಂಗ್ಲ ಮಾತಿರ್ನಲ ಮಾರ್ಗದರ್ಶಕರಾದುಪ್ಪುನಂಚಿನ ಸುರೇಶ್ ಭಟ್ನಗರ್ ಎಂಚ ಯಥಾ ರಾಜ ತಥಾ ಪ್ರಜಾ ಅಂದು ಪನ್ಪೇರಿಗೆ ದಿವಂಗತ ಶೇಖರ್ ಭಟ್ನಗರ್ ಆ ಟೈಮುಡು ಮೊಬೈಲ್ ಇಜ್ಜಿ ಫೋನ್ ಇಜ್ಜಂದ ಟೈಮುಡೆ ಶೇಖರ್ ಭಟ್ನಗರ್ ಬಾರಿ ಪುಗಾರ್ತೆ ಪಡೆನು ತೊಕ್ಕೋಟದ ಬಾಗಡ್ ಬಾರಿ ಪುಗಾರ್ತೆ ಪಡೆ ದಯಪಡ್ಡ ದೇವಸ್ಥಾನದ ಕೆಲಸ ಉಡುಪು ಸಾಮಾಜಿಕ ಕೆಲಸ ಉಡುಪು ಅವಲಕನೆ ಗೋದಗೊಬ್ಬು ನಚ್ಚಿನ ಒಂಜಿ ವ್ಯಾಯಾಮ ಶಾಲೆನು ಕಟ್ಟದ ಮೂಲಕ ಸಮಾಜಕ್ಕೆ ಕೊರ್ತನಾರು ಶೇಖರ ಭಟ್ನಗರ್. ಅರ್ನ ಸುಪುತ್ರ ಏನಂಚಿನ ಸುರೇಶ್ ಭಟ್ನಗರ್ ದಿವಂಗತ ಶೇಖರ್ ಭಟ್ನಗರ್ ಬಕ್ಕ ಸುಶೀಲ ದಂಪತಿಲ್ನ ಸುಪುತ್ರ ಏನಂಚಿನ ನಮ್ಮ ಸುರೇಶ್ ಭಟ್ನಗರ್ ದಿನಾಂಕ 29/10/2019 ತಾಜ್ಪತ್ ಮುಜೆಟ್ ತೊಕ್ಕೋಟದ ಮಣ್ಣಡು ತುಳುವನಾಡುಗೆ ಪುಟ್ಟುನಾರು. ಬಾಲ್ಯಡೆ ಅಪ್ಪೆಮ್ಮನ ಪ್ರೀತಿದ ಮಗೆಯಾದ ಚುರುಕುದ ಸ್ವಭಾವಡು ಬುಳೆಯೊಂದು ಬತ್ತನಂಚಿನ ಸುರೇಶ್ ಅನ್ನೆ ಪ್ರಾಥಮಿಕ ವಿದ್ಯಾಭ್ಯಾಸನ ತೊಕ್ಕೋಟದ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಡು ಕಲ್ತದು. ಪ್ರೌಢ ಶಿಕ್ಷಣನು ಆನಂದಾಶ್ರಮ ಪ್ರೌಢಶಾಲೆಡು ಕಲ್ತದು. ಅವೆಲ್ಲಕರೆ ಪದವಿ ಶಿಕ್ಷಣನು ಕುಡ್ಲದ ಸೈಂಟ್ ಎಲೋಸಿಯಸ್ ಕಾಲೇಜ್ ಮಲ್ತುನ ಮೂಲಕ ಒಂಜಿ ಶಿಕ್ಷಣಡು ಒಂಜಿ ಪದವಿನ ಪಡೆತನಾರು ಸುರೇಶ್ ಭಟ್ನಗರ್. ಅಪ್ಪನ ಜಕ್ಕೇಳು ನಮ್ಮ ಸಂಸ್ಕಾರ ಕಲ್ಪಗೆ ಆ ಸಂಸ್ಕಾರ ಕಲ್ತಿನಿರ್ದು ಬೊಕ್ಕ ಗುರುನ ಮುಖೇನ ನಮ್ಮ ವಿದ್ಯೆ ಕಲ್ಪಗೆ ವಿದ್ಯೆ ಕಲ್ತಿನಿರ್ದು ಬೊಕ್ಕ ನಮ್ಮ ಬಂಜಿದ ಬಡವು ಬಡದು ವೃತ್ತಿದ ಸಾಧಿಪತ್ವಗೆ ಅಂಚಿನ ಸುರೇಶ್ ಭಟ್ನಗರ್ಲ ವಿದ್ಯಾರ್ಜನೆ ಇರ್ದು ಬೊಕ್ಕ ಅರ್ನ ಅಪ್ಪನ ಬಳುವಲೆ ಆದ ಬೈದಿನಂಚಿನ ಶಕ್ತಿ ಕನ್ಸ್ಟ್ರಕ್ಷನ್ದ ಮೂಲಕ ಗುತ್ತಿಗೆ ಕೆಲಸ ಆನೆ ಕಾಂಟ್ರಾಕ್ಟರ್ ಕೆಲಸನ ಆರಂಭ ಮಲ್ತದು ಐಟ್ ಯಶಸ್ವಿಯಾದ ಒಜ್ಜಿ ಗುತ್ತಿಗೆ ಕ್ಷೇತ್ರಡು ಯಶಸ್ವಿ ಆಯ್ನಾರು ಸುರೇಶ್ ಭಟ್ನಗರ್. ನಮ್ಮ ಒಜ್ಜಿ ಕ್ಷೇತ್ರಡು ನಮ್ಮ ವೃತ್ತಿಡು ಯಶಸ್ವಿ ಆಯ್ನ ಬೊಕ್ಕ ಅವು ನಮ್ಮ ಸೀಮಿತ ನಮ್ಮ ಇಲ್ಲಗ ಸೀಮಿತ ಯಾರ ಬಲ್ಲಿಗೆ ಅವು ಸಮಾಜಗೆ ಪೂರಕ ಆದ ಉಪ್ಪೊಡ್ಗೆ
ನಾಯಿದ ಕೆರೆಂದೇಲ್ದ ಪೇರು ಅವು ಐತ ಕಿನ್ನಿಲೆಗೆ ಮಾತ್ರಗೆ, ಪೆತ್ತದ ಕೆರೆಂದೇಲ್ದ ಪೇರು ಐತ ಬಾಲೆಗೆ ಕೊರ್ದು ಸಮಾಜಗೆ ಕೊರ್ಪುಣಿಗೆ ಅಂಚ ಸುರೇಶ್ ಭಟ್ನಾಗರ್ಲಂಚನೆ ನಮ್ಮ ವೃತ್ತಿ ಬದುಕಡು ಎಂಚ ಉನ್ನತಿ ಕೊರಿಯರ ಇದು ಒರಿನ ಅಂಶನು ಸಮಾಜಗೆ ಬೋಡಾದು ಕೊರೊಂದು ಬತ್ತದು ಒಂಜಾತ್ ಸಾಮಾಜಿಕ ಚಟುವಟಿಕೆಡು ತೊಡಗಿಸಿನಾರು ಸನ್ಮಾನ್ಯ ಸುರೇಶ್ ಭಟ್ನಾಗರ್. ಒಂಜಿ ವ್ಯಕ್ತಿ ಒಂಜಿ ಪುಟ್ಟುನಿ ಒಂಜಿ ಇಲ್ಲಲ್ಲಿಗೆ ಬುಲೆಪುನಿ ಒಂಜಿ ಸಮಾಜಡಿಗೆ ಅಂಚನೆ ಸಮಾಜದ ಬುಲೆ ಒಂದು ಬತ್ತಲಾಗನೆ ಅನುಭವದ ಹೆಚ್ಚಾಪನಿಗೆ ಮಾರ್ಗದರ್ಶನ ಹೆಚ್ಚಾಪನಿಗೆ ಆ ನಿಲಟ್ ಸುರೇಶ್ ಭಟ್ನಾಗರ್ಲ ಬೇತೆ ಬೇತೆ ಸಂಘ ಸಂಸ್ಥೆಡು ತನ್ನನ್ನು ತೊಡಗಿಸಿಕೊಂಡ್ಯಾರು. ಇತಿಹಾಸ ಪ್ರಸಿದ್ಧ ಬೈನಂಚಿನ ಸೋಮನಾಥ ದೇವಸ್ಥಾನದ ಸೋಮೇಶ್ವರ ಜೀರ್ಣೋದ್ಧಾರ ಸಮಿತಿಡು ಉಳ್ಳಾಲ ಭಗವತಿ ಕ್ಷೇತ್ರದ ಒಂದು ವ್ಯವಸ್ಥಾಪನಾ ಸಮಿತಿಡು ಭಗವತಿ ಕೋಆಪರೇಟಿವ್ ಬ್ಯಾಂಕ್ದ ಒಂಜಿ ಆ ಬ್ಯಾಂಕ್ದ ಒಂಜಿ ಕೆಲಸ ಕಾರ್ಯಾಲಯ ಬ್ಯಾಂಕ್ದ ಒಂಜಿ ಉನ್ನತಿಗೆ ಬೋಡದ ಪೊಲಬು ಬೆಂದಿನಾರು ಅವೆಲ್ಲಕನೆ ಈ ನಮ್ಮ ರಾಜಕೀಯ ವ್ಯವಸ್ಥೆ ಪಂಡ ಹೊಳಪ್ಸುಂದು ಪಂತ ಆಡ ಎಂಕಲ ಈ ತೊಕ್ಕೊಟ್ಟು ಬಾಗಡು ಒವೇ ಪಕ್ಷಡು ಉಪ್ಪಾಡು ಆ ಎಡ್ಡ ವ್ಯಕ್ತಿ ಆಂಡ ಒವ್ವೆ ಪಕ್ಷಡ್ಲ ನಮ್ಮ ಮಾನದಿಗೆ ಅಕ್ಲೆ ಗೌರವ ಕೊರ್ಪನ ಮಂಚಿನ ಕೆಲಸವನ್ನು ಮಲ್ತೊಂದು ಬೈದ ಅವೆಲ್ಲಕನೆ ಸುರೇಶ್ ಭಟ್ನಾಗರ ಕಾಂಗ್ರೆಸ್ ಪಕ್ಷದ ಉಳ್ಳಲ ಬ್ಲಾಕ್ದ ಉಪಾಧ್ಯಕ್ಷರಾದ ಸೈಂಟ್ ಜಾಲ್ಯಾಂಡ್ ಅಭಿವೃದ್ಧಿ ಸಮಿತಿದ ಉಪಾಧ್ಯಕ್ಷರಾದ ಮಾತಾ ಈ ಒಂಜಿ ಸಂಸ್ಥೆಲೆಡು ಉಪಾಧ್ಯಕ್ಷರಾದ ಕೆಲಸ ಮಲ್ತನಾರು ಅವೆಲ್ಲಕನೆ ಒಂಜಿ ಕಬಡ್ಡಿದ ಅಸೋಸಿಯೇಷನ್ ಕಬಡ್ಡಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಈ ಬಾಗಡು ಒಂಜಿ ಕಟ್ಟದು ಎಡ್ಡೆ ನಮ್ಮ ಜಿಲ್ಲಾ ಮಟ್ಟದ ಕಬಡ್ಡಿನ ಚಾಂಪಿಯನ್ಶಿಪ್ ಕಬಡ್ಡಿನ ಮಲ್ತದು ಯಶಸ್ವಿಯಾದ ಮಲ್ತನಾರು ಈ ಸುರೇಶ್ ಭಟ್ನಾಗರ್ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ದ ಮೂಲಕ ಅವೆಲ್ಲಕನೆ ಭಟ್ನಾಗರದ ನಾಗರಿಕ ಸೇವಾ ಸಮಿತಿ ತಲಪಾಡಿದ ವಿಷ್ಣುಮೂರ್ತಿ ದೇವಸ್ಥಾನ ಮಂಗಳೂರು ಕ್ಷೇತ್ರ ಕಾಂಗ್ರೆಸ್ ಪ್ರಚಾರ ಸಮಿತಿದ ಅಧ್ಯಕ್ಷರಾದ ಈತ ಸಂಸ್ಥೆಲದ ಗುರ್ಕರ್ರಾದ ಕೆಲಸ ಮಲ್ತೊಂದು ಬತ್ತನಾರು ಆನಂದಾಶ್ರಮ ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದ ಅಂಚನೆ ಕರಿನ ವರ್ಷ ಶತಮಾನೋತ್ಸವನ ಆಚರಣೆ ಮಲ್ತನಂಚಿನ ನಮ್ಮ ಸೈಂಟ್ ಸೆಬೆಸ್ಟಿಯನ್ ದೇವಾಲಯದ ಒಂಜಿ ಶತಮಾನೋತ್ಸವ ಸಮಿತಿದ ಒಂಜಿ ಕಾರ್ಯಕ್ರಮಡು ಯಶಸ್ವಿಯಾದ ಪಾಲ್ದೆ ತೊಂಡು ಅವಲ್ಲಿ ಅಲ್ಪ ಸರ್ವಧರ್ಮದ ಸಮ್ಮೇಳನ ಮಂತಿರು ಐಟ್ ನಾವು ಮಾತೆರ್ಲ ಸೇರೊಂದು ಈ ಬಾಗಡು ಸಾಮರಸ್ಯಗೆ ಬೋಡದು ಕೆಲಸ ಮಲ್ತೊಂದು ಬತ್ತನಾಗ್ಲು ಐತ ಮುಂದಾಳತನ ವಹಿಸೋದು ಕೆಲಸ ಮಲ್ತನಾರು ಸನ್ಮಾನ್ಯ ಸುರೇಶ್ ಭಟ್ನಾಗರ್ ಅವೆಲ್ಲಗತ್ತೇನೆ ಪನ್ನೀರ ಪೋಂಡರ್ನ ಸಂಘ ಸಂಸ್ಥೆದ ಕೆಲಸ ಮಲ್ತನಂಚಿನ ಮಸ್ತುಂಡು ಒಜ್ಜಿ ಪುದರ್ ಇಜ್ಜಂದೆಲ್ಲ ಕೆಲಸ ಮಲ್ತನಾರು ಯಾರು ದಯಪಂಡ ಈ ಊರು ನಡಪುನಂಚಿನ ನಾಗಮಂಡಲೊಪ್ಪು ಬ್ರಹ್ಮಕಲಶೊಪ್ಪು ಬೇತೆ ಬೇತೆ ಧಾರ್ಮಿಕ ಉತ್ಸವಲೊಪ್ಪು ಆ ಕಾರ್ಯಕ್ರಮಡು ಮಾತಾಡ್ಲ ಆಯ್ತ ಪೊದಕಾಣಿಕೆ ಎಪ್ಪು ಬೇತೆ ಬೇತೆ ಶೋಭಾಯಾತ್ರೆ ಮಾತಾಡ್ಲ ಎದುರುಂತದು ಕೆಲಸ ಮಲ್ತೊಂದು ಒಂಜಿ ನಾಯಕತ್ವನು ಕೊರ್ನಾರು ಸನ್ಮಾನ್ಯ ಸುರೇಶ್ ಭಟ್ನಾಗರ್ ಇವಂಜಿ ಜೀವನಡು ಈತ ರೀತಿ ಕೆಲಸ ಮಲ್ತೊಂದು ಬತ್ತನಂಚಿನ ಸುರೇಶ್ ಭಟ್ನಾಗರ್ ಐನು ಸಾರತ್ತೋ ಎನ್ಪತ್ತೆರಡು ಮಧುಶ್ರೀನು ಜೀವನ ಸಂಗತಿ ಅದು ಪಡೆಯುವ ಮೂಲಕ ಇತ್ತೆ ನಮಗೆ ಮಾತೆರೆಗಳ ಒಂಜಿ ಬಾಲೆ అనగానే ಯಾವುದು ಪನ್ಪ ಆನ ಸುರೇಶ್ ಭಟ್ನಾಗ ನಾಲು ಆನು ಜೋಕುలుల్లేరు ಆ ಜೋಕುలుల్లేరు ಅವಲ ಅರೆದು ಮಲ್ಲ ಉದ್ದಲ್ಲೇರು ಕಿನ್ಯ ಪ್ರಾಯಡೆ ಮದಿಮ್ಯಾದ ಆನು ಜೋಕ್ಲೆಗೆ ಜನ್ಮ ಕೊರ್ದು ಒಂಜಿ ಸಮಾಜಗೆ ಅಕಲೆಲ್ಲ ಒಂಜಿ ತೊಡಗಿಸಿನಾರು ಕರ್ಮಣ್ಯ ವಾದಿಕಾರಸ್ತಿ ಮಾ ಫಲೇಶು ಕದಾಚನ ಅಂದು ಗೀತೆಡು ಭಗವದ್ಗೀತೆಡು ಶ್ರೀಕೃಷ್ಣ ಪರಮಾತ್ಮ ಪಲ್ಲಕನೆ ತನ್ನ ಕರ್ಮಗೂ ಉಭಯ ರೀತಿಯ ಪ್ರತಿಫಲನ ಬಯಸಂದೆ ಸಮಾಜಡು ನೇರವಾದ ಒಂಜಿ ಕೆಲಸ ಮಲ್ತೊಂದು ಬತ್ತನಾರು ಸುರೇಶ್ ಅನ್ನೆ ಈ ನೆಲೆಟ್ ಅರ್ಹವಾದೆ ಅರೆಗೆ 2018 ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಕೊರೆಯರ ಇಂಕ್ಲೆ ಮಾತೆರೆಗ್ಲ ಪೆರ್ಮೆ ಅವನು ಬಂದುಲೆ ಈ ಸಂದರ್ಭಡು ಅರ್ನ ಮಾತಾ ಗುಣಕ್ಲ ಅರ ಮಾತಾ ಕೆಲಸಲೆಗ್ಲ ದೇವರ್ನ ಆಶೀರ್ವಾದ ಮಾತೆರ್ನಲ ಆಶೀರ್ವಾದ ನಿಕ್ಲ ಮಾತೆನಲ ಪೂರಕವಾಯಿನಂಚಿನ ಸಾಕಾರ ಉಪ್ಪಡು ಪಂಡದು ಪನ್ನೊಂದು ಆ ಕೆರೆಗೆ ಒಂಜಿ ಪಾತೆರದೊಟ್ಟಿಗೂ ಎಂಕಲು ಈ ಸಂದರ್ಭಡು ಪನೊಂದುಲ್ಲ ಅರ್ನ ಒಂಜಿ ಗುಣನು ಯಾನೊಂಜಿ ಕಥೆದ ಮೂಲಕ ಪನೊಂದುಲ್ಲೆ ಒಂಜಿ ಸಲ ಒರ್ಂಬ ಎನ್ಮಗ ಹಾಕಂಡಿಗೆ ಅಪ್ಪಗ ಎನ್ಮ ಕೇಂಡಿಗೆ ಎಂಕ್ ದಯ ಮಾರೆ ಹಾಕುವ ಅಂದು ಅಪ್ಪಗ ಒರ್ಮ ಪಂಡಿಗೆ ನಿನ್ನರ್ದು ಮಲ್ಲ ಎಂದು ಕೂಡ ಅಂಚನೆ ಐಕ್ ಎನ್ಮ ಏಲಿಕೆ ಹಾಕಂಡಿಗೆ ಅಂಚನೆ ಪಂಡಿಗೆ ಎನ್ಮ ಏಲಿಕೆ ಎನ್ನಾಕ ಎನ್ನರ್ದು ಮಲ್ಲ ಎಂದು ಅಂಚನೆ ಏಳು ಆಜೆಗೆ ಹಾಕಂಡಿಗೆ ಆಜೆ ಐನಕ್ಕೆ ಹಾಕಂಡಿಗೆ ಐನು ನಾಲ್ಕು ಹಾಕಂಡಿಗೆ ಮೂಜಿ ರಡ್ಡೆಗೆ ಹಾಕಂಡಿಗೆ ರಡ್ಡು ಆಕೆರಿಗೆ ಒಂಜಿಗೆ ಹಾಕಂಡಿಗೆ ಒಂಜಿ ಕೇಂಡಿಗೆ ಎಂಕ್ ದಯ ಹಾಕ ಮಾರ ಯಾಕೆ ಅಂದು ಯಾನು ನೆರ್ದು ಮಲ್ಲ ಎಂದು ಪಂಡಿಗೆ ರಡ್ಡು ಅಂಚನೆ ಒಂಜಿ ಏರಿಗೆ ಹಾಕೊಡು ಏರೆಗ್ಲ ಹಾಕಿರೋ ಚಾನ್ಸ್ ಇಜ್ಜಿ ಕರಿಕೆ ಒರಿನಿ ಸೊನ್ನೆಗೆ ಆಕೆರೆ ಪೂಜಿಗೆ ಕೈತಲು ಕುಲ್ಲಂಡಿಗೆ ಪತ್ತಾಂಡಿಗೆ ಮಾತೆರೆಗ್ಲ ನಾಯಕ ಆಂಡಿಗೆ ಮಾತೆಲ್ಲ ಒಟ್ಟಿಗೆ ಲೆತ್ತೊಂದು ಪೋಟಿಗೆ ಅವು ಸುರೇಶ್ ಅಂಡೆ ಪಂಡಂದು ಅರೆಗೆ ಅಭಿನಂದನದ ಮಾನದಿಗೆ ಮಲ್ತೊಂದುಲ್ಲ ಜಗದಿನಿ ಕೊಂಡದೆ ಜಗಕ್ಕೆ ನೀ ಕೊಟ್ಟದೆ
ಮಿಗಿಲಾವುದು ಇವೆರಡರೊಳು ಬಗೆಯದೇ ಲೆಕ್ಕವನ್ನು ಜಗದುಣಿಸನುಂಬವನು ಮೃಗ ಮಾತ್ರನಲ್ಲವೇ ಅಂತ ಹೇಳಿದಾಗೆ ಜಗತ್ತು ಏನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ಜಗತ್ತಿಗೋಸ್ಕರ ನಾವೇನು ಅರ್ಪಣೆ ಮಾಡಿದ್ದೇವೆ ಎನ್ನುವಂಥದ್ದು ಮುಖ್ಯವಾಗಿರ್ತದೆ. ಈ ಶಬ್ದಾರ್ಥವನ್ನು ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಕ್ಕೆ ವಿಶೇಷವಾದಂತಹ ಸೇವೆಯನ್ನು ತಂದಿರುವಂತಹ ಸುರೇಶ್ ಭಟ್ನಗರ್ ಇವರಿಗೆ ಸನ್ಮಾನ್ಯ ಶ್ರೀ ಪದ್ಮರಾಜ್ ಆರ್ ಕೋಶಾಧಿಕಾರಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇವರ ದಿವ್ಯ ಹಸ್ತದಲ್ಲಿ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಗೌರವ ಅರ್ಪಣೆ. ತಮ್ಮನ ಬಲ್ಮನದ ಮಾನದಿಗೆ ಎತ್ತರದ ಮತ್ತರ್ಮೇಡು ಸನ್ಮಾನ್ಯ ಶ್ರೀ ಸುರೇಶ್ ಭಟ್ನಗರ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗೂ ಒಂಜಾತ ಸೇವೆ ಕೊರ್ನಂಚಿದನ ತಂಕ್ಲನ ಜೀವನ ಉಜ್ವಲವಾದ ಬೆಳಗಡು ನನ್ಲಾತ್ ಸಾಮಾಜಿಕ ಕ್ಷೇತ್ರಗೂ ಧಾರ್ಮಿಕ ಕ್ಷೇತ್ರಗೂ ಸೇವೆ ಕೊರ್ಪಣಚಿತನ ಶಕ್ತಿ ದೇವರ ಅನುಗ್ರಹ ಮಲ್ಪಡು ಪಣಪಂಚಿತನ ಶುಭ ಭಾವನೆ ಶುಭ ಕಾಮನೆ ಶುಭ ಹಾರೈಕೆ ದೊಟ್ಟುಗೂ ಮಾನಾದಿಗದ ಮಲ್ಲ ಬಿಂದೆನ ಒಟ್ಟು ಸೇರಿಗಿಡು ಒಂಜಾತ್ ಜನಕನ ಸಮಕ್ಷಮಡು ಈ ಕೊರ್ಪಣಚಿತನ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2018 ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ 11ನೇ ವರ್ಷದ ಈ ಪುರ್ಲ ಪೊಡಿಗಿದ ಅವಸರಡು ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಪಡೆದಿರು ಸನ್ಮಾನ್ಯ ಶ್ರೀ ಸುರೇಶ್ ಭಟ್ನಗರ ಮಾತೆರ್ಲ ಅರ್ನ ಒಂಜಿ ಗೌರವದ ಒಂಜಿ ಅಭಿನಂದನೆ ನಿಕ್ಲ ಮಾತೆರಲ ತಾಟಿದ ಹೊರಟು ಅರೆಗೆ ಸಂದಾಯ ಮಲ್ಪಡು ಬಂದ ನಿಕ್ಲ ಮಾತೆನ ತೊಕ್ಕೊಡ್ದ ನಾಗರಿಕ ಬಂಧುಳ್ಳ ವಿನಂತಿ ಮಲ್ಪ ಬಂದುಲೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೊಕ್ಕೋಟು ಮುಕುಲ್ನ 11ನೇ ವರ್ಷದ ಗೂಡುದೀಪ ಸಂಗಮ ಬಕ ದೀಪಾವಳಿ ಸಂಭ್ರಮ ಭಾರಿ ಪೊರ್ಲುದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನಿ ಏನನ್ನು ಎನ್ನ ಅಪ್ಪಮ್ಮನ ಆಶೀರ್ವಾದ ದಾನ ಅತ್ತನ ಅಪ್ಪನ ಭಗವತಿ ಅಮ್ಮನ ದಯಟ ದಾನ ಇನ್ನೇನನ್ನು ಗುರುತಿಸದು ಇನಿ ಎಂಕ ಈ ವೇದಿಕೆಡು ಒಂಜಿ ಬಹಳ ವಿಶೇಷವಾದ ಒಂಜಿ ಸನ್ಮಾನ ಮಲ್ತಿದ್ದೇವೆ. ಐಕ್ ಸುರುಕಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಯಾನು ಚಿರಋಣಿಯಾದಿಲ್ಲ. ಅಂಜನೆ ಇನ್ನಿತ ಕಾರ್ಯಕ್ರಮ ವೇದಿಕೆ ಹಿಡಿತನ ಎಂಕಲ್ಲ ಅಪ್ಪೆ ಮಂಗಳದೇವಿನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ರಮಂತ ರೆಗ್ಡೆ ಬೇರೆ ಅಂಚನೆ ಎನ್ನ ಆತ್ಮೀಯರೈನ ಸದ್ಭಾವನಾ ವೇದಿಕೆ ಅಧ್ಯಕ್ಷರಾದ ಪ್ರಸಾದ್ ರೈ ಕಲ್ಲಿಮಾರ್, ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿನ ಪದ್ಮರಾಜ್ ಆರ್ರೇ, ಎಂಕಲ ಮುಕಾಂಬಿಕಾ ದೇವಸ್ಥಾನದ ಟ್ರಸ್ಟಿ ಆಯ್ನ ಮಧುಸೂದನ್ ರೇ, ಬಕ್ಕ ಎನ್ನ ಆತ್ಮೀಯರು ಎಂಕಲ್ನ ಶಕ್ತಿ ಭಾರತ್ ವ್ಯಾಯಾಮಶಾಲದ ಒಂಜಿ ಬಹಳ ಆಯ್ತ ವ್ಯವಸ್ಥೆಗೆ ಬಹಳ ಒಂಜಿ ಉತ್ಸಾಹಡು ಕೆಲಸ ಮಲ್ಪನಂಚಿನ ಎನ್ನ ಆತ್ಮೀಯರೈನ ಬಂಟರ ಸಂಘದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಕೂತಾರೆ, ಪ್ರಕಾಶ್ ಕುಂಪಲ್ರೆ, ಹರಿನಾಕ್ಷಿ ಕೊಲ್ಯ ಶಿಕ್ಷಕರೇ, ಬೊಕ್ಕ ಶಾನ್ಭೋಗ ಮನೆತ ಸುದರ್ಶನ್ ಭಟ್ರೆ, ಎನ್ನ ನನ್ನೂರಿ ಆತ್ಮೀಯರೈನ ಹರೀಶ್ ಉಳ್ಳಾಲ್ ಬೈಲ್ರೆ, ಬೊಕ್ಕ ಶ್ರೀಕಾಂತ್ ಗಟ್ಟಿ, ಬೊಕ್ಕ ಮಂಗಳೂರು ಉಪನಿರೀಕ್ಷಕರೈನ ಸೌಮ್ಯ ನೋಯಿನ್ರೆ, ಪ್ರವೀಣ್ ಕಾಲ್ಕರ್ರೆ, ಬೊಕ್ಕ ರಾಜೇಶ್ ಶಾಲ್ಯನ್ರೆ, ಬೊಕ್ಕ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರೇ ಹಾಗೂ ಎನ್ನ ಆತ್ಮೀಯರೈನ ಜೀವನ್ರೆ, ಪ್ರವೀಣ್ ಕುಂಪಲ್ರೆ, ಅಂಜನೆ ಭಗತ್ ಸಿಂಗ್ದ ಪೂರ ಸರ್ವ ಸದಸ್ಯರೇ ಸುರುಕಾದ ನಿಖಿಲೆಗೆ ಆ ಎಂಕಲ್ನ ಭಗವತಿ ಅಪ್ಪನ ಆಶೀರ್ವಾದ ನನ್ನಲ ಈ ಕಾರ್ಯಕ್ರಮನ ಏತ್ ಸಮಯ ನಿಖಿಲೆಗೆ ಕೊನೆ ರೀತಿ ಉಂಡು ಆತ್ಮೀಯಟ ನಿಖಿಲೆಗೆ ಶಕ್ತಿ ಕೊರಡು ನಿಖಿಲೆಗೆ ಆ ಅಪ್ಪೆಡ ಇನಿಕ್ ನಟ್ಟೊನ್ನೆ ಇನಿ 11ನೇ ವರ್ಷ ಅಂಚನೆ ಈ ಕಾರ್ಯಕ್ರಮನ ವರ್ಷ ಏನು ತೂವೊಂದುಲ್ಲೆ ತೂಪುನ ಲೆಕ್ಕಡು ನಿಜವಾದಲ ಒಂಜಿ ವರ್ಷದ ಕಮ್ಮಿಯಿಂದ ಆತಿಜಿ ನಿಜವಾದ ಆಕಲೇನು ಈ ಲೆಕ್ಕಡು ಏನು ಅಭಿನಂದಿಸು ದಾಯಪ್ಪನಾಗ ಇನಿ ಪೋಯಿ ವರ್ಷ ಬೈದಿನ ಹಿಡಿದು ವಿಭಿನ್ನ ರೀತಿಯ ಕೆಲವು ಆಕಲ್ನ ಕಲಾಕೃತಿಗಳು ಬೈದು ನಿಜವಾದ್ಲ ನಂಗೆ ಇನಿ ಈ ಕಾರ್ಯಕ್ರಮಕ್ಕೆ ಕೊರ್ಪುನ
ಹೆಮ್ಮೆ ಪಂಡ ನಿಜವಾದ ಇನಿ ಬೈದಿನ ನಮ್ಮ ಗೂಡುದೀಪದ ವಿವಿಧ ಕಲಾ ಏರು ಕೊನೆದೇರಿಡೆಗೆ ಅಕ್ಲೇನು ನಿಜವಾದ ಅಭಿನಂದಿಸೋಡು ದಾಯಪನ್ನಾಗ ಅಕ್ಕಲಿಗೆ ಏತಂದೇಕ ಕಷ್ಟ ಬರ್ಪೇರು ಪಂಡಾಂಡ ಆಯ್ತಾ ಆ ಕಲಾಕೃತಿನ ತೂಂಡ ನಂಗೆ ಗೊತ್ತಾಪ ನಂಚಾದ ಉಪ್ಪನಾಗ ನಿಜವಾದ ಅಕ್ಲೇನು ಭಗತ್ ಸಿಂಗ್ದ ಪರವಾದಲ ಯಾನು ಎನ್ನ ವೈಯಕ್ತಿಕ ಪರವಾದಲ ಅಕ್ಲೇನು ಅಭಿನಂದಿಸೊಂದು ಅಕ್ಲೆಗೆ ಪೂರರೆಗಲ ಒಂಜಿ ದೇವೇರನ ಆಶೀರ್ವಾದ ಉಪ್ಪಡು ಇನಿ ಮಲ್ತಿನ ಕಾರ್ಯಕ್ರಮ ಯಶಸ್ವಿ ಆವಡು ಅಂಚನೆ ಭಗತ್ ಸಿಂಗ್ ಪಂಡ ಖಾಲಿ ಗೂಡುದೀಪ ಸಂಗಮದ ಒಂಜಿ ವ್ಯವಸ್ಥೆ ವರ್ಷ ಗೊರ ಮಲ್ಪುಣಿ ಈ ನಡುಟು ಮುಕ್ಕಲು ಅನೇಕ ಕಾರ್ಯಕ್ರಮಗಳು ಜನಕ್ಕಲ್ನ ವಿವಿಧ ಸಂಘ ಸಂಸ್ಥೆಗಳು ಇತ್ತಿನಂಚಿನ ಜವನೇರು ನಿಜವಾದ ಮುಕ್ಲೇನು ಹೆಮ್ಮೆ ಪಡೋಡು ದಾಯಪನ್ನಾಗ ಭಗತ್ ಸಿಂಗ್ ಎಂಚಿನ ಪುದರ್ದೀತೆರ ಆಯ್ಕೆ ಯಾಪಲ ಒಂಜಿ ಉಗುರ್ದಾತ್ ತೊಂದರೆ ಮಲ್ಪಂದಿನ ಆ ಪುದರ್ನ ಕಾಪಾಡ್ದಿನ ಒಂದು ಸಂಘ ಸಂಸ್ಥೆ ಇತ್ತಿನ ಪಂಡಾಂಡ ಅವು ಭಗತ್ ಸಿಂಗ್ ಜವನೇರು ದಾಯಪನ್ನ ಖಾಲಿ ಪುದರ್ದಿದ್ದು ಎಂಚಿನ ಮಲ್ತೊಂದಿದ್ದೀರ ನಿಜವಾದ ಒಂಜಿ ಆದರ್ಶ ಜವನೇರಾದ ಒವೇ ಒಂಜಿ ನಮ್ಮ ಉಳ್ಳಾಳ ವ್ಯಾಪ್ತಿಡು ಒವೇ ಒಂಜಿ ಅಹಿತಕರ ಘಟನೆಗವಾಡು ಅತ್ತನ ಒಂಜಿ ಉಳ್ಳಾಳ ಪೊಲೀಸ್ ಸ್ಟೇಷನ್ ಅವಡು ಈ ಜವನೇರನ ನಿಜವಾದಲ ಪುದರ್ ಇಜ್ಜಿ ಬನ್ಪುಣೇನು ಯಾನು ಎಮ್ಮೆಡು ಪೊನೊಂದುಲ್ಲ ದಾಯ ಪಂಡಂಡ ಈ ಭಗತ್ ಸಿಂಗ್ದ ಜವನೇರನ ಯಾನು ನಿಜವಾದ ತಗೊಂದಿಲ್ಲ ಪೂರ ಕಾರ್ಯಕ್ರಮ ಒಂಜಿ ನಮ್ಮ ಸ್ಮಶಾನಾಗ ನಮ್ಮ ಶವ ಸಂಸಾರ ಕೊನಪುನಂಚಿನೊಂಜಿ ವಾಹನದ ವ್ಯವಸ್ಥೆನ ಒಂಜಿ ಕೆಲ ವರ್ಷ ಮಲ್ತೇವೆ ನಿಜವಾದಲ ಎಂಕಲ್ನ ಪಾಪದಕ್ಲಿಗೆ ಭಾರಿ ಇನಿಕ್ಕಲ ಭಾರಿ ಎಡ್ಡೆ ಕೆಲಸ ಮಲ್ತೇವೆ ಆ ಲೆಕ್ಕಡು ಅಕ್ಲೇನೆ ಯಾನು 21 ವರ್ಷದಂದೆಟ್ಟು ಯಾನು ಅಭಿನಂದಿಸ್ತೇವೆ ನಿಜವಾದ ಎಂಕಲು ಸಾಧಕರ ಅಕ್ಕಲು ಸಾಧಕರು ದಾಯ ಪನ್ನಾಗ ಅಕ್ಕಲ್ನ ಸಾಧನೆ ಬರಾಬರಿ ಉಂಟು ಅಕ್ಕಲ್ನ ಸಾಧನೆಗೆ ಎಂಕಲು ಸಾಧನೆ ಎತ್ತಿನ ಹಿಡಿದಾದ್ರ ಎಂಕಲು ಆ ಅಕ್ಕಲ್ನ ಪಿಕ್ಚರ ಪರಿಚಯ ಆತನೆ ಸಾಧನೆ ಜನ ಏರ್ನಲ್ಲ ಪರಿಚಯ ಬರ್ಪುಜಿ ಜಾಯಬನ ಸಾಧನೆ ಜವನೇರು ಯಾಪ ಸಾಧನೆ ಮಲ್ತಾರ ಅಪ್ಪಾಗ ಮಾತ್ರ ಅಕ್ಕಳೇನು ಗುರುತಿಸ್ಯಾರ ಸಾಧನೆ ನಿಜವಾದ ಏನನ್ನು ಗುರುತಿಸನತ್ತು ಜನಕ್ಕಲು ಅಕ್ಕಳೇನು ಗುರುತಿಸೋಡು ದಾಯಪನ್ನಾಗ ಆ ರೀತಿದ ಒಂದು ವ್ಯವಸ್ಥೆದ ಜವನೇರು ದಾಯಪನ್ನಾಗ ಪೂರ ರೀತಿಯ ರಾಜ್ಯಕ್ಕೆ ಹೂವು ಒಪ್ಪಾಡು ರಾಜ್ಯಕ್ಕೆ ವಿಷಯ ಇತ್ತು ರಾಜ್ಯಕ್ಕೆ ಇತ್ತಿಲ್ಲ ಅಕ್ಕಲು ಎಡ್ಡೆ ಕೆಲಸ ಮಲ್ಪನ ಅಕ್ಕಲು ನಿಜವಾದ ಎಡ್ಡೆ ಅಂತಿನ ಅಕ್ಕಳೇನು ಯಾಪಲ ಬಿರಿಬೊಟ್ಟುದು ನಮ್ಮ ಸಪೋರ್ಟ್ ಮಲ್ಪನಂಚಿನ ನಮ್ಮ ಕರ್ತವ್ಯ ಎಂಚಿನ ಒಪ್ಪಾಡು ಇನ್ನು ಆ ಜವನೇರಿಗೆ ಅಕ್ಕಲ್ನ ಕಷ್ಟ ಸುಖ ಎಂಜಿನ ಕಾರ್ಪಣೆ ಇತ್ತಿಲ್ಲ ಆ ದೇವರ ಅಕ್ಲೆಗೆ ಆಶೀರ್ವಾದ ಮಲ್ತದ್ದು ನನಲ ಎಡ್ಡೆ ಕೆಲಸ ಮಲ್ಪನಂಚಿನೊಂಜಿ ಅಕ್ಲೆಗೆ ಅವಕಾಶ ಕೊರಡು ಅಂಚನೆ ಅಕ್ಕಲ್ನ ಜೋಕ್ಲೆಗೆ ಅಕ್ಕಲ್ನ ಇಲ್ಲದಕ್ಲೆಗೆ ಪೂರ ಅಕ್ಕಲ್ ಮಲ್ಪನ ಎಡ್ಡೆ ಕೆಲಸದ ಒಂಜಿ ಫಲ ತಿಕ್ಕಡು ಆ ದೇವರು ಕೊರಡು ಪಂಡದು ಪೂರರೆಗಲ ಈ ದೀಪಾವಳಿದ ಶುಭಾಶಯನ ಕೊರೊಂದು ಅಂಚನೆ ಬೈದಿನಕ್ಲೆಗಲ ಆ ಪೂರರೆಗಲ ದೇವರು ನಮಕ್ ಒವುಲ ಒಂಜಿ ನನ್ನ ಕಷ್ಟ ಕಾರ್ಪಣ್ಯ ಬರಂದಂಚಿನ ಒಂಜಿ ಅವಕಾಶನ ನಿರ್ಮಾಣ ಮಲ್ಪಾಡು ಪಂಡದು ಪೂರರೆಗಲ ಎಡ್ಡವಾಡು ಪಂಡದು ಸರ್ವಜನ ಸುಖಿನ ಭವಂತು ಪಂಡದು ಎನ್ನ ಪಾತೆರನ್ನು ಮುಗಿತೊಂದುಲ್ಲೆ ಸುರೇಶ್ ಭಟ್ನಾಗರ್ರೆ ಅಂಚನೆ ಈ ಭಗತ್ ಸಿಂಗ್ ಪ್ರತಿಷ್ಠಾನದ ಪೂರ ಅಧ್ಯಕ್ಷರೇ ಪದಾಧಿಕಾರಿಗಳೇ ಅಂಚನೆ ಸದಸ್ಯರೇ ವೇದಿಕೆದ ದುಮುಪ್ಪುನ ಮಾತಾ ಎನ್ನ ಸಹೋದರ ಸಹೋದರಿಯರೇ ಪ್ರಪ್ರಥಮವಾದ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನೆತ್ತ ಪೂರ ಸ್ಥಾಪಕ ಅಧ್ಯಕ್ಷರಿಡಿದು ಸದಸ್ಯರಿಡಿದು ಪತ್ತಿನ ಇತ್ತದ ಮುಟ್ಟದ ಪೂರ ಸದಸ್ಯರನ್ನು ಅಭಿನಂದಿಸೋ ಒಂದಿಲ್ಲ ದಾಯಕ್ ಪಂಡ ನಮ್ಮ ಒಂಜಿ ಸಂಘ ಒಂಜಿ ಕ್ಲಬ್ ಕಟ್ಟುವ ಐಕ್ ನಮ್ಮ ಪೂರ ಓವೋ ಪುದರ್ ಪಾಡ್ದು ಯೂತ್ ಕ್ಲಬ್ ಎಂಚಿನ ಪುದರ್ ಕೊರ್ಪ ನೆಕ್ ನಮ್ಮ ನೆಟೆ ಎಂಕ್ ತೆರಿದ ಮಟ್ಟಿಡು ಓಲ್ಲ ಇಜ್ಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಒಂದೊಂಜಿ ಪುದರ್ ಕೊಡ್ತೇವೆ ನಿಜವಾದ ಭಾರಿ ಸಂತೋಷ ಹೆಮ್ಮೆದ ವಿಚಾರ ದಾಯಕ್ ಪಂಡ ಭಗತ್ ಸಿಂಗ್ ಪಂಡ ಏರು ನಂಗೆ ಮಾತೆಗಳ ಗೊತ್ತುಪೋಡು ಒಂಜಿ ಎಲ್ಯ ಪ್ರಾಯಡ್ ಬದುಕಿನಿ ಭಾರಿ ಒಂತ ಸಮಯ ಖಾಲಿ 23 ವರ್ಷ ಈ ಒಂಜಿ ಜೀವನ ನಡೆಸಂಚಿನ ಭಗತ್ ಸಿಂಗ್ ಆರು 7 ವರ್ಷ ಬದುಕದಿತ್ತೇರು ಅವು ಪ್ರಶ್ನೆ ಎತ್ತು ನಂಗೆ ಆರು ಬದುಕದುಪ್ಪುನಾಗ ಎಂಚಿನ ಸಾಧನೆ ಮಲ್ತೇರು ಅವು ಮುಖ್ಯ ಆ ಒಂಜಿ ವಿಶೇಷನ ಐಕ್ ಬೋಡಾದ ಆರ್ನ ಪುದರ್ದಿದ್ದು ಒಂಜಿ ಇಂಚಿನ ಒಂಜಿ ಸೇವಾ ಪ್ರತಿಷ್ಠಾನ ಸ್ಥಾಪನೆ ಮಲ್ತದ್ದು ಆ ನೀಡಿದ ಇನಿಮುಟ ಎಡ್ಡೆಡ್ಡೆ ರೀತಿದ ಬೇಲೆ ಮಲ್ತಂದು ಬರಂದುಪ್ಪನೆಕ್ ಯಾನಿಗ್ಲೇನು ಅಭಿನಂದಿಸೋ ಒಂದಿಲ್ಲ ಇನಿ ಈ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಯಾನ್ ಮರಣಿ ಮೊಗಲು ಇನ್ವಿಟೇಷನ್ ಕೊರ್ರೆ ಬನ್ನಗನೆ ಕೇಂಡೆ ನಮ್ಮ ಎಂಚಿನ ಪುರ ಕಾರ್ಯಕ್ರಮ ಮಲ್ತೊಂದು ಬರೋದಿಲ್ಲ ಅಂದು ಎಂಕುಲು ಜಾಸ್ತಿ ಕಾರ್ಯಕ್ರಮ ಇಜ್ಜಿ ಎಂಕುಲು ವರ್ಷೋಡು ಒಂಜಿ 4 ಕಾರ್ಯಕ್ರಮ ಮಲ್ಪುವ ಅಂದು ಬಂಡೇರು ಅಂಚನೆ ಓ ಕಾರ್ಯಕ್ರಮ ಮಲ್ತೊಂದುಲ್ಲರಿಂದ ಕೇನ್ನಾಗ ನಿಜವಾದ ಭಾರಿ ಸಂತೋಷ ಅಂಡೆ ಇತ್ತೆ ನಂಗೆ ಮೂಲು ಪಂಡೇರು ಭಗತ್ ಸಿಂಗ್ನ ಪುದರ್ಗ್ ಒವ್ವೇ ಒಂಜಿ ಚೂರ್ಲ ಒಂಜಿ ಹಾಳು ಒಂದು ಬರನ್ ಲೆಕ್ಕ ಎಂಟೆಡ್ಡೆ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರಿಂದ ಬಂದೆ ಖಂಡಿತವಾದ್ಲ ಅಂದು ಇತ್ತೆ ಪಂಡಿ ಲೆಕ್ಕನೇ ಒಂಜಿ
ಭಗತ್ ಸಿಂಗ್ ಪ್ರತಿಷ್ಠಾನದ ಪುದರಡು ಒಂಜಿ ಆಂಬುಲೆನ್ಸ್ ಅಂದಿದ್ದು ಈ ಊರುಡು ಅತ್ತ ಸುತ್ತಮುತ್ತ ಊರುಡು ಎಂಚಿನ ಒಂಜಿ ಅಪ್ಪತ್ಕಾಲ ಮರಣ ಆಯ್ನ ಎಂಚಿನ ಆಗ್ಲೆಗ್ ಈ ಒಂಜಿ ಈ ಸ್ಮಶಾನ ಕೊನಪರೆ ಅತ್ತ ಹಾಸ್ಪಿಟಲ್ಗೆ ಸಾಗವರೆ ಒಂಜಿ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಲ್ತು ಕೊಡ್ತೇರು ಐತ ಒಟ್ಟಿಗೂ ಬೇತೆ ಎಡ್ಡೆಡ್ಡೆ ಬೇಲೆನೆ ಮಲ್ತದು ಕೊರೊಂದಿಲ್ಲೇರು. ಇನಿ ಈ ಗೂಡುದೀಪ ಸ್ಪರ್ಧೆ ಒಂದು ನಮ್ಮ ತೂವೊಂದುಲ್ಲ ಕರಿನ ಕೆಲವು ವರ್ಷದಿಂಚಿ ನಮ್ಮ ಕುಡ್ಲ ಚಾನಲ್ದಾಗಲು ಉನೇನೆ ಸ್ಥಾಪನೆ ಮಲ್ತೊಂದು ಬರೊಂದಿತ್ತೇರು. ನೆಟ್ ಒಂದೊಂಜಿ ಎಡ್ಡೆ ಕಾರ್ಯಕ್ರಮ ಒಂದು ಈ ಸಮಾಜಕ್ಕೆ ಒಂಜಿ ಎಡ್ಡೆ ನೆತ್ತ ವಿಚಾರ ಒಂಜಿ ನಮ್ಮ ಮೆಸೇಜ್ ಕೊರ್ಲೆಕ್ಕ ಆಪುಂಡು ಪನ್ಪುನೆನ್ ತೆರಿದು ಉನೇನೆ ಈ ಭಗತ್ ಸಿಂಗ್ ಪ್ರತಿಷ್ಠಾನದಗುಲ್ಲ ಕರಿನ 11 ವರ್ಷದಿಂಚಿ ಸ್ಥಾಪನೆ ಮಲ್ತದು ಉಂದೆತ್ತ ಒಂದೇನೆ ಜನಕ್ಲೆಗ್ ಈ ಒಂಜಿ ಗೂಡು ದೀಪನೆ ಆಗಲು ತಯಾರು ಮಲ್ತಿನೇನೆ ಕಂತದು ಮೂಲು ಪ್ರದರ್ಶನಕ್ಕೆ ದೀದು ಬರ್ಪುನಂಚಿನ ಈ ಒಂಜಿ ಕಲಾಭಿಮಾನಿನಗಳು ವೀಕ್ಷಣೆ ಮಲ್ಪುನಂಚಿನ ಒಂಜಿ ಸದಾವಕಾಶನ ಮೊಗಲ್ನ ಕೊರೊಂದುಲ್ಲೇರು. ಇನ್ನು ನಮ್ಮ ತೂವೊಂದು ತುಯ್ಯ ಒಂಜಿ ಸಾಧಾರಣ 75 ಗೂಡು ದೀಪಲು ಉಂಡು. ಈ ಗೂಡು ದೀಪನು ದಾಯಗ ಬೋಡಾದ ನೆಕ್ ಮಹತ್ವ ಉಂಡು ಒಂದು ಪಂಡಂಡ ಇನ್ನಿತ ಕಾಲೋಡು ಎಂಚಿನಾತನ ಪಂಡಂಡ ಈ ಗೂಡು ದೀಪ ಪಂಡಿ ಬೆಟ್ಟಿಗೆ ದೀಪಾವಳಿ ಬತ್ತಿ ಬೆಟ್ಟಿಗೆ ನಮ್ಮ ಅಂಗಡಿಗೆ ಪೋಪ 100 ರೂಪಾಯಿ 200 ರೂಪಾಯಿ ಕೊಡ್ದೊಂದು ಗೂಡು ದೀಪ ಕಂತ ಇಲ್ಲ ಅದನ್ನ ಎಲ್ಪಾಯ ಒಂದು ಗೂಡು ದೀಪ ಅಂದು ಅಂಡ ಉಂದೇನಂಜಿ ಅರ್ಥಪೂರ್ಣವಾದ ಈ ಒಂಜಿ ಗೂಡು ದೀಪ ಪಂಡ ನೆಕ್ ಮಸ್ತ್ ಅರ್ಥ ಉಂಡು. ದಯಕ ಪಂಡ ದುಂಬುದ ಕಾಲೋಡು ಇಲ್ಲಡೆ ಒಂಜಿ ದೀಪಾವಳಿ ಬರ್ಪುನೊಂದು ಪಂಡ ಐತ 10-15 ದಿನ ದುಂಬು ಆ ಕುಟುಂಬದಗಳು ಪೂರಾ ಜನಲ ಕುಲ್ಲುದು ಒಟ್ಟಿಗೂ ಸೇರಿದ ಈ ಒಂಜಿ ದೀಪನ ತಯಾರು ಮಲ್ತದೆ. ಈ ದೀಪಾವಳಿ ದಾನಿ ಇಲ್ಲದ ಎದುರು ಪಾಡ್ದ ಐತ ಒಂಜಿ ಮೆಸೇಜೇ ಬೇತೆ ಉಂಡು. ಉಂದೇ ನಮ್ಮ ಏರ್ಲ ಅರ್ಥ ಮಲ್ತೋನ ಜೈನಿಕ ಸುಲಭ ಮಾತೆಲ್ಲ ಬಿಜಿ ಉಪ್ಪುಯರು ಅಂಗಡಿಗೆ ಒಪ್ಪ ಕಂತ ಗೂಡು ದೀಪನ ನಮ್ಮ ಕಂತ ಇಲ್ಲದ ಎದುರು ನೆಲ್ಪವ ಅಂಚ ಉಪ್ಪುನಗ ಈ ಒಂಜಿ ನಮ್ಮ ಸಂಸ್ಕೃತಿ ದುಂಬಿತ್ತಿನ ಒಂದು ಒರಿಯೋಡು ನಮ್ಮ ಜೋಕ್ಲೆಗ್ಲ ಒಂದು ಗೊತ್ತಾವೋಡು ದುಂಬುದ ದಿನೊಟ್ಲ ಒಂದು ಒರಿಯೋಡು ಪನ್ಪುನ ಉದ್ದೇಶೋಡು ಇಂಚಿನ ಕಾರ್ಯಕ್ರಮ ಮಲ್ತದು. ಆ ಜೋಕ್ಲೆಗ್ಲ ಪ್ರೇರಣೆ ಕೊರಪುನಂಚಿನ ಎಡ್ಡೆ ಬೇಲೆ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ್ದು ಆ ಒಂದುಂಡು. ಅಂಚೆನೆ ಬೇತೆ ಬೇಲೆಲ್ಲ ಪೂರ ಮಲ್ತೊಂದುಲ್ಲೇರು ಐತ ಒಟ್ಟಿಗೂ ಇನಿ ಎಂಕ್ ಈ ಒಂಜಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಎನ್ನ ಕೈಡ್ದು ಪ್ರಧಾನ ಮಲ್ಪೋಡು ಬಂದು ಕೇಂಡೇರು ನೆಕ್ ಸುರೇಶ್ ಭಟ್ನಾಗರ್ ಮೇರೇನೆ ಆಯ್ಕೆ ಮಲ್ತಿತ್ತೇರು ಅನ್ನೋ ವಿಷಯ ಏನು ಯಾನು ತೆರೆದಿತ್ತೆ ಇನಿ ಕೇಂಡ್ ಎಡ್ಡೆ ರೀತಿಯ ಸಾಧನೆ ಒಂದು ಇಂಚಿನ ಒಂಜಿ ಸಾಧನೆ ಮಲ್ತಿನಾಗಲೇ ನಮ್ಮ ಗುರುಸಂಡ ಇಂಚಿನ ಇದು ಸುರೇಶ್ ಭಟ್ನಾಗರ್ ಒರಿಲ್ಲೇರು ಬರ್ಪಿ ಸರ್ತಿ ಸುರೇಶ್ ಭಟ್ನಾಗರ್ ನಂಚಿನ 10 ಜನ ಪುಟದು ಬರ್ಪೇರು ಕೂಡ ಅಗ್ಲೆಗೆ ಈ ಪ್ರೇರಣೆ ತಿಕ್ಕೊಂಡು ಎಂಕುಲು ಎಡ್ಡೆ ಬೇಲೆ ಮಲ್ತಂಡ ನಮ್ಮನ್ನು ಗುರುತ್ಸವನಗುಲ್ಲ ಉಲ್ಲೇರು ಎಂದು ಬಂಡದ್ದು ಅಂಚನೆ ಆರ್ನ ಜವಾಬ್ದಾರಿಲ್ಲ ನೆಟ್ ಜಾಸ್ತಿ ಆಪುಂಡು. ಸುರೇಶ್ ಭಟ್ನಾಗರ್ನ ಯಾನ ಕುಡೋರ ಅಭಿನಂದಿಸೊಂದುಲ್ಲೆ ಅಂಚನೆ ಕಡೇಕ್ ಒಂಜಿ ಪಾತೆರ ಕೋಡೆ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ನಡತೊಂದುಂಡು. ಮುಂದೆತ್ತ ಉದ್ಘಾಟನೆ ಮಲ್ತಿನಂಚಿನ ಬಹುಶಃ ಮಲ್ಲಿಕಾ ಘಾಟೆನ್ ಪನ್ಪುನಾರು ಒಂಜಿ ಪಾರ್ನ ಭಾಷಣಡು ಒಂಜಿ ಪಾತೆರ ಪಂಡೇರು ಯಾನಿನಿ ಪೇಪರ್ಡ್ ತೂಯೆ ಈ ಕರಾವಳಿದು ಶ್ರೀಮಂತ ದೇವೇರು ಭಕ್ತರೇನು ಅಪಾರ ಭಕ್ತರೇನು ಒಂದಿನಂಚಿನ ಈ ನಮ್ಮ ಕರಾವಳಿದ ಪ್ರದೇಶ ಅಂಡ ಈ ಕರಾವಳಿದ ದೇವೇರು ಜನಕ್ಲೆಗ್ ಕೂಡ್ದು ಬಾಳುನಂಚಿನ ಸದ್ಬುದ್ಧಿನ ಕರುಣಿಸದು ಜೇರು ದಾಯ ಪಂಡು ಭಾರಿ ಸಂಕಟ ಆಪುಂಡು ಒಂದು ಪಂಡೇರು ಆರು ಪಂಡಿನ ಪಾತೆರ ಅಕ್ಷರ ಸತ್ಯ ನಮ್ಮ ಇನಿ ತೂವೊಂದುಲ್ಲ ಈ ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಪನ್ಪ ನಮ್ಮ ಎಜುಕೇಷನ್ಗೆ ಪತ್ತ ಪೋಂಡಲ ಇಡೀ ನಮ್ಮ ಭಾರತ ದೇಶದ ಪಂದು ಈತು ಒಂಜಿ ಎಲ್ಯ ಸಿಟಿಟ್ ಕುಡ್ಲ ಪನ್ಪುರ ಸಿಟಿಟ್ ಏಳೆಡ್ಮ ಮೆಡಿಕಲ್ ಕಾಲೇಜು ಇಂಜಿನಿಯರ್ ಕಾಲೇಜು ಅತ್ತು ಬೇತೆ ವಿದ್ಯಾಸಂಸ್ಥೆಲು ಪೂರ ಉಲ್ಲ ಎಜುಕೇಷನ್ದಾಗಲು ಮಸ್ತ್ ಓದುನಗಲು ಉಲ್ಲೇರು ದುಡ್ಡುದಾಗಲು ಉಲ್ಲೇರು ಉದ್ಯಮಿನಗಲು ಉಲ್ಲೇರು ಮಾತೆಲ್ಲ ಉಲ್ಲೇರು ಅಂಡ ನಂಗೆ ದಾದ ಅತ್ತಂಡು ಪನ್ಪುನ ಒಂಜಿ ವಿಚಾರ ಅವೇನು ಯಾರು ಪೊರ್ಲುಡು ಒಂಜಿ ಉದಾಹರಣೆ ಕೊಡ್ದು ಪಂಡೇರು ದಯದೀದು ಈ ಭಗತ್ ಸಿಂಗ್ ಪ್ರತಿಷ್ಠಾನ ಇಂಚಿನ ಸಂಸ್ಥೆಲು ಪುಟುದು ಉನ್ನೆತ್ತ ಬಗ್ಗೆ ನನಾತ್ ಎಚ್ಚರ ವಹಿಸೊಂದು ಜನಕ್ಲೆಗ್ ನೆತ್ತ ಬಗ್ಗೆ ತಿಳುವಳಿಕೆ ಕೊರಪುನಂಚಿಲ್ಲ ಬೇಲೆ ಮಲ್ಪಡು ನಮ್ಮ ಊರದ ಜನಕ್ಕಲು ಪೂರ ಒಟ್ಟಿಗೂ ಮಾತೆಲ್ಲ ಸೇರ್ದು ಈ ಒಂಜಿ ನಮ್ಮ ದೇಶನು ಈ ಜಾತಿ ಮತ ಧರ್ಮ ಉನ್ನೇನು ಮೀರ್ದು ಬೆಳೆವನಂಚಿನ ಶಕ್ತಿ ಆ ದೇವರು ನಂಗೆ ಮಾತೆರೆಗಳ ಕೊರಡು ಎಂದು ಪಂಡದು ಎಂಕೆ ಈ ಕಾರ್ಯಕ್ರಮೋಡು ಭಾಗವಹಿಸರೆ ಅನುಮಲ್ತು ಕೊರ್ನ್ಯ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಾತಾ ಸದಸ್ಯರನ್ನೆಲ್ಲ ವಂದನೆ ಸಲ್ಲಿಸೋ ಒಂದು ಎನ್ನರಡ್ಡು ಪಾತ್ರೆಯನ್ನು ಮುಗಿಸೋ ಒಂದಲ್ಲೇ ಧನ್ಯವಾದಗಳು. ಒಂಜಿ ಕಾರ್ಯಕ್ರಮನು ನಿರಂತರವಾದ ಈತ್ ಯಶಸ್ಸಾದ ಮಲ್ಪರೆ
ಉಂದೆಕ್ ಭಾರಿ ಏಕಾಗ್ರತೆ ಬೋಡು ಒಂಜಿ ಎಡ್ಡೆ ಸಚ್ಚಿಂತನೆಲ್ ಬೋಡು ಅವೆತ ಒಟ್ಟಿಗೆ ಚಿಂತನದ ಒಟ್ಟಿಗೆ ನಮ್ಮಡ ನಿಸ್ವಾರ್ಥ ಬುದ್ಧಿಲ ಬೋಡು ಪನ್ಪುಣ ಒಂಜಿ ವಿಶೇಷವಾಯಿನ ವಿಚಾರನು ನಮ್ಮ ಜವಣಿರು ನಮ್ಮ ಜನತೆ ಮಾತೆಲ್ಲ ತೇರಿದೇರು. ವಿಶೇಷವಾದ ಇನಿ ಎಂಕಲ್ನ ಸುರೇಶ್ ಅಣ್ಣಗೆ ಸಾಧಕ ಪ್ರಶಸ್ತಿ ಕೊರಿಯಾರು ಎಂಕ್ ಭಾರಿ ಪ್ರೀತಿ ದಯಪಂಡ ಅವಳು ಪ್ರವೀಣ್ ಕುಂಪಲ್ ಒಪ್ಪೇರು, ಯಾನು ಜಿತೇಂದ್ರ ಶೆಟ್ಟಿ ಉಪ್ಪ, ನಿಖಲ್ನ ಸಂಸ್ಥೆದ ಅಧ್ಯಕ್ಷರು ರಾಕೇಶ್ ಬೈಪಾಸ್ ಉಪ್ಪೇರು, ಎಂಕುಲು ಮಾತ ಶೇಖರಣ್ಣನ ಸುರೇಶಣ್ಣನ ಪಪ್ಪ ಶೇಖರಣ್ಣನ ಕೈಟಿ ಎಂಕುಲು ತಯಾರಾಯಿ ನಕಲು ಎಂಕಿ ದಿನೊಟ್ಟು ಒಂಜಿ ಭಾರಿ ಸಂತೋಷದಾಯ ಪಂಡ ಸುರೇಶಣ್ಣ ಕೊರ್ನ ಗೌರವ ಎಂಕ್ಲೆ ಮಾತ ತಿಕ್ಕೊಂಡವು ಸುರೇಶಣ್ಣ ದಯಪಂಡ 2004ನೇ ಇಸವಿಡ್ ಎಂಕುಲೊಂಜಿ ಮೂಲು ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಮಂತಿತ್ತ ಪ್ರವೀಣ್ ಅಪ್ಪಾಗ ಎಂಕಲ್ನ ಶೇಖರ್ ಭಟ್ನಗರ್ರಿಗೆ ಎಂಕುಲೊಂಜಿ ಸನ್ಮಾನ ಭಾರಿ ಪ್ರೀತಿ ಎಂಕ್ಲೆ ಭಾರಿ ಪ್ರೀತಿ ಅರ್ಡ ಆರೆಗೆ ಸನ್ಮಾನ ಮಲ್ತಿತ್ತ. ಆ ಸಂದರ್ಭಡು ಅವ್ರನ್ನ ಸನ್ಮಾನ ಪತ್ರನು ಯಾನು ಓದಿದ್ದೆ ಹಿಂಗೆ ನೆನಪಾಂಡು ಸುರೇಶಣ್ಣನ ಕುಲದ ಗೌರವ ಮಲ್ಪನಾಗ ಎಡ್ಡೆ ವ್ಯಕ್ತಿ ಪಂಡ ಮನುಷ್ಯ ಪಂಡ ಆ ಏತು ವರ್ಷ ಬದುಕದೆ ಆ ಏತು ಜೋಕುಲು ಆಗ ಏತು ಕುಟುಂಬದಕ್ಲಿಂದ ಕೇನುಜೇರು ಆಯ್ನ ಸಾಧನೆ ಹೆಂಚಿನ ಅಂದು ಕೇನುವೇರು ಐನ್ ನಮ್ಮ ಗುರುತಿಸವ ಆ ಎಂಚಿನ ಮಲ್ತೆಗೆ ಜೀವನೋಡು ಆ ಏತು ವರ್ಷ ಬದುಕದೆ ಎಂದತ್ತು ಆ ದೃಷ್ಟಿಡು ಸುರೇಶನ ಪೊಪ್ಪ ಮಸ್ತ್ ಸಾಧನೆ ಮಲ್ತನಾರು ಮಾತೆರೆಗಳ ಚಿರ ಪರಿಚಿತರು ಪಕ್ಕ ಸಮಾಜೋಡು ದಾದಾಣ್ಲ ಒಂಜಿ ಎನ್ನ ಒಂಜಿ ಪಾಲ್ದ ಒಂಜಿ ಉಪ್ಪಡು ಎಂದು ಪಂಡದು ಸಮಾಜಗೂ ಆರೊಂಜಿ ಕೊಡುಗೆ ಕೊರ್ನಾರು ಆರ್ನ ಮಗೆ ಏಕಮಾತ್ರ ಪುತ್ರೆ ಸುರೇಶನ್ನ ಗೌರವ ಕೊರಿಯರು ಎಂಕಲ್ನ ಪರವಾದ್ಲ ಈ ಪ್ರತಿಷ್ಠಾನಗೂ ಧನ್ಯವಾದ ದಯಪಂಡ ಗೌರವ ಎಂಕ್ಲೆಗಳ ತಿಕ್ಕೊಂಡು ಶಕ್ತಿ ಭಾರತ ವ್ಯಾಯಾಮ ಶಾಲೆದ ಆರೊಂಜಿ ಸ್ಥಾಪಕ ಸದಸ್ಯ ಆದಿತ್ತೇರು ಎಂಕ್ಲೆ ನಿರಂತರ ಒಂಜಿ ಏತ್ ಬೆರಿ ಬೊಟ್ಟುದರಿಂದ ಅವು ಸುರೇಶನ್ನಗಳ ಗೊತ್ತಪ್ಪ ಅಂದು ಎಂಕಲ್ನ ಶೇಖರ್ ಬಂಗೇರು ನಿರಂತರ ಆರಿಗೆ ಪ್ರೀತಿ ಇನ್ನಿಲ ಎಂಕುಲು ಅವಳು ಪ್ರಶಸ್ತಿ ದಾದಲ್ನ ಪಡೆಯಂಡ ಇನ್ನಿಲ ಎಂಕುಲು ಶೇಖರ್ ಬಂಗೇರ ಶಿಷ್ಯನಕ್ಲಿ ಸುರೇಶನ್ನ ಭಾರಿ ಸಂತೋಷ ಈರೆ ಗೌರವ ತಿಕ್ಕನೆ ಎಂಕ್ಲೆಗೆ ಮಾತೆರಳ ತಿಕ್ಕಲಕ್ಕನೆ ಸಂತೋಷ ಇಂಚೆನೆ ನಮ್ಮ ಗೂಡುದೀಪ ಈತ್ ಯಶಸ್ವಿ ಆದ ಭರ್ಜರಿ ಆದ ಈ ಜಾಗೇಡು ತೋಜೊಂದುಂಡು ಅಂಚೆನೆ ನಿಕಲ್ನ ಈ ಸಂಘದ್ದು ಸಮಾಜದ ಒಂಜಿ ಹಿತದೃಷ್ಟಿ ನನಾತ್ ಎಡ್ಡೆ ಕೆಲಸಗಳು ನಡಪಾಡು ದೇವರ ನಿಕ್ಲೆ ಶಕ್ತಿ ಕೊರಡು ಯಾನು ಬಕ್ಕೊಂಜಿ ವಿಚಾರ ಪನ್ಪೆ ದಾಯಪಂಡ ಮಸ್ತ್ ಜನ ಎಂಕ್ಲೇನು ವೇದಿಕೆಡು ಕುಳ್ಳಾದರು ಎಂಕ್ಲೆಗೆಲ್ಲ ಜವಾಬ್ದಾರಿ ಜಾಸ್ತಿ ಉಂಡು ಎಕಡು ಸುರೇಶನ್ನೇ ಪಣ್ಲೆಕನಿ ದಯಪಂಡ ಒಂಜಿ ಕಾರ್ಯಕ್ರಮ ಒಂಜಿ ಕೆಲಸ ಅತ್ತಂಡ ಒಂಜಿ ಸಾಮಾಜಿಕ ಒಂಜಿ ಚಿಂತನೆಲು ಒಂಜಿ ಆರೋಗ್ಯಕರವಾದ ನಡಪೊಡ್ಡ ಐಕೊಂಜಿ 10-15 ಜನ ಒಂಜಿ ಆತ ಕೊರ್ಪುನ ದಾನಿಲ್ನ ಅಗತ್ಯ ಉಂಡು ಅಪ್ಪ ಕೊರ್ಪೆ ಪಂಡಾಯ ಮೂರ್ಖಿ ಮಂಗೇಂದತ್ತು ದಯಪಂಡ ಇನ್ನಿತ ದಿನೋಟು ಆಯ್ತು ಅಗತ್ಯತೆ ಉಂಡು ಕೊರಿಯರೇ ಮಲ್ಲ ಭಾಗ್ಯ ಬೋಡು ದೆತ್ತೊನ್ನ ಎಗತ್ತು ಬೋಡಿತ್ತೀನಿ ಅಂಚಾದು ಪುನಗ ಆ ದೃಷ್ಟಿಡು ಮಾತೆರನ ಸಾಕಾರಡು ಎಡ್ಡೆ ಪೊರ್ಲುದ ಕಾರ್ಯಕ್ರಮ ದಯಪಂಡ ಈ ಸಂಘಟನೆ ನಡೀತಾರೆ 10 ಜನಕ್ಕಲು ನಮ್ಮ ಭಾರಿ ಆತ್ಮೀಯರು ಓಲ ಒಂಜಿ ವಾರಿತ ಚಿಂತನೆ ಜಂದ ಈ ಕಾರ್ಯಕ್ರಮ ಯಶಸ್ಸು ಮಲ್ಪೋಡು ಪಂಡದು ವಿಶೇಷವಾದ ನಿಖಲ್ನ ಇತ್ತದ ಅಧ್ಯಕ್ಷರು ಯಾನು ಮಸ್ತ್ ತೆರಿದೆ ರಾಕೇಶನ್ ಒಂಜಿ ಜವಾಬ್ದಾರಿ ಕೊರ್ಂಡ ಅವು ಸಂಪೂರ್ಣ ಮುಗಿಯಂದೆ ನಮ್ಮ ಇಲ್ಲಡೆ ಪೋಪುನ ಒಂಜಿ ಪ್ರವೃತ್ತಿ ಅತ್ತವು ದಯಪಂಡ ನಿಖಿಲ ಜಾಸ್ತಿ ರಾಕೇಶನ ಬಗ್ಗೆ ಹೆಂಗೆ ಗೊತ್ತುಂಡು ಆ ದೃಷ್ಟಿಡು ಒಂದು ಪೂರ ನಿಖಿಲ್ ನನಾತ್ ಇಂಚಿಂಚಿನ ಜವಣಿರಿ ಈ ಜವಾಬ್ದಾರಿ ವಹಿಸೋನುಂಡು ದಯಪಂಡ ಕೆಲಸ ನೆದ್ದಲ ಪೊರ್ಲಾಪುನು ಪೊರ್ಲು ಪಂಡ ಅವಳು ನಿಸ್ವಾರ್ಥವಾದ ಕೆಲಸ ನಡತಂಡ ಇಕ್ಕು ಸಂಪೂರ್ಣ ದೇವರನ ದಯ ಉಂಡು ಭಾರಿ ಎಂಕ್ಲೆ ಗೌರವ ಹೆಮ್ಮೆ ಈ ಪ್ರತಿಷ್ಠಾನ ಎಡ್ಡೆ ಕೆಲಸ ಒಂದುಂಡು ನನಲ ಎಡ್ಡೆ ಕೆಲಸ ಮಲ್ಪೆ ಮಸ್ತ್ ಜನ ನಿಖಿಲೆಗ್ ಒಂಜಿ ಎಂಚಿನ ಪನ್ಪೇರು ಮುಕ್ತ ಮನಸ್ಸು ಸಹಕಾರ ಕೊರ್ಪೇರು ಅವೇ ನಿಖಲ್ನ ಶಕ್ತಿ ಯಾನ್ ಬೇದ್ದಾಲಕ್ಕೇನುಜಿ ನಿಖಲ್ನ ಈ ನಿಸ್ವಾರ್ಥ ಸೇವೆದ ಬಲನೇ ನಿಖಲ್ನ ಶಕ್ತಿ ನಿರಂತರ ಕೆಲಸ ಎಡ್ಡೆ ನಡಪಾಡು ಸಮಾಜಗಡ್ಡೆ ಸಂದೇಶ ತಿಕ್ಕಾಡು ಪ್ರತಿಷ್ಠಾನದ್ದು ಪಂಡದು ಎನ್ನ ರಡ್ಡು ಪಾತ್ರ ಉಂತವೆ ಅಂಚನೆ ಇಂಕೊಂಚೂರು ಅರ್ಜೆಂಟ್ ಕೆಲಸ ನಿಮಿತ್ತ ಯಾನು ಆ ನಡುಟು ಬೈದೆ ಇಂಕೊಂಚೂರು ಬೇಗ ಪೋಯರ ಅನುಕೂಲ ಮಂತು ಕೊರಡು ಧನ್ಯವಾದ. ಈ ಒಂದು ಸಂಭ್ರಮ ಈಗ ಕಾಣ್ತಾ ಇದೆ. ಇದಕ್ಕೆ ಸಹಕರಿಸಿದಂತಹ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ಸಮಿತಿಯ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಗೂಡುದೀಪಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಸುಂದರವಾಗಿ ಕಾಣ್ತಾ ಇದೆ. ನನಗೆ ಈ ಗೂಡುದೀಪಗಳನ್ನು ನೋಡುವಾಗ ನನ್ನ ಬಾಲ್ಯದ ನೆನಪಾಗ್ತಾ ಇದೆ. ನಾವಾಗ ಈ ಗೂಡುದೀಪಗಳನ್ನು ನಾವೇ ತಯಾರಿಸಿ ಅದನ್ನು
ಕಟ್ತಾ ಇದ್ದೆವು. ಆಗ ಸಿಗುವಂತಹ ಖುಷಿಯೇ ಬೇರೆ. ಆದರೆ ಇಂದು ಈ ಆಧುನಿಕ ಜೀವನಕ್ಕೆ ಒಗ್ಗಿಕೊಂಡ ನಾವು ಗೂಡು ದೀಪಗಳನ್ನು ತಯಾರಿಸುವ ಕೌಶಲ್ಯಗಳನ್ನು ಬಳಸುವುದಿಲ್ಲ. ಅದರ ಬದಲಾಗಿ ಮಾರುಕಟ್ಟೆಗಳಲ್ಲಿ ಸಿಗುವಂತಹ ಆಕರ್ಷಕವಾದ ಗೂಡು ದೀಪಗಳನ್ನು ಬಳಸಿಕೊಂಡು ನಮ್ಮತನವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ಬಂದಿದೆ. ಯಾಕಂದರೆ ಈ ಗೂಡು ದೀಪಗಳು ಪ್ಲಾಸ್ಟಿಕ್, ಈಗಿನ ಇದು ಪ್ಲಾಸ್ಟಿಕ್ ಮಯವಾಗಿ ಕಾಣ್ತಾ ಇದೆ. ಇದರ ಮೋಹಕ್ಕೆ ನಾವು ಬಲಿಯಾಗ್ತಾ ಇದ್ದೇವೆ. ಹೀಗಿರುವಾಗ ಸಾಂಪ್ರದಾಯಿಕ ಗೂಡು ದೀಪಗಳ ರಚನಾ ಕೌಶಲ್ಯವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸಬೇಕಾದರೆ ಅಥವಾ ಉಳಿಯಬೇಕಾದರೆ ಇಂತಹ ಕಾರ್ಯಕ್ರಮಗಳು ನಮಗೆ ದಾರಿದೀಪ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಇದರ ವತಿಯಿಂದ ಇಂತಹ ಉತ್ತಮ 10 ವರ್ಷದ ಇಂಚೆಗೆ ಉತ್ತಮ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ಮುಂದೆಯೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಈ ಒಂದು ಪ್ರತಿಷ್ಠಾನದ ಸಮಿತಿಯವರು ನೀಡಲಿ, ಇದು ಮುಂದುವರಿಸಿಕೊಂಡು ಹೋಗಲಿ ಎಂದು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೆ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎಂಬ ಒಂದು ಸಂಘ ಇವತ್ತು 11ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಇದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ತರುವಂಥ ವಿಚಾರ. ಯಾಕೆಂದರೆ ಎಷ್ಟೋ ಸಂಘ ಸಂಸ್ಥೆಗಳು ಆರಂಭವಾಗ್ತಾ ಇದೆ. ಅದು ಆರಂಭವಾಗಿ ಕ್ಷಣಿಕ ಅಥವಾ ಕೆಲವು ವರ್ಷಗಳಲ್ಲಿ ಅದು ತಮ್ಮೊಳಗಿರುವಂಥ ವೈಮನಸ್ಯ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಅಥವಾ ವ್ಯತ್ಯಸ್ತ ಸಿದ್ಧಾಂತಗಳಿಂದ ತಾವು ತಮ್ಮೊಳಗೆ ಕಚ್ಚಾಟಗಳನ್ನು ಮಾಡಿಕೊಂಡು ಅದು ಅಲ್ಲಿಗೆ ಮುಚ್ಚಿ ಹೋಗುವಂಥ ಈಗಿನ ಪರಿಸ್ಥಿತಿಯಲ್ಲಿ ಈ ಭಗತ್ ಸಿಂಗ್ ಎಂಬ ಸೇವಾ ಸಂಸ್ಥಾನ ಎಂದರೆ, ಭಗತ್ ಸಿಂಗ್ ಹೇಳಿದರೆ ಈ ದೇಶಕ್ಕೆ ಬೇಕಾಗಿ ಒಂದು ಮೊದಲಿನ ಸ್ವಾತಂತ್ರ್ಯ ಸಂಗ್ರಾಮ, ಮಂಗಲ್ ಪಾಂಡೆಯ ಮರಣದ ನಂತರ ಸೈಮನ್ ಕಮಿಷನ್ ಅಂತ ಎದುರು ಲಾಲಾ ಲಜಪತ್ ರಾಯ್ ಬ್ರಿಟಿಷರ ಎದುರು ಹೋರಾಡುವಾಗ ಅವರನ್ನು ಸದೆಬಡಿದು ಚಾಟಿಯೇಟ್ನಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂದುತ್ತಾರೆ. ಆ ರಕ್ತದೋಕಳಿಯಲ್ಲೇ ಒಂದು ಉದಯಿಸಿದ ಸೂರ್ಯ ಅಂತ ಹೇಳಿದ ಹಾಗೆ ಭಗತ್ ಸಿಂಗ್ ಎಂಬ ಪಂಜಾಬಿನಲ್ಲಿ ಬಾಂಗಾ ಹಳ್ಳಿಯಲ್ಲಿ ಹುಟ್ಟಿದ ಈ ಭಗತ್ ಸಿಂಗ್ ಚಿಕ್ಕಂದಿನಿಂದಲೇ ದೇಶಗಾನವನ್ನು ಹವ್ಯಾಸ ನಾಟಕಗಳಲ್ಲಿ ತೊಡಗಿಸಿಕೊಂಡು ದೇಶ ಪ್ರೇಮವನ್ನು ಜನರಲ್ಲಿ ಬಡಿದೆಬ್ಬಿಸ್ತಾ ಇದ್ದ ಈ ಯುವಕ ಮುಂದೆ ಬೆಳೆದು ಅಹಿಂಸಾ ತತ್ವದಲ್ಲಿ ಅಥವಾ ತಲೆ ತಗ್ಗಿಸಿ ಬ್ರಿಟಿಷರ ಎದುರು ಮುಂದೆ ಹೋದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಿಲ್ಲ, ಅದಕ್ಕೆ ಬೇಕಾದಲ್ಲಿ ಬೆತ್ತದಲ್ಲಿ ಹೊಡೆಯುವಲ್ಲಿ ಬೆತ್ತದಲ್ಲಿ, ಬಾಂಬಿನಲ್ಲಿ ಹಾಕುವಲ್ಲಿ ಬಾಂಬಿನಲ್ಲಿ, ಖಡ್ಗವನ್ನು ಹಿಡಿದು ತೋರಿಸುವಲ್ಲಿ ಖಡ್ಗವನ್ನು ತೋರಿಸಬೇಕು ಎಂಬ ವಿಚಾರದಲ್ಲಿ ಬಡಿದೆದ್ದ ಈ ಭಗತ್ ಸಿಂಗ್ ಒಂದು ದಿನ ವಿಧಾನಸಭೆ ಇದರ ಪಾರ್ಲಿಮೆಂಟ್ನಲ್ಲಿ ಸಭೆ ನಡೀತಾ ಇದೆ. ವೇಷ ಬದಲಾಯಿಸಿ ಪಾರ್ಲಿಮೆಂಟಿಗೆ ಹತ್ತಿದ ಭಗತ್ ಸಿಂಗ್ ಮತ್ತು ಅವನ ಸ್ನೇಹಿತರು ಕೈಯಲ್ಲಿದ್ದ ಕಚ್ಚಾ ಬಾಂಬನ್ನೊಂದನ್ನು ಹೊಡಿತಾನೆ. ಆದರೆ ಅದು ಯಾರದ ಮೈಗೆ ಬೀಳುವುದಿಲ್ಲ. ಆದರೂ ಕೂಡ ಅದು ಒಟ್ಟು ಬ್ರಿಟಿಷರ ಒಂದು ಮನೋಭಾವನೆಯನ್ನೇ ಬದಲಿಸುವಂಥ, ಇದು ಬರೇ ತಲೆ ತಗ್ಗಿಸಿ ಹೋಗುವಂಥ ಜಾನುವಾರುಗಳೆಲ್ಲ ಈ ದೇಶದ ನಿವಾಸಿಗಳು. ಆದ ಕಾರಣ ಇನ್ನೂ ಮುಂದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕು ಎಂಬ ವಿಚಾರದಲ್ಲಿ ಅವರಿಗೆ ಭೀಕರವಾದ ಒಂದು ವಧೆ ಶಿಕ್ಷೆ ಕೊಡ್ತಾ ಇದ್ದಾನೆ. ಆ ವಧೆ ಶಿಕ್ಷೆಯನ್ನು ಬಹಳ ಹಾಡುತ್ತಾ ನಲಿಯುತ್ತಾ ಆ ಕೊರಳಿಗೆ ಅವ ಹಗ್ಗವನ್ನು ಇಡ್ತಾ ಇದ್ದಾನೆ, ಹಗ್ಗವನ್ನು ಏರಿಸ್ತಾ ಇದ್ದಾನೆ. ಹಾಗೆ ಕೊನೆಯಲ್ಲಿ ಅವನ ಹತ್ರ ಕೇಳ್ತಾ ಇದ್ದಾನೆ, ನಿನ್ನ ಕೊನೆಯ ಆಸೆ ಏನು ಅಂತೇಳಿ. ಅವನು ಹೇಳ್ತಾ ಇದ್ದಾನೆ, ನನಗೆ ಬೇರೆ ಏನು ಕೊನೆಯ ಆಸೆ ಇಲ್ಲ, ನಾನು ಈ ದೇಶಕ್ಕೆ ಬೇಕಾಗಿ ನನ್ನ ರಾಷ್ಟ್ರಕ್ಕೆ ಬೇಕಾಗಿ ನಾನು ನನ್ನ ಅರ್ಪಣೆ ಮಾಡ್ತೇನೆ. ಆದರೆ ನನ್ನ ಕಂಠ ತುಂಬ ನನಗೆ ಒಂದು ಘೋಷಣೆ ಕೂಗಬೇಕು ಅಂತ ಹೇಳಿ ಅವ 3 ಸಲ ಇಂಕ್ವಿಲಾಬ್ ಜಿಂದಾಬಾದ್ ಎಂದ ಘೋಷಣೆಯನ್ನು ಕೂಗಿ ಅವನು ಕೊರಳೊಡ್ಡುತ್ತಾ ಇದ್ದಾನೆ. ಅದು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಆದಿಕಾಲದ ನಡೆದ ಘಟನೆ. ಆದರೂ ಕೂಡ ಅದೆಲ್ಲ ಈ ಸ್ವಾತಂತ್ರ್ಯಕ್ಕೆ ಅಡಿಪಾಯ ಕೊಟ್ಟ ವಿಚಾರ. ಯಾವುದೇ ಸಂಘ ಸಂಸ್ಥೆಗಳಾಗಲಿ, ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಲಿ ಅದರ
ಎದುರು ನಿಂತ ನೇತಾರರಿಗಿಂತ ಅದರ ಹಿಂದೆ ನಡೆಯುವಂಥ ಸೇವಾ ಮನೋಭಾವ ಇರುವಂಥ ಅಥವಾ ಅದಕ್ಕೆ ಬೇಕಾಗಿ ತನ್ನನ್ನು ತಾನೇ ಅರ್ಪಿಸಿಕೊಳ್ಳುವಂಥ ವ್ಯಕ್ತಿಗಳನ್ನು ನಾವು ಇವತ್ತು ಮರೀತಾ ಇದ್ದೇವೆ. ಈ ದೇಶದಲ್ಲಿ ಎಷ್ಟು ಕಾಲೇಜುಗಳಿಗೆ ಅಥವಾ ಯೂನಿವರ್ಸಿಟಿಗಳಿಗೆ ಅಥವಾ ಏರ್ಪೋರ್ಟ್ಗಳಿಗೆ ಭಗತ್ ಸಿಂಗಿನ ಒಂದು ಹೆಸರಿಟ್ಟಿದ್ದಾರೆ. ಬಹಳಷ್ಟು ನಾವು ಹೆಸರು ಕೇಳ್ತಾ ಇದ್ದೇವೆ. ಒಂದು ಕುಟುಂಬದ ಅಥವಾ ಯಾವುದಾದ್ರೂ ಪ್ರಚಲಿತ ಇರುವಂಥ ವ್ಯಕ್ತಿಗಳ ಹೆಸರನ್ನು ನಾವು ಆರಿಸ್ತಾ ಇದ್ದೇವೆ. ಆದರೆ ದೇಶಕ್ಕೆ ಬೇಕಾಗಿ ಹೋರಾಡಿದಂಥ ಒಂದು ವ್ಯಕ್ತಿಗಳನ್ನು ನಾವು ಮರೀತಾ ಇದ್ದೇವೆ. ಇಂಥ ಕಾಲಘಟ್ಟದಲ್ಲಿ ಇಲ್ಲಿಯ ಯುವಕರು ಈ ಭಗತ್ ಸಿಂಗನ್ನು ನೆನಪಿಸುವಂಥ, ಯಾರು ಭಗತ್ ಸಿಂಗ್ ಅಂತ ಹೇಳುವಂಥ ವಿಚಾರವನ್ನು ಈ ವೇದಿಕೆಯಲ್ಲಿ ಹೇಳುವಂಥ ಅವಕಾಶ ಕೊಟ್ಟದ್ದು ಈ ಭಗತ್ ಸಿಂಗ್ ಎಂಬ ಈ ಸಂಸ್ಥೆಗೆ ಆ ಹೆಸರಿಟ್ಟ ಕಾರಣದಿಂದಾಗಿ ಅವನ ಹೆಸರನ್ನು ಆಗಾಗ ನಮಗೆ ಉಚ್ಚರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಭಗತ್ ಸಿಂಗಿನ ಹೆಸರಿನಲ್ಲಿ ಈ ಯುವಕರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಆಂಬ್ಯುಲೆನ್ಸನ್ನು ಕೂಡ ಒದಗಿಸಿದ್ದಾರೆ. ಭಗತ್ ಸಿಂಗಿನ ಹುಟ್ಟುಹಬ್ಬದ ದಿನ ಎಲ್ಲರೂ ಸೇರಿಕೊಂಡು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಾವು ನಮ್ಮ ಪಕ್ಷ, ನಮ್ಮ ಧರ್ಮ, ನಮ್ಮ ಜಾತಿ ಅಂಥ ವ್ಯಕ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಗುರುತಿಸಿ ನಾವು ನಮ್ಮ ಸ್ವಾರ್ಥದಲ್ಲಿ ನಾವು ಹುಟ್ಟುಹಬ್ಬಗಳನ್ನು ಆಚರಿಸುವಂಥ ಈ ಕಾಲಘಟ್ಟದಲ್ಲಿ ಈ ಯುವಕರು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಈ ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಒಂದು ಒಳ್ಳೆಯ ವ್ಯಕ್ತಿ, ಒಂದು ಒಳ್ಳೆಯ ಕುಟುಂಬವನ್ನು, ಒಂದು ಒಳ್ಳೆಯ ಕುಟುಂಬ ಒಂದು ಒಳ್ಳೆಯ ಸಮಾಜವನ್ನು, ಒಂದು ಒಳ್ಳೆಯ ಸಮಾಜ ಒಂದು ಆರೋಗ್ಯಪೂರ್ಣ ಒಂದು ದೇಶವನ್ನು ಕಟ್ಟುವುದನ್ನು ಹೇಳಿದಾಗೆ ಇದು ಖಂಡಿತವಾಗಿಯೂ ಇದೊಂದು ನಮಗೆ ಅಡಿಪಾಯ, ಒಂದು ಆದರ್ಶ, ಒಂದು ವ್ಯವಸ್ಥೆ ಎಂದು ಹೇಳಬೇಕು. ಹಾಗಿರುವಾಗ ಇಷ್ಟು ಯುವಕರು ಕೈಯಿಂದ ಅವರ ಕೆಲಸಕ್ಕೆ ರಜೆ ಹಾಕಿ ಕೈಯಲ್ಲಿರುವಂಥ ಚಿಕಾಸನ್ನು ಹಾಕಿಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ ನಾವು ಸಮಾಜ, ನಾವೆಲ್ಲರೂ ನಾವು ಏನು ಮಾಡ್ತಾ ಇದ್ದೇವೆ, ನಾವು ಕೊಟ್ಟ ಕೊಡುಗೆ ಏನು ಅಂತೇಳಿ ನಾವು ಸ್ವಯಂ ಚಿಂತೆ ಮಾಡಬೇಕು. ಇವತ್ತು ಈ ಅಂಬೇಡ್ಕರ್ ಇದರಲ್ಲಿ ಈ ಮೈದಾನದಲ್ಲಿ ಈ ಸಭೆ ನಡೀತಾ ಇದೆ. ಎಷ್ಟೋ ರಾಷ್ಟ್ರೀಯ ಪಕ್ಷಗಳ ನೇತಾರರು ಇವತ್ತು ಈ ಸಭೆಯಲ್ಲಿದ್ದಾರೆ. ಎಷ್ಟೋ ಆರ್ಥಿಕವಾಗಿ ಸುದೃಢರಾದಂಥ ವ್ಯಕ್ತಿಗಳು ಈ ಸಭೆಯಲ್ಲಿದ್ದೇವೆ. ಯಾಕೆ ನಾವೆಲ್ಲರೂ ಸೇರಿ ಈ ಪ್ರತಿಷ್ಠಾನಕ್ಕೆ ಒಂದು 10 ಸೆಂಟ್ ಜಾಗೆಯನ್ನು ನಾವು ಒದಗಿಸಿಕೊಳ್ಬಾರ್ದು? ಇದರಿಂದ ಅವರಿಗೂ ಕೂಡ ಒಂದು ರೀತಿಯ ಒಂದು ಹುರುಪು ಸಿಗ್ತಾ ಇದೆ. ಮುಂದಕ್ಕೆ ಕೂಡ ಬಹಳಷ್ಟು ಸೇವೆಯನ್ನು ಅವರಿಗೆ ಹಮ್ಮಿಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಹಾಗಿರುವಾಗ ನಾವೆಲ್ಲರೂ ಸೇರಿ ಆ ವಿಚಾರದಲ್ಲೂ ಕೂಡ ನಾವು ಸಮಾಜ ಆ ಯುವಕರು ಈ ಪ್ರತಿಷ್ಠಾನ ಮಾಡುವಂಥ ಕೆಲಸಕ್ಕೆ ನಾವು ಒಂದು ಚಿರಋಣಿಯಾಗಿರಬೇಕು. ಆ ಋಣವನ್ನು ತೀರಿಸುವಂಥ ವಿಚಾರ ನಮ್ಮ ಸಮಾಜಕ್ಕೆ ಇರಬೇಕು. ಇವತ್ತು ಈ ಗೂಡುದೀಪದ ಸ್ಪರ್ಧೆಗಳಲ್ಲಿ ಒಂದೊಂದು ಗೂಡುದೀಪವನ್ನು ನೋಡಿದೆ. ಅದರಲ್ಲಿ ಒಬ್ಬರು ಬಹಳ ಕಲಾಕೃತಿಯನ್ನು ಹೊಂದಿದ್ದ, ಅದರೊಟ್ಟಿಗೆ ನಮ್ಮ ದೈನಂದಿನ ತಿನಿಸು ಆದ ಚಕ್ಕುಳಿಯನ್ನು ಅದಕ್ಕೆ ಅಂಟಿಸಿಕೊಂಡು ಅದನ್ನು ಮಾಡಿದ್ದಾರೆ. ಬಹಳ ಅವರ ಒಬ್ಬೊಬ್ಬರ ಕಲಾ ಪ್ರತಿಭೆಯನ್ನು ಕಾಣುವಾಗ ನನಗೆ ಬಹಳ ಆಶ್ಚರ್ಯವೆನಿಸ್ತಾ ಇದೆ. ಇಂಥ ಒಂದು ವೇದಿಕೆ ಇವತ್ತು ನಾವು ಒದಗಿಸದಿದ್ದರೆ ಅವರ ಕಲಾಭಿಮಾನವು, ಅಲ್ಲಿ ಸುಪ್ತವಾದ ಕಲಾಭಿಮಾನವು ಅಲ್ಲೇ ಅದು ನಶಿಸಿ ಹೋಗ್ತಾ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದವಾದ ಪ್ರತಿಭೆ ಇದೆ. ಆದರೆ ಅದನ್ನು ಹೊರತರಲು ಬೇಕಾದಂಥ ಒಂದು ವೇದಿಕೆ, ಒಂದು ಅವಕಾಶ ನಮ್ಮ ಸಮಾಜವು ಕಲ್ಪಿಸಿಕೊಡುವುದಿಲ್ಲ. ಅಂಥದ್ರಲ್ಲಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಬಹಳಷ್ಟು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಸುವಂಥ ಅವಕಾಶ ಮಾಡಿಕೊಟ್ಟದಕ್ಕೆ ಈ ಪದಾಧಿಕಾರಿಗಳಿಗೆ ಮತ್ತು ಇದರ ಸರ್ವ ಸದಸ್ಯರಿಗೆ ನಾನು ಮಗದೊಮ್ಮೆ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಇದು ಮುಂದೆ ನಡೆದು ಬರಲಿ. ಈ ಸಮಾಜದಲ್ಲಿ ಆಗುವಂಥ ಭ್ರಷ್ಟಾಚಾರ, ಕೋಮು ಗಲಭೆ, ಇಂಥ ಹಲವು ಸಮಸ್ಯೆಗಳಿಂದ ಈ ನಮ್ಮ ಸಮಾಜವು ಜರ್ಜರಿತವಾಗಿದೆ. ಕಾನೂನು ಪ್ರಕ್ರಿಯೆಗಳು ಕೂಡ ಇವತ್ತು 300ಕ್ಕೂ ಹೆಚ್ಚು ಜಡ್ಜಿನವರು ಹಲವು ಭ್ರಷ್ಟಾಚಾರ ಕೇಸಿನಲ್ಲಿ ಅವರು ಇನ್ನೂ ಕಂಬಿ ಎಣಿಸ್ತಾ ಇದ್ದಾರೆ. ಇಂಥ ಕಾಲಘಟ್ಟದಲ್ಲಿ ನಮಗೆ ಪುನಃ ಭಗತ್ ಸಿಂಗ್ನಂಥ ವ್ಯಕ್ತಿಗಳು ಪುನರ್ಜನ್ಮಗೊಟ್ಟು ಈ ಸಮಾಜವನ್ನು ಉಳಿಸಬೇಕು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಭಗತ್ ಸಿಂಗ ಸೇವಾ ಪ್ರತಿಷ್ಠಾನ ರಿಜಿಸ್ಟ್ರೇಡ್ ಮೊಕಲು 11ನೇ ವರ್ಷದ ಗೂಡುದೀಪದ ಸಂಗಮನ ಆಚರಣೆ ಮಂತೊಂದುಲ್ಲೇರು. ನಮ್ಮ ಮಾತೆರ್ಲ ಇತ್ತ ತೂವೊಂದುಲ್ಲ, ನಮ್ಮ ಸುತ್ತಲೂ ಗೂಡುದೀಪಲುಂಡು. ಒಂಜಿ ರೌಂಡ್ ಪೋಪ ಆ ಗೂಡುದೀಪನ ತೂಪ ಕೆಲವರು ಫೋಟೋಸ್ದೆ ತೊಂದುಲ್ಲೇರು, ಸೆಲ್ಫಿದೆ ತೊಂದುಲ್ಲೇರು. ಈ ಗೂಡುದೀಪನ ಮನ್ಪೆರ ಐಟುಪ್ಪುನ ಪಿರೌಡ ಅಕ್ಲ ಅಂದ ಆಸಕ್ತಿ ಅವಡು ಐಕೊಂಜುಪ್ಪುನ ತಾಳ್ಮೆ
ಕೆಲವೊಂಜಿ ತುಲೆ ಸಾಂಪ್ರದಾಯಿಕ ಶೈಲಿ ಆದುಪ್ಪು ಅಥವಾ ಆಧುನಿಕ ಶೈಲಿ ಆದುಪ್ಪು ಅವೇನು ಮನ್ಪೆರುಪ್ಪುನಂಚಿನ ಆಸಕ್ತಿನ ನಮ್ಮ ಈ ಸಂದರ್ಭ ಸುರುಕಾದ ಎನ್ನೋ ನೋಡು. ಭಗತ್ ಸಿಂಗ ದಕ್ಲು ಮನ್ಪುನಂಚಿನ ಈ ವರ್ಷದ ಒಂಜಿ ಕಾರ್ಯಕ್ರಮ ನನ್ನ ದುಂಬಗ್ ಈ ಗೂಡು ದೀಪದ ಸಂಖ್ಯೆ ಜಾಸ್ತಿ ಆವಂದೆ ಪೋಡು ಅಂಚೆನೆ ಅಕುಲು ದುಂಬಗ್ ರಜತ ಮಹೋತ್ಸವ ಅಂಚೆನೆ ಸುವರ್ಣ ಮಹೋತ್ಸವ ಶತಮಾನೋತ್ಸವನ ಆಚರಣೆ ಮನ್ಪಡೊಂದು ಯಾನೆ ಈ ಸಂದರ್ಭ ಆಶಿಸುವೆ. ಅಂಚನೆ ಅಕುಲು ಇತ್ತ ವೇದಿಕಡುಪ್ಪನ ಸುಮಾರು ಬಿನ್ನೇರು ಪಂಡೇರು ಅಕಲು ಆ ರೀತಿದ ಸೇವಾ ಕಾರ್ಯಕರ್ತ ಮಂತೊಂದುಲ್ಲೇರು, ಸಾಮಾಜಿಕ ಸೇವೆನು ಮಂತೊಂದುಲ್ಲೇರು. ನನ್ನ ದುಂಬಗಲ ಆ ದೇವೇರು ಅಕ್ಲ ಕೈ ಹಿಡ್ದು ಎಡ್ಡ ಕಾರ್ಯಕ್ರಮನ ಮನ್ಪಾಡು ಪಂಡದೆ ಯಾನಿ ಸಂದರ್ಭ ಆಶಿಸೋನುಲ್ಲೆ. ಅಂಚನೆ ಎಂಕ್ ಮುಲ್ಪ ಬತ್ತದ ರಡ್ಡ ಪಾತರ ಪನರ ಅವಕಾಶ ಮಂತಿಕೊಡಿನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಬಕ್ಕ ಪ್ರತಿಯೊಂಜಿ ಸರ್ವ ಸದಸ್ಯರಿಗಲ ಯಾನು ಕುಡೋರ ಉಡಲ್ ಜಿಂಜಿನ ಮೋಕ್ಯದ ಸೊಲ್ಮೇಲನ್ನು ಸಂದ ಒಂದು ಎನ್ನ ಪಾತೆರನ್ನು ಮುಗಿಪಂದುಲ್ಲ. ಜೈ ಹಿಂದ್. ಈ ಭೂಮಿಡು ನಮ್ಮ ಎಡ್ಡೆಪ್ಪುಡು ಬದುಕುಗ ಕುಡೋರಿಯನ್ಲ ಬದುಕೆರೆ ಬುಡ್ಕ ನಮಕ್ ತೀರುಂಡ ನಮ್ಮ ಉಪಕಾರ ಮಲ್ಪುಗ ಖಂಡಿತವಾದಲ ಕುಡಿಯೋರಿಯಾಗ ಉಪದ್ರ ಮಲ್ಪುನ ಬುಡ್ಚಿ ನಮ್ಮ ಮಲ್ತಿನ ಎಡ್ಡ ಕೆಲಸಲು ಹಿಡ್ದು ನಂಗೆ ಪುದರ ಬರಡು ನಮ್ಮ ಪುದರ್ಗಾತ್ರ ಕೆಲಸ ಮಲ್ಪುನ ಬೊರ್ಚಿ ಅಂಚೆನೆ ಈ ಭೂಮಿ ನಮ್ಮ ಹಿರಿಯಾಕ್ಲು ಹಿಡ್ದು ಬೈದಿನ ಆಯ್ತಾ ಋಣ ನಮ್ಮ ಮಿತ್ತುಂಡು. ಈ ಭೂಮಿನ ಆಯ್ತಾ ಫಲವತ್ತದ ಒಟ್ಟಿಗೆ ನಮ್ಮ ದುಂಬುದ ಜೋಕಲಿಗೆ ಬುಡ್ದು ಕೊರ್ದು ಆಯ್ತಾ ಋಣನ ನಮ್ಮ ತೀರ್ಸಾಗ ನಮ್ಮ ದಾಲ ಮಲ್ಲ ಆಸ್ತಿ ಬದುಕು ಮಲ್ಪನ ಬೊಡ್ಚಿ ನಮ್ಮ ಜೋಕಲಿಗೆ ಎಡ್ಡ ರೀತಿದ ಸಂಸ್ಕಾರ ಶ್ರದ್ಧೆ ಭಕ್ತಿ ನಿಷ್ಠೆ ನಿಯಮ ರೀತಿ ನೀತಿ ನಮ್ಮ ಸಂಸ್ಕೃತಿನ ಒರಿಪಾವನಂಚಿನ ತಿಳುವಳಿಕೆ ನಮ್ಮ ಜೋಕಲಿ ಕೊರ್ದು ಅಕಲೇನೆ ನಮ್ಮ ಸಮಾಜದ ಮಲ್ಲ ಆಸ್ತಿಯಾದ ಮಲ್ಪುಗ ನಮ್ಮ ಧರ್ಮನು ನಮ್ಮ ಪ್ರೀತಿ ಮಲ್ಪುಗ ಪರಧರ್ಮನು ನಮ್ಮ ಗೌರವಿಸಾಗ ನಮ್ಮ ಧರ್ಮ ನಮ್ಮೊಟ್ಟಿಗೆ ಉಪ್ಪಡು ನಮ್ಮ ಪ್ರೀತಿ ಮಾತಿರ್ನಲ್ಲ ಒಟ್ಟಿಗೆ ಮಾತ ಧರ್ಮದಾಗಲ ಒಟ್ಟಿಗೆ ಉಪ್ಪಡು ಪನ್ನೊಂದು ಈ ದೇಶ ತುಯಿನ ಅತ್ಯಂತ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರೆ ತನ್ನ 23ನೇ ವರ್ಷಡು ಈ ದೇಶಕ್ಕೋಸ್ಕರ ತನ್ನ ಜೀವನನೇ ಬಲಿ ಕೊರ್ನ ಭಗತ್ ಸಿಂಗ್ ಬೇರ್ನ ಪುದರ್ಡು ಸೇವಾ ಪ್ರತಿಷ್ಠಾನ ಕಟ್ಟೊಂದು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಡು ಬೋರ್ಡಾಯನ ಬೇಲೆಯನ್ನು ಬೆಂದದು ನಿಗಳು ಮಲ್ಲ ಕೆಲಸ ಮಲ್ತೊಂದುಲ್ಲರು ದೇವರೇ ನಿಗಲಿಗೆ ನನಲಾತ್ ಶಕ್ತಿನ ಕೊರಡು ಈ ಸಂಘಟನೆದ ಕೀರ್ತಿ ನನಲಾತ್ ಬಾನೆತ್ತರಗು ಏರಡು ಅಂಚೆನೆ ಇನಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಪಡೆಯನೆಂಚಿನ ಸುರೇಶನ್ನ ಇರೇಗ್ಲ ಅಭಿನಂದನೆ ನನಲಾತ್ ಪ್ರಶಸ್ತಿ ಪದಕಲು ಇರೇನು ನಾಡೊಂದು ಬರಡು ಭಗತ್ ಸಿಂಗಿನ ನೆತ್ತಿರದ ಗುಣ ನಮ್ಮ ಜವನರಿಡ ಏಪಲ ಪರತೊಂದುಪ್ಪಡು ಜಾತಿ ಧರ್ಮ ರಾಜಕೀಯ ನಿನ್ನ ಮಾತ ಬಿಡ್ದು ಒಂಜಿ ಆರೋಗ್ಯಪೂರ್ಣ ಪೋಡಿಗೆ ಹೆಜ್ಜಂದಿನ ಮನುಷ್ಯತ್ವದಿಂಜಿನ ಪ್ರೀತಿ ಪ್ರೇಮ ಬಂಧುತ್ವದಿಂಜಿನ ಎಡ್ಡೆ ಸಮಾಜನು ಕಟ್ಟುನಲ್ಪ ನಮ್ಮ ಮಾತ ಒಂಜಾಕ ಪನ್ನೊಂದು ಈ ಒಂಜಿ ಎಡ್ಡೆ ಕಾರ್ಯಕ್ರಮಡು ಭಾಗವಹಿಸರೆ ಅನುಮಲ್ತುಕೊರ್ನ ನಿಕ್ಲಿಗೆ ಮಾತಿರಿಗಲ ಯಾನು ರಡ್ಡು ಕೈ ಮುಗಿದು ಕೈ ಒಡ್ಡಿದ್ದು ಕೈ ಮುಗಿದು ಎನ್ನ ರಡ್ಡು ಪಾದಿರುವಂತವೆ. ಜೈ ಹಿಂದ್ ಜೈ ಕರ್ನಾಟಕ. ಅವಿಲಕನೆ ಕೊಡೊಂಜಿ ತೀರ್ಪುಗಾರರಾದ ಎಂಕಲೊಟ್ಟಿಗೂ ಸಹಕಾರ ಕೊರ್ನಾರು ಸಹ್ಯಾದ್ರಿ ಶಿಕ್ಷಣ ಸಂಸ್ಥೆದ ಕಲಾ ಶಿಕ್ಷಕರಾಯನಂಚಿನ ಶ್ರೀ ನವೀನ್ ಪಿಲಾರ್ ಒಂಜಿ ಚಿತ್ರಕಾರರಾದ ಕಲಾ ಶಿಕ್ಷಕಿಯಾದ ಕೆಲಸ ಮಂತೊಂದು ಬತ್ತಿನಾರು ಅರೆಗ್ ಪದ್ಮರಾಜ್ ಆರ್ ಮೇರು ಕೊರೊಂದು ಮಂಚನೆ ಡಿಸೈನರ್ ಆದ ಲಿಟ್ಲ್ ಬರ್ಡ್ ಗ್ರಾಫಿಕ್ಸ್ದ ಮಾಲಕರಾಯನಂಚಿನ ಶ್ರೀ ವಿಶ್ವನಾಥ್ ಪಿಲಾರ್ ಮೇರು ಬತ್ತದ ಗೌರವಕೆಯಾದ ಸಾಹಿತಿಯಾದ ಈ ಕಾರ್ಯಕ್ರಮಕ್ಕೆ ಎಂಕ್ಲೆಗೆ ತೀರ್ಪುಗಾರರಾದ ಬೈದನಂಚಿನ ಶ್ರೀಮತಿ ವಿಜಯಲಕ್ಷ್ಮಿ ಕಟೀಲ್ ಮೇರ್ಲ ಬತ್ತದ ಗೌರವವನ್ನು ಸ್ವೀಕಾರ ಮಲ್ಪಡು ಪಣ ವಿನಂತಿ. ಶ್ರೀಮತಿ ವಿಜಯ ಕಟೀಲ್ ಗೌರವ ಸ್ವೀಕಾರ ಮಲ್ಪಡು ಪಣದ ವಿನಂತಿ. ಲಯಸಿಗೆ ನಮ್ಮ ಪುರ ಬೈದ ಕಳೆದ 10 ವರ್ಷದಿಂದ ಈ ಭಾಗಡೊಂಜಿ ಸಾಮಾಜಿಕ ಸಂಸ್ಥೆ ನೆಂಚಿನ ಭಗತ್ ಸಿಂಗಿಗೆ ನಿಕ್ಲ ಪೂರ ಒಂಜಾತ್ ಆಶೀರ್ವಾದ ಸಾಕಾರ ಪಡ್ಬಂದು ಕೆನೊಂದು ಇನ್ನಿತ ಈ ಒಂಜಿ ಸುಧರ್ಮ ಸಭೆದ ಲೇಸಿದ ಗುರುಕರ್ ವಯಸ್ಸಿನಂಚಿನಾರು ನಮ್ಮ ಪೂರ ಆತ್ಮೀಯರು ಚಿರಪರಿಚಯ ನಂಚಿನ ಸನ್ಮಾನ್ಯ ಶ್ರೀ ಪ್ರಸಾದ್ ರಾಯ್ ಕಲ್ಲಿಮಾರ್ ಸದ್ಭಾವನೆ ವೇದಿಕೆ ಉಳ್ಳಾಳ ನೆತ್ತ ಗುರ್ಕಾರ್ಲು ಆರೆಗೆ ಎಂಕಲ ಪದಾಧಿಕಾರಿಗಳ ಪರವಾದ ಕಲಬೆ ಮೀನಲ್ ಬಂಧುಗಳ ಪರವಾದ ಆತ್ಮೀಯವಾದ ಧನ್ಯವಾದ ಮಂತಂದ್ಲ. ಅವೇ ರೀತಿ
ಈ ಒಂಜಿ ಲೇಸಿನ ಉದ್ಘಾಟನೆ ಮಂತದ್ದು ನಿರ್ಗಮನ ಏನಂಚಿನ ರಮನಾಥ್ ಹೆಗ್ಡೆ ಆಡಳಿತ ಮುಕ್ತೇಶ್ವರ ಶ್ರೀ ಮಂಗಳದೇವಿ ದೇವಸ್ಥಾನದ ಮೇರೆಗಳ ಹೃತ್ಪೂರ್ವಕ ಧನ್ಯವಾದ ಮಂತಂದಿಲ್ಲ. ಈ ಒಂಜಿ ಸುಧರ್ಮ ಸಭೆಟ್ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಪ್ರಧಾನಮಂತ್ರಿ ನಂಚಿನ ವಿಭಾಗದ ಅಂಜಾತ್ ಪುದರ್ ಪೋಯಿನಂಚಿನ ದೇವಸ್ಥಾನ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ನೆತ್ತ ಕೋಶಾಧಿಕಾರಿ ನಂಚಿನ ಸನ್ಮಾನ್ಯ ಶ್ರೀ ಪದ್ಮರಾಜ ಆರ್ಲ ಈ ಗದ್ದಿಗಡುಲೇರು ಆರೆಗಳ ಎಂಕಲ್ನ ಆತ್ಮೀಯ ಉಡಲ್ ಜಿಂಜಿನ ಸೊಲ್ಮೇಲ್ನೆ ಸಂದವನಿಲ್ಲ. ಕೊಲ್ಲಿಯ ಮೂಕಾಂಬಿಕೆ ದೇವಸ್ಥಾನದ ಟ್ರಸ್ಟ್ ಆದ ಈ ಒಂಜಿ ಲೇಸ್ಗೆ ಮುಖ್ಯ ಬಿನ್ಯಾರದ ಬೈದ್ಯ ನೆಂಚಿನ ಸನ್ಮಾನ್ಯ ಶ್ರೀ ಮಧುಸೂದನ್ ಅಯ್ಯರ್ ಮೇರೆಗಳ ಎಂಕಲ್ನ ಭಗತ್ ಸಿಂಗ್ ಸೇವಾ ಸದಾನ ಪ್ರತಿಷ್ಠಾನದ ಪರವಾದ ಆತ್ಮೀಯ ಧನ್ಯವಾದ ಮಂತಂದಿಲ್ಲ. ಅದೇ ರೀತಿ ಒಂಜಿ ನಿವೃತ್ತ ಸರಕಾರಿ ಹಿರಿಯ ಪ್ರಥಮ ಶಿಕ್ಷಕಿಯಾದ ಪಂಚಾಯತ್ ಸಾಮಾಜಿಕ ಧಾರ್ಮಿಕ ಸೇವೆ ಡಿಪ್ಪನಂಚಿನ ಶ್ರೀಮತಿ ಹರಿಣಾಕ್ಷ ಕೊಲ್ಯ ಈ ಗದ್ದಿಗಡುಲರು ಆರೆಗಳ ಆತ್ಮೀಯ ಧನ್ಯವಾದ ಮಂತಂದಿಲ್ಲ. ಶಾನುಮುಖ ಮನೆ ಕೋನಾಜದ ಒಂಜಿ ಸಾಮಾಜಿಕ ಧಾರ್ಮಿಕ ಮುಂದಲೈನಂಚಿನ ಸುದರ್ಶನ್ ಭಟ್ಟುಲರು ಎಂಕಲಂಬರ ಆತ್ಮೀಯರು ಆರೆಗಳ ಉಡಲ್ ಜಿಂಜಿನ ಸೊನ್ಮೇಲೆ ನಾನು ಸಂದ ಹೊಂದಿಲ್ಲ. ಎಂಕಲ್ನ ಆತ್ಮೀಯ ಮಿತ್ರರು ಗಣೇಶ್ ರೋಡ್ಲಿಂದ ಮಾಲಕರನ ಶ್ರೀ ಹರೀಶ್ ಉಲ್ಲಾಲ್ ಬೈಲ ಈ ಒಂಜಿ ಲೇಸಿನ ಎಡ್ಡೆ ಮಂತು ಕೊಡ್ತಿಲ್ಲ ಆರೆಗಳ ಎಂಕಲು ಉಡಲ್ ಜಿಂಜಿನ ಸೊನ್ಮೇಲೆ ಸಂದ ಹೊಂದಿಲ್ಲ. ಅದೇ ರೀತಿ ಎಂಕಲ್ನ ಭಗತ್ ಸಿಂಗ್ ಪ್ರತಿಷ್ಠಾನದ ಮಾಜಿ ಅಧ್ಯಕ್ಷರಾದ ಕಿರಣ್ ಕೊಲ್ಯನ ಮೆಗ್ದಿ ಶ್ರೀಮತಿ ಸೌಮ್ಯ ನವೀನ್ ಈ ಭಾಗಡೊಂಜಿ ಪೊಲೀಸ್ ನಿರೀಕ್ಷರಾದ ಬೈದಿನಂಚಿ ನಮಗೆ ಪೂರ ಹೆಮ್ಮೆ ಕೊಲ್ಯದಾರರು ಆರೆಗಳ ನಿಖಲ ಪರವಾದ ಆತ್ಮೀಯ ಧನ್ಯವಾದ ಬಂದು ಆರೆಗಳ ಪ್ರೀತಿಪೂರ್ವಕವಾದ ಸೊಲ್ಮೇಲೆ ಸಂದ ಹೊಂದಿಲ್ಲ. ಅದೇ ರೀತಿ ಈ ಒಂದು ಸಭೆಯ ನಿರ್ಗಮನ ಚಿತ್ರಂದ ಶೆಟ್ಟಿ ತಲಪಡಿ ಗೊತ್ತು ಆರೆಗಳ ಉಡಲ್ ಜಿಂಜಿನ ಸೊಲ್ಮೇಲೆ ಸಂದ ಒಂದು ಈ ವೇದಿಕೆ ಪುನಃ ಎಂಕಲ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರಾಕೇಶ್ ವೇದಿಕೆ ಡಾಕ್ಟರ್ BR ಅಂಬೇಡ್ಕರ್ ರಂಗಮಂಟಪ ಸಜ್ಜಾ ಒಂದುಂಟು ಅವಳು ವೇದಿಕೆ ಸುಮಂತ್ ಮೂಡು ಶೆಡ್ಡೆ ರಾಘವೇಂದ್ರ ಆಚಾರ್ಯ ಕೋಟೆಕಾರ್ ದಯಮಂತದ ಗೂಡ್ದೀಪದ ಮಾತೆರೆಗಳ ಎಂಕಲು ನೆಂಪುದ ಕನೆ ಕೊರೊಂದು ಲಂಚನ ಹತ್ರ ಮಾತೆರ್ಲ ಎದುರು ಉಪ್ಪುಲೆ ಪಂಡದ ವಿನಂತಿ. ಶ್ರೀನಿವಾಸ್ ಪೂಜಾರಿ ಬಕ್ಕ ಪುರುಷೋತ್ತಮ ಪೂಜಾರಿ ಪ್ರಾಣೇಶ್ ಕುದ್ರೋಲಿ ಬನ್ನಕಾಗದ ವಿಭಾಗದ ಸಂಕೀರ್ತನ ಕಾಪಿ ಕಾಡಿತ್ತನ ಬಲೆ ಆದಿತ್ಯ ಭಟ್ ಕಾರ್ಶಿಟ್ ಸಾವಿತ್ರಿ ಆರ್ ಗಟ್ಟಿ ಸೋಮೇಶ್ವರ ಆದಿತ್ಯ ಆರ್ ಗಟ್ಟಿ ಸಾವಿತ್ರಿ ಆರ್ ಗಟ್ಟಿ ನಿತ್ಯಾನಂದ ಯುವಕ ಮಂಡಲ ತೊಕ್ಕೋಟು ವಿಠಲ್ ಭಟ್ ಕಾರ್ಶೆಟ್ ನಮ್ಮ ನಗರ ಪಾಲಿಕೆದ ನಗರಸಭೆಯ ಕೌನ್ಸಿಲರ್ ರವಿಚಂದ್ರ ಗಟ್ಟಿ ಇತ್ತನ ವೇದಿಕೆ ಬರಲಿ. ದಯಾನಂದ್ ಡಿಆರ್ ಮನೋಜ್ ಬಂದುಲೆ ನಮ್ಮ ಮಾತೆಲ್ಲ ನಿರೀಕ್ಷೆ ಉಲ್ಲ ನಮ್ಮ ಏರೆಗ್ ಇನಮ ಪೋವು ಮುಖ್ಯತ್ ದಯಪಂಡ ಈ ಒಂಜಿ ಸ್ಪರ್ಧೆಡ್ ಭಾಗವಹಿಸೊಂದು ಈ ತೊಕ್ಕೋಟದ ಮಣ್ಣಡು ಉಳ್ಳಲದ ಭಾಗಡ್ ರಾಣಿ ಅಬ್ಬಕ್ಕನ ಪುಣ್ಯ ಭೂಮಿಡ್ ಸಾರ ಕಣ್ಣುಲೆಗ್ ಖುಷಿ ಕೋರ್ನಂಚಿನ ಮಸ್ತ್ ಗೂಡುದೀಪಲು ಪ್ರತಿಕೃತಿ ವಿಭಾಗಡು ಸಾಂಪ್ರದಾಯಿಕ ವಿಭಾಗಡ ಆಧುನಿಕ ವಿಭಾಗಡ್ ಮನರಂಜನೆ ಕೊಂಡು ಅವೇ ನಮಗೂ ದೇವೇರ್ ಕೋರ್ನಂಚಿನ ವರ ಪಾಂಡದ ಎನ್ನೊಂದು ಗೆಂದುನ ಮುಖ್ಯತ್ ಜನಕಲು ತೂಪುನ ಮುಖ್ಯ ಪನ್ನೊಂದು ಕಾರ್ಯಕ್ರಮ ಅಕೇರಿದ ಇನಾಮ್ ಪಟ್ಟಣ ಲೇಸಿಗೆ ಇನಾಮದ ಏರೆಗೆ ಗೆಂದೀರ್ ಪನ್ಪುನಂಚಿನ ಲೇಸಿಗೆ ಬರೋದಿಲ್ಲ
ಏರ್ಲ ನಿರಾಶೆ ಅವ್ರಿಸಿ ದಯಪಂಡ ತೀರ್ಪುಗಾರರು 4 ಜನ ತೀರ್ಪುಗಾರನ ಎಂಕಲು ದೆತ್ತೋನೊಂದು ಅಕ್ಕಲ್ನ ಅಭಿಪ್ರಾಯದ ಮೂಲಕ ಯೋಜಿ ತೀರ್ಪುಗಾರಿಕೆದ ತಂತ್ರಗಾರಿಕೆಡಿ ಇನಿ ಇನಾಮ್ ಪಟ್ಟು ನನ್ನ ಲೇಸಿಗೆ ಬರೋದಿಲ್ಲ ದಯಪಂಡ ಒರಿ ಪತ್ರಕರ್ತೆ ಅದು ಒರಿ ಚಿತ್ರಕಲಾವಿದೆ ಅದು ಒರಿ ಡಿಸೈನರ್ ಅದು ಅಂಚನೆ ಒರ್ತಿ ಸಾಹಿತ್ಯ ಅದು 4 ಜನತಲ ಮಂಡ್ಯದ ಜ್ಞಾನನು ಮುಲ್ಪ ದಿಂಜಾದು ತೀರ್ಪು ಕೊರ್ಪುನಂಚನ ಎಡ್ಡೆ ಏಲಿಯಗಳಿಗೆ ನಮ್ಮ ಮಾತೆಲ್ಲ ಬರೋದಿಲ್ಲ ಸರಿ ಸುಮಾರು 11 ಅರೆತ ಪುರ್ತು ತಂಡರ್ಗೈಸ್ ಫೌಂಡೇಶನ್ದ ನೃತ್ಯಲ ನನಗೆ ದುಂಬುಗು ನಡೆಪರಂಡು ಇನ್ನೆಲ್ಲಿಟ್ಟು ಬಣ್ಣ ಕಾಕಜಿದ ವಿಭಾಗಕ್ಕೆ ಬರೋದಿಲ್ಲ ಬಣ್ಣ ಕಾಕಜಿದ ವಿಭಾಗಡು ನಮ್ಮ ದುಂಬು ಮರಕ್ಕಪುರ ನೇಲ್ಪಾದು ಐತ ಲೈಟ್ ಬತ್ತಿದೀದು ಲೈಟ್ ಪೊತ್ತಾದು ಆಂಜಿ ಬಣ್ಣ ಕಾಕಜಿದ ನಮ್ಮ ಗೂಡ್ದೀಪನ ಮಂತೊಂದಿತ್ತ ಇನ್ನೆಲ್ಲಿಟ್ಟು ಐನು ಒಂಜಿ ಬೇತನೆ ವಿಭಾಗ ಮಲ್ತೊಂದು ಇನಿ ಸ್ಪರ್ಧೆಗೆ ದೀತ ಇನ್ನೆಲ್ಲಿಟ್ಟು ಐತ ರಡ್ನೆ ಇನಮು ಗೆಂದನಾರು ಕ್ರಮ ಸಂಖ್ಯೆ 3 ಕ್ರಮ ಸಂಖ್ಯೆ ಮೂಜಿ ರಡ್ನೆ ಇನಮ್ ಗೆಂದನಂಚನ ಈಮೇಟ್ ಎಡತ ಮರ್ಗಿಲ್ಡು ಪುನಂಚನ ಅಭಿಷೇಕ್ ಅಡ್ಕ ತಾಟಿ ಬಟ್ಟಲೆ ಈ ಮೇಟ ಉಂಡು ತುಲೆ ಐಕ್ ಮಸ್ತ್ ರೌಂಡ್ ಮಂತದ ಆಂಜಿ ಬಣ್ಣ ಕಾಕಾಜಿನ ಪತ್ತದ ನಂಚಿನ ಅಡ್ಕದ ತಂಡ ಸಾಂಪ್ರದಾಯಿಕ ಅಂದು ಪನ್ಪೇರ ಇನ್ನು ಎಂಕಲು ಬಣ್ಣ ಕಾಕಾಜಿದ ಅಂದು ದೆತೊಂದ ಈ ನೆಲೆಟ್ ಈ ಒಂಜಿ ಸ್ಪರ್ಧೆಡ್ ಸುರುತ ಈ ನಮ್ಮ ಗೆಂದನಾರು ಕ್ರಮ ಸಂಖ್ಯೆ ಸೂರಜ್ ಸೂಟರ್ಪೇಟೆ ಒಂಚೂರು ಕೈದರ್ಪಲೆ ಅನ್ನ ಗೂರ್ದೀಪದ ಎದುರು ಕೈದರ್ಪಲೆ ಗೂರ್ದೀಪದ ಓ ಸರಿ ಸೂರಜ್ ಸೂಟರ್ಪೇಟೆ ಸುರುತ ಇನಾಮು ಗೆಂದನಾರು ಈ ಒಂದು ಪ್ರಶಸ್ತಿ ಗಳಿಸಿದ ತಂಡಕ್ಕೆ ಬನ್ನಿ ಆಧುನಿಕ ಬಣ್ಣ ಕಾಕಾಜಿರದ ಬೊಕ್ಕ ಐಕ್ ಬೇತೆ ಬೇತೆ ಎಗ್ಗೆಡ್ ಸ್ಕ್ರೂ ಉಪ್ಪು ಕ್ಯಾಸೆಟ್ ಉಪ್ಪು ನಮ್ಮ ತರೆ ಕೂರ್ತನ ಪಿನ್ ಉಪ್ಪು ಅಂಚಿನ ಕುತ್ತಿನೇನು ನಮ್ಮ ಆಧುನಿಕ ಅಂದೆತೊಂದ ಆಧುನಿಕ ವಿಭಾಗಡ್ 4ನೇ ಇನಾಮು ಗೆಂದುನಂಚನ ಸ್ಪರ್ಧಾಲು ಸಂಖ್ಯೆ ನಂಬರ್ 4 ಆದಿತ್ಯ ಭಟ್ ಕ್ರಯನ್ಸ್ಡ್ ಮಲ್ತನಂಚನ ಯೋಜಿ ಗೂಡುದೀಪ ಸರಿಯಾ ನಿಕ್ಲ ಮಾತ ಮೆಚ್ಚುಗದ ಕ್ರಯನ್ಸ್ಡ್ ಜೋಕೊಲು ಚಿತ್ರ ಬುಡುಪವನಂಚಿನ ಕ್ರಯನ್ಸ್ಡ್ ಮಲ್ತನಂಚಿನ ಒಂಜಿ ಗೂಡುದೀಪಗ್ 4ನೇ ಇನಾಮ್ ಪೋತನು ಮೂಜಿನ ಇನಾಮು ಗೆಂದಿನಂಚಿನ ತಂಡ 6 ನಿತ್ಯಾನಂದ ಯುವಕ ಮಂಡಲ ಬೋಲ್ಟ್ ನಟ್ಟಡು ಮಂತನಂಜನ ಗೂಡುದೀಪ ಸರಿಯಾದ ನಿತ್ಯಾನಂದ ಯುವಕ ಮಂಡಲ ಮುಲ್ತ ಆತ್ಮೀಯ ಸಂಸ್ಥೆ 5 ವರ್ಷ ಪೂರೈಸಿನಂಚಿನ ನಿತ್ಯಾನಂದ ಯುವಕ ಮಂಡಲ ತೊಕ್ಕೋಟದ ಮೊಸರು ಕೊಡುಗೆಗೆ ಮಸ್ತ್ ವರ್ಷದಿಂಚಿ ಮೊಸರು ಕೊಡುಗೆಗೆ ಸ್ತಬ್ಧ ಚಿತ್ರ ಮಲ್ತನಂಚಿನ 5 ವರ್ಷದ ನಿತ್ಯಾನಂದ ಯುವಕ ಮಂಡಲ ರಡ್ನೆ ಇನಾಮು ಗೆಂದಿನಂಚಿನ ರಡ್ನೆ ಇನಾಮು ಗೆಂದುದುಪ್ಪು ಎಸ್ ನಂಬರ್ 10 ತಾರಾಯ್ ತೆಂಗಿನ ಮರದ ಸಾಮಗ್ರಿಗಳಿಂದ ಪೋಣಿಸಿದಂಥ ಗೂಡು ದೀಪ ನಗದು ಮತ್ತು ಆಕರ್ಷಕ ಫಲಕದೊಂದಿಗೆ ಮಾತೆರೆಕಲ ವಿಶ್ಲೇಷಣೆ ನಮ್ಮ ತೀರ್ಪುಗಾರ ಕೊರ್ಪೇರು ಅಕೇರಿಗಾದ ರಾಜೇಶ್ ಚಿಲಿಂಬಿ ರವಿಚಂದ್ರ ಗಟ್ಟಿ ಕೋರೊಂದುಲ್ಲೇರು ನಗರ ಪಾಲಿಕೆದ ದುಮ್ಮದ ಅಧ್ಯಕ್ಷರು ನಿಗ್ಲು ಮಾತೆರ್ಲ ಕಣ್ಣಾರೆ ತೂತಾರೆ ಮನಸಾರೆ ಐನ ಆಸ್ವಾದಿಸಿದಾರೆ
ಸರಿ ಸುರುತ ಇನಾಮ್ ಗೆಂದನಂಚಿನ ಗೂಡುದೀಪ ಓ ಅದುಪ್ಪು ಓ ಪಲ್ಲೆ ಯಸ್ ನಂಬರ್ 7 ಕ್ಯಾಸೆಟ್ ಗೂಡುದೀಪ ವಿಠಲ್ ಭಟ್ ಕಾರ್ ಸ್ಟ್ರೀಟ್. ವಿಠಲ್ ಭಟ್ ಕಾರ್ ಸ್ಟ್ರೀಟ್. ವಿಠಲ್ ಭಟ್ರೆ, ಬಹುಶಃ 11 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಈ ವರ್ಷ ನೀವು ಪ್ರಥಮವಾಗಿ ಬಂದಿದ್ದೀರ ಅಂತ ನಮಗೆ ಅನಿಸ್ತದೆ ಅಲ್ಲ ಜೀವನ್? ಹಾಂ, ಹೇಗಾಗ್ತದೆ ನಮ್ಮ ತೊಕ್ಕೊಟ್ಟಿನ ಈ ಒಂದು ಕಾರ್ಯಕ್ರಮ? ಭಗತ್ ಸಿಂಗ್ ಪ್ರತಿಷ್ಠಾನ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್, ತೊಕ್ಕೊಟ್ಟು, ಉಳ್ಳಾಲ. ನಾನು ತುಂಬ ಆಭಾರಿಯಾಗಿದ್ದೇನೆ. ಯಾಕೆಂದರೆ ಇದು ನಾನು 3ನೇ ವರ್ಷ. ಆ್ಯಕ್ಚುಲಿ ಫಸ್ಟ್ ಇಯರ್ ನಾನು ಸಾಂಪ್ರದಾಯಿಕ ಅಂದರೆ ಪೇಪರ್ ಇದ್ದು. ಆ ವರ್ಷ ಸ್ವಲ್ಪ ಜಡ್ಜ್ಮೆಂಟ್ ಮಾಡುವಾಗ ಎಲ್ಲ ಆಗಿ ಪ್ರೈಸ್ ಕರೆಯುವಾಗ ನಂಬರ್ ನಂದು ಹೆಸರು ಬೇರೆಯವ್ರದ್ದಾಗಿತ್ತು. ಹಾಗೆ ನಾನು ನೆಕ್ಸ್ಟ್ ಇಯರ್ ಬರುವಾಗ ನನಗೆ ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಲಾಸ್ಟ್ ಇಯರ್ ಟೂತ್ ಪೇಸ್ಟ್ ವೇಸ್ಟ್ ಟ್ಯೂಬಿಂದ ಮಾಡಿದ್ದೆ. ಬಂದಿದ್ದರೆ ಇಲ್ಲಿ ಕೂಡ ಫಸ್ಟ್ ನಾನು ಹೊಡಿಬೋದು ಅಂತ ನನ್ನ ಅನಿಸಿಕೆ ಸರ್. ಈ ವರ್ಷ ಮಾಡಿದ್ದು 9 ಕಡೆಯಲ್ಲಿ ಈಗ ತನಕ 8 ಕಡೆ ಫಸ್ಟ್ ಬಂದಿದ್ದೇನೆ. ಒಂದು ಕಡೆಗೆ ಮಾತ್ರ ಕಾವೂರಲ್ಲಿ ನನಗೆ ಸೆಕೆಂಡ್ ಸಿಕ್ಕಿದ್ದು. ಎಲ್ಲ ಜನರು ನೋಡಿ ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ. ನಿಮ್ಮ ಜಡ್ಜ್ಮೆಂಟ್ ಕೂಡ ಒಳ್ಳೆ ಆಗಿದೆ. ಹಾಗೂ ಇಲ್ಲೆಲ್ಲ ಇದ್ದವರಿಗೂ ಕೂಡ ನನ್ನ ಹತ್ಪೂರ್ವಕ ಅಭಿನಂದನೆಗಳು. ಓಕೆ ಸರ್, ಥ್ಯಾಂಕ್ ಯು. ಇದೀಗ ಇನ್ನೊಂದು ವಿಭಾಗಕ್ಕೆ ಬರ್ತಾ ಇದ್ದೇವೆ, ಪ್ರತಿಕೃತಿ ಮಾಡೆಲ್ಗಳ ವಿಭಾಗಕ್ಕೆ. ಈ ಒಂದು ಮಾಡೆಲ್ಗಳ ವಿಭಾಗದಲ್ಲಿ 4 ಪ್ರಶಸ್ತಿಗಳಿದೆ. 4 ಪ್ರಶಸ್ತಿ ಕೂಡ ನಗದು ಮತ್ತು ಬಹುಮಾನದ ಪಾರಿತೋಷಕ ಇದೆ. ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಪ್ರತಿಕೃತಿ ವಿಭಾಗದಲ್ಲಿ ಈ ಕಡೆ ನೋಡ್ತಾ ಇದ್ದೀರಿ ನೀವು, ಒಳ್ಳೆ ಒಳ್ಳೆ ದೇವಸ್ಥಾನ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳಿಲ್ಲ, ಆದರೂ ಕೂಡ ತಮಿಳುನಾಡು, ತಾಂಜಾವೂರು, ಬೇರೆ ಬೇರೆ ರಾಜ್ಯಗಳ ದೇವಸ್ಥಾನಗಳ ಪ್ರತಿಕೃತಿ ಮಾಡೆಲ್ಗಳು ಈ ಒಂದು ಸುಂದರ ತೊಕ್ಕೊಟ್ಟಿನಲ್ಲಿ ಕಾಣಸಿಗ್ಲಿಕ್ಕಿದೆ. ಹಿನ್ನೆಲೆಯಲ್ಲಿ ಈ ಒಂದು ವಿಭಾಗದಲ್ಲಿ ಚತುರ್ಥ ಸ್ಥಾನಿಯಾಗಿ ಮ್ಯಾಂಗ್ಳೂರ್ ಆರ್ಟ್ ಪಾಯಿಂಟ್ ಪರಶುರಾಮ ದೇವಸ್ಥಾನಕ್ಕೆ 4ನೇ ಬಹುಮಾನ ನಗದು ಮತ್ತು ಪ್ರಶಸ್ತಿ ಫಲಕಗಳೊಂದಿಗೆ. ಸರಿಯಣ್ಣ, ಒಂಚೂರು. ಪರಶುರಾಮ ದೇವಸ್ಥಾನ ಓಲುಂಡು. ಪರಶುರಾಮ ದೇವಸ್ಥಾನ ಉಡುಪಿಡೊಂಜಿಂಡು. ಪರಶುರಾಮಗಳ ದೇವಸ್ಥಾನ ಉಂಡು. ಅಣ್ಣ ನಿಖಿಲ್ ಮಲ್ತನಂಚಿನ ದೇವಸ್ಥಾನ ಒಲ್ಪದ ಕಾಲ್ಪನಿಕ ಇಂಚೊಪ್ಪು ಒಂದು. ಪರಶುರಾಮ ತುಳುನಾಡದ ಮಣ್ಣದ ಸೃಷ್ಟಿಕರ್ತೆ ಗೊತ್ತುಂಡೆ? ಅಣ್ಣ ಕಲ್ಪನೆ ಮಲ್ತಾರೆ ವಾಪುರ ಐಕ್ ಜೋಡಣೆ ಮಂತಾರೆ, ಇಂಚಿನ ಪುರ ವಸ್ತುಲೇನು ಜೋಡಣೆ ಮಂತಾರೆ. ಐಕ್ ಥರ್ಮಕೋಲ್ ಐಟ ಮಾತೆ ಬಕ್ಕ ನೊತ್ತೈನ್ ಪಿಲ್ಲರ್ಸ್ ಉಂಡು. ಬಕ್ಕ ಇನಾಮು ಗೆಂದು ಬೇರೆ ಪಂಪನಿಂಚಿನ ನಿರೀಕ್ಷೆ ಇತ್ತಂಡ ಇತ್ತನ್ ಓ ಸುರುತ ಇನಾಮ ಸುರುತನಿತ್ತನ್ ಅಲ್ಲೇಜಿ ಎಂಕಲ ಪರಶುರಾಮ ಶ್ರೇಷ್ಠದ ಸೋಮೇಶ್ವರ ಪುಣ್ಯಭೂಮಿ ದಕ್ಕಲು ಎಂಕಲೆಗಳ ನಿರೀಕ್ಷೆ ಉಂಡು. ರುದ್ರಪಾದೇಡು ಪರಶುರಾಮನ ಒಂಜಿ ಮೂರ್ತಿ ಮಲ್ಪುಡು ಪಣದು. ಸೊ ಪರಶುರಾಮನ ಮೂರ್ತಿಗೆ ಇಂತ ಇನಾಮು ಗೆಂದುದುಂಡು. ಪ್ರತಿಕೃತಿ ವಿಭಾಗದ ಗೆಂದುನಂಚಿನ ಮೂಜನ ಇನಾಮು ಗೆಂದುನಂಚಿನ ಪ್ರತಿಕೃತಿ ಒವ್ವಾದುಪ್ಪು ನಿಖಲೊಂಜಿ ಪನೋಡು ಇಜನ ಎಂಕಲ ತೀರ್ಪುಗಾರರಿಗೆ ಒಂಜಿ ಗ್ಲೂಕೋಸ್ ದೀಲ ಕಾಪುಲು ಒವ್ವಾದುಪ್ಪು ಮೂಜಿನ ಇನಾಮು ಗೆಂದುನಂಚಿನ ಓ ಸರಿ ನಿಖಲು ಮಾತೇನಲ್ಲ ಎನ್ನಿನಂಚಿನ ನಂಬರ್ 58 ಬೃಹದೀಶ್ವರ ಶ್ರೀನಿವಾಸ್ ಕುಡುಪು ತಂಡದಕ್ಲ. ವಿಕಲ ಚೇತನರಾದರೂ ಕೂಡ ಕಲೆಗಾರಿಕೆಯಲ್ಲಿ ಏನು ನೈಪುಣ್ಯತೆಗೆ ಕಡಿಮೆ ಇಲ್ಲ. ಅದರಿಂದ ಇವತ್ತು ಶ್ರೀನಿವಾಸ್ ಪೂಜಾರಿ ರಡ್ನೆ ಸ್ಥಾನನ ಅಲಂಕಾರ ಮಲ್ತನಂಚಿನ ತಂಡ ಹೂವಾದುಪ್ಪು ಪಲ್ಲೆ ಓ ಪಲ್ಲೆ ನಂಬರ್ 51 ನಮ್ಮ ತೂತ ಪೇಟಿಕೆಡು ಮಲ್ತನಂಚಿನ ತೂತ ಕಡ್ಡಿಡು ಮಲ್ತನಂಚಿನ ಪ್ರತಿಕೃತಿ ವಿಭಾಗದ ಇಸ್ಕಾನ್ ಟೆಂಪಲ್.
ಟಾಟಿ ಬಟ್ಲೆನ ಆಕೇರಿದ ಸುಕುಮಾರ್ ಭಟ್ನ ಸುಪುತ್ರೆ ಅಕ್ವೇರಿಯಂ ಅಂದದೇರುವರ ಬೊಕ್ಕ ತೂತ ಕಡ್ಡಿದಲ ಮಂದೇರು ಮಾತ ಮಂದೇರು ಇನಿ ಬಾರಿ ಶ್ರಮಟ್ ಇನಾಮ್ ಗೆಂದಿನ ಎನ್ನ ಪ್ರಕಾರ ಅನುಭವದ ಪ್ರಕಾರ ಬೇರೆ ಇನಾಮ್ ಗೆಂದಿನಿ ಸುರುಕುಂದೆ ಮಸ್ತ್ ಹಾಂ ಸರಿ ಅದ ಹೇಗೆ ಆಗ್ತದೆ ಸುಕುಮಾರ್ ಭಟ್ರ ಸುಪುತ್ರ ಶ್ರೇಯಸ್ ಅಲ್ಲ ಗಣೇಶ್ ಖುಷಿ ಆಗ್ತದೆ ಮತ್ತೆ ನನ್ನ ಫ್ರೆಂಡ್ಸಿಗೆಲ್ಲರಿಗೂ ಥ್ಯಾಂಕ್ಸ್ ತುಂಬ ಅಂದರೆ ರಾತ್ರಿ ಇಡೀ ಬರ್ತಾರೆ ಹೆಲ್ಪ್ ಮಾಡಲಿಕ್ಕೆ ಹಾಗೆಲ್ಲ. ಅಕ್ವೇರಿಯಂ ಎಲ್ಲಿ ಉಂಟು? ಅದು ಸಹ ಮನೇಲೇ ಉಂಟು ಇನ್ನು ಸಹ. ಅಕ್ವೇರಿಯಂ ಗೂಡು ದೀಪ ಪೂರ ಮಂತದನಾರು ಇನಿ ಗೆಂದಿದೇರು. ಇಷ್ಟು ದೀಪಾವಳಿ ಬಿಫೋರ್ ಇರ್ಬೋದು ಆಫ್ಟರ್ ಇರ್ಬೋದು ತುಂಬ ಕಡೆ ಸ್ಪರ್ಧೆ ನಡೀತಿದೆ. ಏನಾದರೂ ಪ್ರಶಸ್ತಿ ಗೆಲ್ತಿದ್ದೀರಾ? ಕುದ್ರೋಳಿಯಲ್ಲಿ ಸಹ ಸೆಕೆಂಡ್ ಹೊಡೆದಿದೆ, ಪಂಜಿ ಮುಗಿರಲ್ಲಿ ಥರ್ಡ್ ಆಗಿದೆ. ಧನ್ಯವಾದ ಗಣೇಶ್ ಭಟ್. ಓಕೆ, ಈ ವಿಭಾಗದಲ್ಲಿ ಪ್ರತಿಕೃತಿ ವಿಭಾಗದಲ್ಲಿ ಪ್ರಥಮ ಸ್ಥಾನಿ ಯಾರು ಯಾರು ಏರು ನಂಬರ್ 52 ಭಗವಾನ್ ಬುದ್ಧ. ನಂಬರ್ 52 ಭಗವಾನ್ ಬುದ್ಧ ಸುರುತ ಇನಾಮ್ ಗೆಂದಿನಂಚಿನ ಈ ಒಂಜಿ ಕೂಟದ ಪಂತಗೊಬ್ಬು ಸುರುತ ಇನಾಮ್ ಗೊಬ್ಬುನ ಗೆಂದಿನಾರು ಭಗವಾನ್ ಬುದ್ಧ ನಂಬರ್ 52. ಸರಿ, ₹6000 ಪನವು ದೊಟ್ಟುಗು ಪೊರ್ಲದ ನೆಂಪುದ ಕಾಣಿಕೆ ಸರ್ಟಿಫಿಕೇಟ್ ಅಂಚನೆ ಈ ಕಾರ್ಯಕ್ರಮದ ಒಂಜಿ ನೆಂಪುಗೆ ಬಡದು ಚೀಪೆದ ತೆನಸ್. ಸರ್ ಒಂಜಿ ನಿಮಿಷ ಇರೆಗ್ ನಿರೀಕ್ಷೆ ಇತ್ತಂಡ ನನಗೆಂದು ಅಂದು ಎಂಕ್ ಕುದ್ರೋಳ್ಳು ಪ್ರೋತ್ಸಾಹಕ ಬಹುಮಾನ ಕೊಡ್ದಿತ್ತೇರು ನಿಕ್ಲ ಜಡ್ಜ್ಮೆಂಟ್ ಮುಲ್ತ ಇನಿ ನಿರೀಕ್ಷೆ ಇತ್ತನ ಇನಿ ಮಸ್ತ್ ಬದಿತ್ತನತೆ ಎಂಚಾದ ಹಿಂಗೆ ನಿರೀಕ್ಷೆ ಇತ್ತಿಚ್ಚು ನಿಕ್ಲ ಜಡ್ಜ್ಮೆಂಟ್ ಒಂಜಿ ಅಡ್ಡೆ ಎಂಕುದು ಎಂಚಾಪುಂಡು ಈ ಒಂಜಿ ಖುಷಿತ ಸಂದರ್ಭ ಇರ್ನ ಎಂಚಾಪುಂಡು ಇರೆಗ ಮನಸ್ಸದ ಉಲ್ಲಾಸ ಎಂಚುಂಡು ಪಣೇರ ಹಬ್ಬ ಜಂಗಾತ ಭಗವಾನ್ ಬುದ್ಧ ವಾರೀತಿ ಅದು ಕೊಲಮೆದ ಬೇಲೆ ಮಂತಾರೆ ಕೊಲಮೆದ ಬೇಲೆ ಅಂತ ಪನ್ಪೀರೈಕೆ. ಹಾಂ ಮಸ್ತ್ ಕೆಲಸ ಇರ್ತಾನೆ ಇಟ್ಟು ಸಿಂಕಿರಿ ಕಡ್ಡಿ ಬರ ಕ್ಲೀನ್ ಮಲ್ತ ಬರ ಮುಲ್ತಾನೆ ಬಾಯಮ್ಮನ ಅಂತ ಕುಂತೀನಿ ಕಡ್ಡಿ ಬರ 15 ಸುಡಿ ಕಡ್ಡಿ ಆತನೆ 15 ಸುಡಿ ಮುಲ್ತ ಬಾಯಮ್ಮನ ಅಕ್ಲ ಹಿಡ್ದು ಈಡು ಸುಡಿ ಮೈಫು ಸುಡಿದ ತೊಂಡಾರು ಐಟೆ 15 ಸುಡಿ ಕಡ್ಡಿ ಫುಲ್ಲು ಖಾಲಿ ಮಾಡ್ತಾನೆ ಮುಂಜಿ ಸುಡಿ ಒಂಜಿ ಸೂಡಿಗೆ ಏತು ಕೊಡ್ತಾರೆ ₹50 ಐನಿ ಕ್ಲೀನ್ ಮಲ್ತೆ ಕೊಡವ ಮುಂದೆ ಬರ್ಪಂದು ಎಣ್ಣ ಬೇತಾಗ ಬೈತಿ ಉಳ್ಳಿರತ್ತ ಬ್ಯಾಂಕ್ ಒಂಜಿ ಪ್ರೋತ್ಸಾಹ ಬಹುಮಾನ ತಿಕ್ಕು ಅಂದ ಅದೇನೇ ಆತೆ ತೊಕ್ಕೊಡ್ದ ಕಾರ್ಯಕ್ರಮ ನಮ್ಮ ಮಣ್ಣದ ಕಾರ್ಯಕ್ರಮ ನಮ್ಮಮ್ಮ ಎಂಚಾಪುಂಡು ನಮ್ಮ ಸುಡು ಗೋಪಿಯರ ಇಲ್ಲಾಗಾಯ್ತಲ್ಲ ಗೋಪಿಯನ್ನಾಗ್ಲ ಖುಷಿ ಎಂಕಲ ಭಗತ್ ಸಿಂಗ್ದ ಉಪಾಧ್ಯಕ್ಷರು ಸೊಲ್ಮೇಲು ಸರಿ ಆಕೇರಿಗೆ ಅದು ಎಂಕಲ ತಿಜ ಎಂಕಲ ತೀರ್ಪುಗಾರರು ಅರೆಗೆ ಶಾಲು ಬಕ್ಕ ನೆಂಪುದ ಕಾಣಿಕೊಡು ಗೌರವಾರ್ಪಣೆ ಮಲ್ಪಡು ಬಣ್ಣದ ವಿನಂತಿ. ಜೀವನ್ ಕುಮಾರ್ ತೊಕ್ಕೊಟ್ಟು ಅವೆಲಕನೆ ಎಂಕ್ಲೆಗೆ ಸೌಂಡ್ ಬೊಕ್ಕ ವಿದ್ಯುತ್ ದೀಪ ಅಲಂಕಾರ ಮಲ್ತನಂಚನ ಅಸೇನಾರ್ ಬಲೆ ಅಸೇನಾರ್ಗಿಲ್ಲ ನೆಂಪುದ ಕಾಣಿಕೊರ್ದು ಗೌರವಾರ್ಪಣೆ ಮಲ್ಪಡು ಬಣ್ಣ ವಿನಂತಿ. ಅಸೇನಾರ್ ತಿರ್ಗುನ ಲೈಟ್ ಸ್ಮೋಕು ಪೂರ ಪಾರ್ದನ ಅವೆಲ್ಲಕನೆ ಕುಂತುಲೆ ಪಣದ ವಿನಂತಿ. ಹೊಸಕುರಲ್ ಚಾನಲ್ ಫೋಟೋಗ್ರಾಫರ್ ಆದ ಸಹಕಾರ ಕೋರ್ನಂಚನ ವಿಶ್ವನಾಥ್ ಶೆಟ್ಟರನ ಸುಪುತ್ರೆ ತ್ರಿಶೂಲ್ ಬೆಲೆ ಆಸಿ ಬಿಡಗೋರು ತ್ರಿಶೂಲ್ ಶೆಟ್ಟಿ ಅಂಚನೆ ಪೊರ್ಲಕಟ್ಟದ ಈ ಒಂದು ಸ್ಟೇಜ್ ಬೊಕ್ಕ ಮಾತಾ ವ್ಯವಸ್ಥೆ ಮಂಚನಂಚಿನ UBM ಇದ್ದ ರಹೀಂ ಬತ್ತದ ಈ ಇನಾಮನ್ನು ದೇತ ನೋಡಿ ಪಣ್ಣದ ವಿನಂತಿ. ಅವೆಲ್ಲಕನೆ ಎಂಕ್ಲೆಗೆ LCD ಸ್ಕ್ರೀನ್ ಬಾರಿ ಪೊರ್ಲಕಂಟದ ಮಲ್ತನಂಜನ ಇನ್ಫೋಟೆಕ್ ಗೌತಮ್ ಬಕ್ಕ ಕೂಟದಕಲು ಬತ್ತದ ಬಂದು ಈ ಒಂದು ನೆಂಪು ಸ್ಮರಣಿಕೆ ಸ್ವೀಕರಿಸಬೇಕಾಗಿ ವಿನಂತಿ. ಹಾಂ ಬನ್ನಿ ಸರ್, ಒಳ್ಳೆಯದಾಗಿದೆ ಕಾರ್ಯಕ್ರಮ. ಹಾಂ ಇನ್ಫೋಟೆಕ್
ಟೆಕ್ನಾಲಜಿ ನಮ್ಮ LCD ಪರದೆನು ಮಲ್ತನಕಲು ಥ್ಯಾಂಕ್ ಯು. ಅವೆಲ್ಲಕನೆ ಉಳ್ಳಲ ನಗರಸಭೆ ಒಂಜಿ ಕ್ರೀಡಾಂಗಣನ ವ್ಯವಸ್ಥೆ ಮಲ್ತ ಉಳ್ಳಲ ನಗರಸಭೆ ತಯಾರಲ್ಲ ಸಿಬ್ಬಂದಿ ವರ್ಗದಲ್ಲಿ ಇತ್ತನ ವಿಕಾಸ್ ಕುಂಪಲ ಇತ್ತನ ಎಂಕ್ಲ ಒಂಜಿ ನೆಂಪುದ ಕಾಣಿಕೆನು ಸ್ವೀಕಾರ ಮಲ್ಪಡು ವಿಕಾಸ್ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಲ್ತನಂಚಿನ ವಿಕಾಸ್ ಬೇರೆ ಶಿಕ್ಷಕಿ ಬೊಕ್ಕ ಸಾಹಿತಿ ಬೊಕ್ಕ ಕವಿಗೋಷ್ಠಿಡ್ ಪುಗಾರ್ತೆ ಪಡೆಯಿನಾರು ಅಂಚನೆ ಹತ್ರ ತೀರ್ಪುಗಾರ ನಿರೂಪಕೆಲ ಎಂಕಲಕ ನಿರೂಪಕೆಲ್ಲ ಅದುಲ್ಲೇರು ಅಂಚನೆ ಹತ್ರ ಈ ಒಂಜಿ ಪೂರ ಗೂಡ್ದೀಪಲ ತೂತೇರು ಆಯ್ತು ತೀರ್ಪುಗಾರಿ ಕೋರ್ತೇರು ಅರ್ನ ಅಭಿಪ್ರಾಯನ ನಿಖಲ್ ಮಾತೆಲ್ಲ ಕೆಬಿ ಕೋರ್ದು ಕೇಳಲೆ ಕೊಂಡೆ ಕೆಬಿ ಕೋರ್ದು. ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಒಂದು ಬೆಂಕಿಯ ಕಿಡಿ ಎಂಬ ಹೆಸರಿನೊಂದಿಗಿದ್ದಂತಹ ನಮ್ಮ ಸ್ವಾತಂತ್ರ್ಯ ವೀರ ಭಗತ್ ಸಿಂಗ್ನ ಹೆಸರಿನಲ್ಲಿ ಈ ಪ್ರತಿಷ್ಠಾನದ ಹೆಸರಿನಲ್ಲಿ ಆಗುವಂಥ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲು ಹಾಗೂ ಇದರಲ್ಲಿ ಒಂದು ಭಾಗವಹಿಸಲು ನನಗೆ ಅವಕಾಶ ಕೊಟ್ಟಂತಹ ಸಂಬಂಧಿಸಿದ ಎಲ್ಲ ಈ ಪ್ರತಿಷ್ಠಾನಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಹಾಗೆಯೇ ಆಭಾರಿಯಾಗಿದ್ದೇನೆ. ಇಷ್ಟೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇಂದಿನ ದಿನಗಳಲ್ಲಿ ಆಗ್ತಾ ಇದೆ ಅಂದರೆ ಅದು ನಮ್ಮ ಸೌಭಾಗ್ಯ. ಇಂಥ ಒಂದು ಕಾರ್ಯಕ್ರಮಗಳು ಈ ಸಂಘಟನೆಯಿಂದ, ಈ ಪ್ರತಿಷ್ಠಾನದಿಂದ ಇನ್ನಷ್ಟು ಆಗಲಿ ಅಂತ ನಾನು ಮನದುಂಬಿ ಹಾರೈಸ್ತೇನೆ. ಹಾಗೆಯೇ ಇಲ್ಲಿ ತೀರ್ಪುಗಾರಿಕೆ ಅಂತ ಹೇಳಿದಾಗ ನಮಗೆ ಇಲ್ಲಿ ಮಾಡುವ ಕೆಲಸ ಏನಂದರೆ ತಪ್ಪು ಹುಡುಕುವ ಕೆಲಸ. ತೀರ್ಪುಗಾರಿಕೆ ಅಂದರೆ ನಮ್ಮ ಕೆಲಸ ಅಷ್ಟೇ, ತಪ್ಪು ಹುಡುಕುವ ಕೆಲಸ ಅಂದರೆ ಅದರಿಂದ ಆ ಒಂದು ಚಿತ್ರಣದಿಂದ ಈ ಚಿತ್ರಣಕ್ಕೆ ಬರುವಾಗ ಎಷ್ಟು ತಪ್ಪುಗಳಿದೆ ಎನ್ನುವಂಥದ್ದು ಹುಡುಕುವಂಥ ಕೆಲಸ. ಬಹಳ ಸಂತೋಷ ಆದದ್ದು ಏನಂದರೆ ನನ್ನ ಜೊತೆಗಿದ್ದಂತಹ ಇತರ 3 ತೀರ್ಪುಗಾರರು ಮತ್ತು ನನ್ನ ಅಭಿಪ್ರಾಯಗಳು, ಎಲ್ಲರ ಅಭಿಪ್ರಾಯಗಳು 3 ವಿಭಾಗದಲ್ಲಿ ಕೂಡ ಒಂದೇ ಥರ ಇತ್ತು. ಅದು ನಮಗೆ ಬಹಳ ಖುಷಿಯಾಯಿತು. ಯಾಕಂದರೆ ಬಹಳ ಒಂದು ಸ್ಪರ್ಧಾತ್ಮಕವಾದ ಒಂದು ಸ್ಪರ್ಧೆ ಇದು. ನಿಜವಾಗಿ ನಮಗೆ ಕೊಟ್ಟ ಸಮಯ ಸಾಕಾಗಲಿಲ್ಲ ಆ ಸ್ಪರ್ಧೆಯ ಒಂದು ತೀರ್ಮಾನಕ್ಕೆ. ಆದರೆ ನಮ್ಮ ಅಭಿಪ್ರಾಯಗಳು ಎಲ್ಲರದ್ದು ಕೂಡ 4 ಜನರದ್ದು ಕೂಡ ಒಂದೇ ಥರ ಇದ್ದ ಕಾರಣ ನಮಗೆ ಬೇಗ ಒಂದು ಕನ್ಕ್ಲೂಷನ್, ಆ ಒಂದು ತೀರ್ಪುಗಾರಿಕೆ ಕೊಡಲಿಕ್ಕೆ ಬಹಳ ಖುಷಿಯಾಯಿತು. ಅಂದರೆ ನಾನು ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರುವಂಥ ಎಲ್ಲ ಕಲಾವಿದರನ್ನು, ಅವರ ಒಂದು ಹಿಂದಿರುವ ಪರಿಶ್ರಮವನ್ನು ನಾನು ಮುಕ್ತಕಂಠವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ಅಲ್ಲಿಂದ ಇಲ್ಲಿ ತನಕ ಒಂದು ಬಹಳ ಶ್ರದ್ಧೆಯಿಂದ ಇಲ್ಲಿ ತಂದಿದ್ದಾರೆ. ಇಲ್ಲಿ ಕೆಲವರು ಅನಿಸ್ಬೋದು ನಮಗೆ ಯಾಕೆ ಸಿಗಲಿಲ್ಲ ಪ್ರಶಸ್ತಿಗಳು ಅಥವಾ ನಮಗೆ ಬಹುಮಾನ ಯಾಕೆ ಸಿಗಲಿಲ್ಲ ಅಂದರೆ ಅಲ್ಲಿ ಖಂಡಿತ ನಮಗೆ ಇಲ್ಲಿ ಕೊಡಲೇಬೇಕು. ಫಸ್ಟ್ ಕೊಡಲೇಬೇಕು, ಸೆಕೆಂಡ್ ಕೊಡಲೇಬೇಕು. ನಮಗೆ ಎಲ್ರಿಗೂ ಫಸ್ಟ್ ಎಲ್ರಿಗೂ ಸೆಕೆಂಡ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಎಲ್ರಿಗೂ ಪ್ರೈಸ್ ಕೊಡಿ ಅಂತ ಹೇಳಿದರೆ ನಾವು ಎಲ್ಲರನ್ನು ಫಸ್ಟ್ ಅಂತ ಹೇಳಿಬಿಡ್ತಿದ್ದೇವೆ ಏನೋ. ಆದರೆ ನಮ್ಮ ಒಂದು ಚೌಕಟ್ಟಿನೊಳಗೆ ಒಂದು ಕೂದಲೆಳೆಯ ಅಂತರದ ಕೆಲವು ವ್ಯತ್ಯಾಸಗಳು ಅಲ್ಲಿ ನಾವು ಕಾಣ್ತೇವೆ. ಈಗ ಸಾಂಪ್ರದಾಯಿಕದಲ್ಲಿ ನೋಡುವಾಗ ಅಲ್ಲಿ ಒಂದು ಕ್ಲೀನ್ನೆಸ್, ಆ ಒಂದು ನೀಟ್ನೆಸ್, ದೂರದಿಂದ ನೋಡುವಾಗ, ಹತ್ತಿರದಿಂದ ನೋಡುವಾಗ. ಮತ್ತು ನಾನು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯನ್ನು ಕೂಡ ಪ್ರಶ್ನಿಸಿದ್ದೇನೆ, ಮತ್ತೆ ಪ್ರಶ್ನಿಸಿದ್ದೇನೆ ಸೂಕ್ಷ್ಮ ವಿಚಾರಗಳಿಂದ. ಬಹುಶಃ ಅವರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರು ಇವರು ಎಷ್ಟು ಮಾತಾಡಿಸ್ತಾರಂತ ಅನಿಸ್ಬೋದು. ಯಾಕಂದರೆ ನಾವು ನ್ಯಾಯ ಕೊಡುವಂಥ ಒಂದು ಸಂದರ್ಭ ಇದ್ದು, ಎಲ್ಲರ ಪರಿಶ್ರಮಕ್ಕೆ ಬೆಲೆ ಇದೆ. ಹಾಗೆ ಖಂಡಿತ ಎಲ್ಲರದು ಕೂಡ ಗೂಡುದೀಪ ಬಹಳ ಚೆನ್ನಾಗಿ ಆಗಿದೆ. ಇಲ್ಲಿ ಒಂದು ಗೂಡುದೀಪದ ಬಗ್ಗೆ ಹೇಳೋದಾದರೆ ಅದು ನಮಗೆ ದಾರಿ ತೋರಿಸುವಂಥದ್ದು. ಒಂದು ಕಾಲದಲ್ಲಿ ಹಿರಿಯರು ಮೇಲೆ ಏರಿದಂಥ ಹಿರಿಯರು ನಮ್ಮೂರಿಗೆ ಬರುವಂಥ ಸಂದರ್ಭ, ಅವರಿಗೆ ದಾರಿ ಕಾಣಲಿ ಎನ್ನುವ ದೃಷ್ಟಿಯಿಂದ ಆಕಾಶ ಬುಟ್ಟಿ ಅಂತ ಕೂಡ ಹೇಳ್ತೇವೆ ನಾವು. ಇದಕ್ಕೆ ಆಕಾಶ ಬುಟ್ಟಿಯನ್ನು ಹೊತ್ತಿಸಿಡುವಂಥ ಕಾರ್ಯಕ್ರಮ, ಅದನ್ನು ಇವಾಗ ಮತ್ತೆ ನೆನಪಿಗೆ ತಂದುಕೊಳ್ತಾ ಇದ್ದೇವೆ. ಈ ಸಾಂಪ್ರದಾಯಿಕದಲ್ಲಿ ಬಣ್ಣ ಕಾಗದಗಳು ಮಾತ್ರ ಮುಖ್ಯ. ಹಾಗೆ ನಾನೊಂದು ಕೆಲವರಿಗೆ ಹೇಳಿದೆ, ಒಳಗಿಂದ ಅಟ್ಟೆ ಇಡಲಿಲ್ವಾ ಅಂತ. ಸಾಂಪ್ರದಾಯಿಕ ಅಂದರೆ ಅದರಲ್ಲಿ ತೈಲವೇರದಂಥ ಹಣತೆ ಇಡಬೇಕು. ಹಣತೆ ಇದು ಸ್ಪರ್ಧೆ ಆದ ಕಾರಣ ನಿಮಗೆ ಇಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಆದರೆ ಅಟ್ಲೀಸ್ಟ್ ಆ ಅಟ್ಟೆಯನ್ನಾದರೂ ಇಡಬೇಕು ಅಂತ ನಾನು ಹೇಳಿದೆ. ಯಾಕಂದರೆ ದೀಪ ಇಟ್ಟರೆ ತಾನೇ ಅದು ಗೂಡು ದೀಪ. ಇದು ಸಾಂಪ್ರದಾಯಿಕವಾಗಿ. ಹಾಗೆ ಆ ರೀತಿಯಿಂದ ಗಮನಿಸಿ ನಾವು ಪ್ರಥಮ ಮತ್ತು ದ್ವಿತೀಯ ಮತ್ತು ಅಚ್ಚುಕಟ್ಟುತನ ಎಲ್ಲವನ್ನು ನಾವು ಗಮನಿಸಿಕೊಟ್ಟಿದ್ದೇವೆ. ಹಾಗೆ ಇನ್ನು ಪ್ರತಿಕೃತಿಯ ವಿಷಯಕ್ಕೆ ಬಂದಾಗ ಕೂಡ ಹಾಗೆಯೇ ಅಲ್ಲಿಯ ಶ್ರಮ. ಉದಾಹರಣೆಗೆ ಈಗ ಪ್ರಥಮ ಬಹುಮಾನ ಪಡೆದಂಥ ಭಗವಾನ್ ಬುದ್ಧ, ಯಾರು ನಿರೀಕ್ಷಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಕೆಲಸದ ಹಿಂದೆ ಇರುವ ಪರಿಶ್ರಮ ಬಹುಶಃ ಬಹಳ ಕಷ್ಟ. ಒಂದು ಮುಖಕ್ಕೆ ಕಳೆ ಕೊಡುವುದು, ಮುಖ ಮಾಡಿಬಿಡ್ಬೋದು, ಆದರೆ ಆ ಕಳೆ ಕೊಡುವುದು, ಆ ಗೌತಮನ ಬುದ್ಧನ ಆ ಮುಖದ ಕಳೆ ಕೊಡುವುದು. ನಾವು ಹೇಳ್ತೇವೆ ಬುದ್ಧ 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 ಜಗವೆಲ್ಲ ಮಲಗಿರಲು
ಇವನೊಬ್ಬನೆದ್ದ ಅಂತ ಇವತ್ತು ಖಂಡಿತವ ಎದ್ದು ಬಂದಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿಯಲ್ಲಿ ಆ ಜೀವ ಕಳೆ ಕೊಡುದು, ಅದನ್ನು ನೋಡುವಾಗಲೇ ಆ ಒಂದು ಫೋಟೋ ತೆಗೆದಿದ್ದಾರೆ, ಆ ಫೋಟೋ ನೋಡುವಾಗಲೇ ಒಂದು ಆರ್ಟ್ ಮಾಡಿದಾಗೆ ಕಾಣ್ತದೆ. ಅವರು ಮಾಡಿದ್ದು ನಾವು ನೀವು ದಿನನಿತ್ಯ ಬಳಸುವಂಥ ಒಂದು ಸಾಮಾನ್ಯ ಹಿಡಿಸುಡಿ ಕಡ್ಡಿಯಿಂದ. ಬರೀ ಹಿಡಿಸುಡಿ ಕಡ್ಡಿಯನ್ನು ಇಡ್ಲಿಕ್ಕೆ ಆಗೋದಿಲ್ಲ. ನಾನು ಪ್ರತಿಯೊಂದು ಹಿಡಿಸುಡಿ ಕಡ್ಡಿಯ ಹಿಂದಿನ ಕತೆ ಕೇಳಿದೆ. ಅವ್ರು ಹೇಳಿದರು 25 ಹಿಡಿಸುಡಿ ಇಲ್ಲಿಂದ ಕೊಂಡೋಗಿದ್ದೇನೆ, 17 ಕಡ್ಡಿಗಳು ಉಪಯೋಗ ಆಗಿದೆ, ಮತ್ತು ಕೆಲವು ಸೂಕ್ಷ್ಮ ವಿಚಾರಕ್ಕೆ ಅದನ್ನು ಅವರು ಬಹಳ ಎಳತ್ತು ಉಪಯೋಗಿಸಿದ್ದಾರೆ. ಆಮೇಲೆ ಪ್ರತಿಯೊಂದು ಕಡ್ಡಿಯನ್ನು ಅವರು ನೈಸ್ ಮಾಡಿದ್ದಾರೆ. ಇನ್ನೊಂದು ಇಸ್ಕಾನ್ ಟೆಂಪಲ್ ಇತ್ತು, ಈಗ ನಾನು ವ್ಯತ್ಯಾಸ ಹೇಳೋದು ನಿಮಗೆ. ಇಸ್ಕಾನ್ ಟೆಂಪಲ್ ಇತ್ತು, ಅದು ರೆಡಿಮೇಡ್ ಕಡ್ಡಿ, ಅದರಲ್ಲಿ ಕಡ್ಡಿಗೆ ಮತ್ತೆ ಮಾಲಿಶ್ ಮಾಡಲಿಕ್ಕಿಲ್ಲ. ಇಲ್ಲಿ ಮತ್ತೆ ಕಡ್ಡಿಗೆ ಮಾಲಿಶ್ ಮಾಡಬೇಕು, ಅದೊಂದು ವಿಚಾರ. ಹಾಗೆಯೇ ಆ ಒಂದು ನೀವು ಹಣೆಯಲ್ಲಿ ಆ ಒಂದು ಬುದ್ಧನ ಮುಂಡಾಸಿನಲ್ಲಿ ಒಂದು ನೀವು ಗುಳ್ಳೆಗಳನ್ನೆಲ್ಲ ನೋಡ್ಬೋದು. ನಾನು ಅದನ್ನು ಅವರು ಒಂದು ನನಗೆ ಎಕ್ಸಾಂಪಲ್ಗೆ ಮಾಡಿ ತೋರಿಸಿದ್ರು, ಅದು ಹೇಗೆ ನೀವು ಮುಂದೆ ತಂದು ಇಡ್ತೀರಿ ಅಂತ. ಆ ಗುಳ್ಳೆಗಳನ್ನು ಅದು ನನಗೆ ಅವರು ಎಷ್ಟು ಒಂದು ತಾಳ್ಮೆ ಬೇಕು ಅಂತ. ಖಂಡಿತ ಎಲ್ಲದಕ್ಕೂ ತಾಳ್ಮೆ ಇದೆ. ಒಂದು ನೆಟ್ ಇದ್ದಾಗಲಿ ಅಥವಾ ಇನ್ನು ಕ್ಯಾಸೆಟ್ ಇದ್ದೊಂದು ಕ್ಯಾಸೆಟಿನ ವಿಚಾರಕ್ಕೆ ಬರುವಾಗ ಅಲ್ಲಿ ಯಾಕೆ ಕ್ಯಾಸೆಟ್ ನೆಟ್ ಅಂತ, ನಾನು ನನ್ನ ಮನೆಯ ಸುತ್ತ ನನ್ನ 5 ಸೆನ್ಸ್ ಜಾಗದಲ್ಲಿ ಒಂದು ಸುತ್ತು ಬಂದರೆ ನನಗೆ ತೆಂಗಿನ ಮರದ್ದೆಲ್ಲ ಸಿಗ್ತದೆ, ವಸ್ತುಗಳು ಆರಾಮಾಗಿ ಸಿಗ್ತದೆ. ಅದನ್ನು ರೂಪಕ್ಕೆ ತರುವುದು ಅದು ಅವರ ವೈಶಿಷ್ಟ್ಯತೆ. ಇನ್ನು ನೆಟ್ ನಾನು ಬಂದರ ತನಕ ಹೋದರೆ ಸಿಗ್ತದೆ, ಆದರೆ ಕ್ಯಾಸೆಟ್ ಸಿಗುವುದು ಕಷ್ಟ. ಸಿಕ್ಕಿದ ಆ ಕ್ಯಾಸೆಟ್ನಲ್ಲಿ ಬರುವಂಥ ಒಂದು ಸ್ಕ್ರೂ, ಅದರ ಹಾಳೆ, ಅದರ ಚಕ್ರ, ಅದರ ವಯರ್, ಪ್ರತಿಯೊಂದನ್ನು ಯಾವಾಗ ಹೇಗೆ ಎಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಸ್ಪಷ್ಟವಾದ ಕಲ್ಪನೆಯೊಂದಿಗೆ ಅವರು ಮಾಡಿದ್ದಾರೆ. ನಾನು ಪ್ರತಿಯೊಂದು ಅದರ ಪಾರ್ಟಿನ ಬಗ್ಗೆ ಪ್ರಶ್ನಿಸಿದ್ದೇನೆ ಅವರಿಗೆ. ಬಹುಶಃ ಅವರಿಗೆ ಸಾಕಾಗಿರ್ಬೋದು. ಅಂದರೆ ನೀವು ಒಂದು ಹಳೆ ಒಂದು ಕ್ಯಾಸೆಟ್ ಇಟ್ಕೊಂಡು ಒಮ್ಮೆ ಓಪನ್ ಮಾಡಿದ ನಂತರ ನಿಮಗೆ ಅದನ್ನು ವಾಪಸ್ ತಿರುಗಿಸಲಿಕ್ಕೆ ಎಷ್ಟು ಕಷ್ಟ ಇರ್ತದೆ. ಯಾಕಂದರೆ ಅದನ್ನು ಕಟ್ ಮಾಡಿದ್ದಾರೆ. ನೀವು ಬಹುಶಃ ಪ್ರಶ್ನಿಸಿದರೆ ಗೊತ್ತಾಗ್ಬೋದು. ಹಾಗೆ ಒಂದು ಸ್ಕ್ರೂವಿನ ಕತೆ, ಆ ಸ್ಕ್ರೂಗಳನ್ನೆಲ್ಲ ಜೋಡಿಸ್ಕೊಂಡು ಮಾಡಬೇಕಾದ್ರೆ ಆ ತಾಳ್ಮೆ, ಈ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸಿ ನಾವು ನಿರ್ಧಾರ ಮಾಡಿದ್ದೇವೆ. ಅದರಿಂದ ಎಲ್ರಿಗೂ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೇವೆ. ಖಂಡಿತವಾಗಿ ಸೋಲು ಗೆಲುವು ಮುಖ್ಯ ಅಲ್ಲ, ನಿಮ್ಮ ಪರಿಶ್ರಮ, ಎಲ್ಲರ ಪರಿಶ್ರಮವನ್ನು ನಾವು ಗುರುತಿಸಿದ್ದೇವೆ. ಎಲ್ಲರಿಗೂ ನಾವು ಶಬಾಷ್ ಮನದಾಳದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಒಂದೆರಡು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ವಂದನೆಗಳು. ಬಾರಿ ಚೌಕದ ಅಭಿಪ್ರಾಯನ ನಿಖಲದುಂಬುದಿಯರು ವಿಜಯಲಕ್ಷ್ಮಿ ಕಟೀಲು ಪಂಡದು ಅರು ಮಾತ ವಿಷಯಡ್ಲ ಒಂಜಿ ತೆರೆದಿನಾರು ಮಾತೆರೆಗಳ ಪೂರಕವಾದ ಮಾತೆರೆಗಳ ಒಂಜಿ ಖುಷಿ ಕೊರ್ಪುನಂಚಿನ ತೀರ್ಪುಗಾರಿಕೆ ಅಂಜಿಂಕಲ ಕೂಟದಕ್ಕಲು ಮಲ್ತದೇರು ಪಂಡದು ಆರೆಗ್ ಉಡಲ್ದಿಂಜಿ ಸೊಲ್ಮೇಲಿನ ಸಂದ ಒಂದು ನಿಖಲ ಮಾತೆರಲ್ಲ ಕೈಟಲ್ಲ ಇಕ್ಕಡಿ ಪುಂಡತೆ ಏರೆಗ್ ಕಜಿಪು ಕಡೆಯರ ಗ್ರೈನರು ಬೋರ್ಡು, ಸೆಕೆಕ್ ಫ್ಯಾನ್ ಬೋರ್ಡು, ಒತ್ತೆರೆ ಮೊಬೈಲ್ ಬೋರ್ಡ್ ಪಡೆದು ಇತ್ತೆ ನಿಖಲ್ನ ರಿಸಲ್ಟ್ ಫಲಿತಾಂಶ ಆಪುಂಡು ಸುರುತೈ ನಾಮು ಟಿಲ್ಟಿಂಗ್ ಗ್ರೈಂಡರ್ ಐತಾ ಇರ್ಬಲ್ಲ ಬೊಕ್ಕ ನಿಖಲ್ನ ತಂಡದಾಗ್ಲು ಲೇರು ಭಜನದ ಕೂಟದಾಗ್ಲು ಅಕ್ಲೆಗಳ ಒಂಜಿ ಹೃತ್ಪೂರ್ವಕ ಕೃತಜ್ಞತೆಗಳು ಸಲ್ಲಿಸಿದ್ರ ಈತೆ ಸುರುತ ಇನಾಮು ಟಿಲ್ಟಿಂಗ್ ಗ್ರೈಂಡರ್ ಏರೆಗಾಪುಡು ತೂಕ ಗಂಗುಣ ಗಮ್ಮತ್ದಾರ್ $2854 ಸುರುತ ಇನಾಮ್ ಪ್ರೈಸ್ ಟಿಲ್ಟಿಂಗ್ ಗ್ರೈಂಡರ್ ಏರೆ ಪೋಪುನೊಂದು 20 ತಾರೀಕದ ಪೇಪರ್ ಲಪ್ಪುನು ಉದಯವಾಣಿ ಪತ್ರಿಕೆ ರಡ್ನೆ ಇನಾಮು ಏರ್ ದೆಪ್ಪೇರು ತೂಕ ಬೆಲೆ ರಡ್ನೆ ಇನಾಮು ಒಂಜಿ ಚೀಟಿ ದಿಪ್ಪುಲೆ ಟೇಬಲ್ ಫ್ಯಾನ್ $2266 ಮೂಜಿನ ನಾಮ ಮೊಬೈಲ್ ಬಲ ಸೆಕೆಂಡ್ ಮೊಬೈಲ್ ಮೂಜಿನ ನಾಮ ಫ್ಯಾನ್ $376 ಥರ್ಡ್ ಸರಿ ಸೊಲ್ಮೇಲು ಬದಲೇ ಕಾರ್ಯಕ್ರಮಗಳು ಮಾತೆರ್ಲ ಸಹಕಾರ ಕೊರಿಯರು ಮಾತೆರೆಗಳ ಉಡಲ್ದಿ ಸೊಲ್ಮೇಲಿನ ಸಂದ ಒಂದು ಕಣ್ಣಿಗೆ ಕಾಮನ ರಕ್ಷೆ, ಬೆನ್ನಿಗೆ ಭೀಮನ ರಕ್ಷೆ, ಅಂಗೈಗೆ ಮುರಾರಿ ರಕ್ಷೆ, ನಮ್ಮೆಲ್ಲರ ಬದುಕಿಗೆ ಭಗವಂತನ ರಕ್ಷೆ ಇರಲಿ.